ನಮ್ಮ ಮನೆಗೆ ಬಂದಿರುವಂತಹ ಅತಿಥಿಯನ್ನು ನಾವು ಯಾವಾಗಲೂ ನಗುಮುಖದಿಂದ ಸ್ವಾಗತಿಸುತ್ತೇವೆ. ಹಾಗೆ ನಮ್ಮ ಇವತ್ತಿನ ಈ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಪಂಚಾಯತ್ ಪ್ರೆಸಿಡೆಂಟ್ ಶ್ರೀ ಜೀನ್ ಲವೀನಾ ಮೊಂತೇರ್ ಅವರನ್ನು ನನ್ನ ಹಾಗೂ ನಿಮ್ಮೆಲ್ಲರ ಪರವಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಹಾಗೂ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ CDS ಚೇರ್ಪರ್ಸನ್ ಶ್ರೀಮತಿ ಜಯಶ್ರೀ ಮೇಡಮ್ ರವರಿಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೂ ನಮ್ಮ ಜೊತೆ ಇನ್ನೊಬ್ಬ ಅತಿಥಿ ಇದ್ದಾರೆ, ನಮ್ಮ ವಾರ್ಡ್ ಮೆಂಬರ್ ಆದ ಶ್ರೀಮತಿ ಜೈಬುನೇಶ್ವರ್ ಅವರು, ಅವರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೂ ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ವೈಸ್ ಚೇರ್ಪರ್ಸನ್ ಶ್ರೀಮತಿ ರೋಹಿಣಿ ಅವರಿಗೂ ನನ್ನ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ನಮ್ಮ ಎಕ್ಸ್ ಚೇರ್ಪರ್ಸನ್ ಶ್ರೀಮತಿ ಜ್ಯೋತಿ ಪ್ರಭರ್ ಅವರು, ಅವರಿಗೂ ಈ ದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ವಾರ್ಡಿನ CDS ಮೆಂಬರ್ ಅವರಿಗೂ ಒಂದೇ ಮಾತಿನಿಂದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇಲ್ಲಿ ನೆರೆದಿರುವ ಹರಿತ ಕರ್ಮ ಸೇನಾ ಸದಸ್ಯರು ಪ್ರತ್ಯೇಕವಾಗಿ ನಮಗಾಗಿ ಅವರು ತುಂಬ ಶ್ರಮವನ್ನು ಪಡ್ತಾ ಇದ್ದಾರೆ, ಅವರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೂ ಎಲ್ಲ ಕುಟುಂಬಶ್ರೀ ಸದಸ್ಯರಿಗೂ, ADS ಪ್ರೆಸಿಡೆಂಟ್ ರವರಿಗೂ ಹಾಗೂ ನಮಗೆ ಸಪೋರ್ಟಿಂಗ್ ಸ್ಟಾಫ್ ಆಗಿರುವಂತಹ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಚೇರ್ಪರ್ಸನ್ ಜಯಶ್ರೀ ಮೇಡಮ್ ರವರು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಉದ್ಘಾಟನೆಯನ್ನು ನಮ್ಮ ಪಂಚಾಯತ್ ಪ್ರೆಸಿಡೆಂಟ್ ಜೀನ್ ಲವೀನಾ ಮೊಂತೇರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಎದ್ದು ನಿಂತುಕೊಳ್ಳಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಜಯಶ್ರೀ ಮೇಡಮ್ ಅವರು ಮುಂದಿನ ಕಾರ್ಯಕ್ರಮ ಮುಂದುವರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ತೆ. ಇವತ್ತಿನ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ನಮ್ಮ ನೆಚ್ಚಿನ ಪಂಚಾಯತ್ ಅಧ್ಯಕ್ಷರಾದ ಜೀನ್ ಲವೀನಾ ಮೊಂತೇರ್ನವರು. ಅವರನ್ನು ನಾನು ಉದ್ಘಾಟನೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್ವರಿಗೂ ವಂದನೆಗಳು. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ 16ನೇ ವಾರ್ಡಿನ ಅಧ್ಯಕ್ಷರಾದ ಮೆಂಬರ್ ಆದಂತಹ ಶ್ರೀಮತಿ ಜೈಬುನೇಶ್ವರ್ ಅವರೇ, ಕುಟುಂಬಶ್ರೀಯ ಚೇರ್ಪರ್ಸನ್ ಆದಂತಹ ಶ್ರೀಮತಿ ಜಯಶ್ರೀ ಅವರೇ, ಹಾಗೂ ಕುಟುಂಬಶ್ರೀಯ ಎಲ್ಲ CDS ಚೇರ್ಪರ್ಸನ್ ಅವರೇ, ಹಾಗೂ ಇಲ್ಲಿ ನೆರೆದಿರುವಂತಹ ಕುಟುಂಬಶ್ರೀಯ ಸದಸ್ಯರೇ, ಹರಿತ ಕರ್ಮ ಸೇನೆಯ ಸದಸ್ಯರೇ, ತಮಗೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಎಲ್ಲ ಮಹಿಳೆಯರು ಒಂದೇ ಸೂರಿನಡಿ ಬಂದು ಒಂದು ಸಂಭ್ರಮವನ್ನು ಆಚರಿಸ್ತಾ ಇರುವುದಕ್ಕೆ ಇದಕ್ಕೆ ತುಂಬ ಹಲವಾರು ವರ್ಷಗಳ ಇತಿಹಾಸ ಇದೆ. ಮಹಿಳೆಯರಿಗೆ ತಮಗೆಲ್ಲರಿಗೂ ತಿಳಿದಿರುವಂತೆ ಮಹಿಳೆಯರಿಗೆ ಸಮಾನತೆ ಇಲ್ಲಿ ಅಲ್ಲ ಎಲ್ಲಿಯೂ ಇರಲಿಲ್ಲ. ಇದಕ್ಕೋಸ್ಕರ ಪ್ರತಿಯೊಂದು ನಮ್ಮ ದೇಶದಲ್ಲಿ ಮಾತ್ರವಲ್ಲ ಅಂತಾರಾಷ್ಟ್ರೀಯದಲ್ಲಿ ಸಮೇತ ಎಲ್ಲ ಕಡೆ ಏನಾಗ್ತಾಯಿತ್ತು ಅಂತ ಹೇಳಿದರೆ ಚಳುವಳಿಗಳನ್ನು ನಡೆಸ್ತಾ ಇದ್ರು. ಸಮಾನತೆ ಬೇಕು. ಹೇಗೆ ಈಗ ನಾವು ನೋಡ್ಬೋದು, ವೇತನವನ್ನು ಕೊಡ್ತಾ ಇರೋದೇನು, ಪುರುಷರಿಗೆ ಜಾಸ್ತಿ ಆಗಿದ್ರೆ ಮಹಿಳೆಯರಿಗೆ ಕಮ್ಮಿ ಆಗಿದೆ ಅಲ್ವಾ? ಕಮ್ಮಿ. ಯಾಕಂದರೆ ನಾವು ಮಾಡುವಂಥ ಕೆಲಸ ಆಗಿದೆ ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಅವರು ಆ ರೀತಿ ಅಳಿತಾ ಇದ್ರು.
ಹಾಗೆ ಇದು ಅಮೆರಿಕದಲ್ಲಿ ಇಂತಹ ಚಳುವಳಿ ಶುರುವಾಗಿ 1909 ಇದರ ಬಗ್ಗೆ ಏನಾಗಿದೆ ಅಂತ ಹೇಳಿದ್ರೆ ಮುಷ್ಕರ ಹೂಡಲಿಕ್ಕೆ ಶುರು ಮಾಡಿದ್ರು ಎಲ್ಲ ಮಹಿಳೆಯರು ಸೇರಿ, ನಮಗೆ ಸಮಾನತೆ ಬೇಕು ಅಂತ. ಹೀಗೆ ನಾವು 100-200 ಜನರು ಸೇರಿ ಈ ಮುಷ್ಕರವನ್ನು ಹೂಡಿದಂತಲ್ಲ, 10ರಿಂದ 15, 20 ಸಾವಿರ ಮಹಿಳೆಯರು ಅಲ್ಲಿ ಒಟ್ಟುಗೂಡಿ ಈ ಸಮಾಜದ ಒಂದು ಶೋಷಣೆಗೆ ವಿರುದ್ಧವಾಗಿ ಘೋಷಣೆಯನ್ನು ಕೂಗಿದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಸಿಗಬೇಕು, ಅವರಿಗೆ ವಾಕ್ ಸ್ವಾತಂತ್ರ್ಯ ಮಾತ್ರವಲ್ಲ ಪ್ರತಿಯೊಂದು ರೀತಿಯಲ್ಲಿ ಸ್ವಾತಂತ್ರ್ಯ ಕೊಡಬೇಕು ಅಂತ ಹೇಳೋ ನಿಟ್ಟಿನಲ್ಲಿ 15,000ಗಿಂತ ಜಾಸ್ತಿಯಾಗಿ ಮಹಿಳೆಯರು ಇದಕ್ಕಾಗಿ ಹೋರಾಡಿದರು. ಅದರ ನಂತರ ನಮಗೆ ಇವಾಗ ಮಹಿಳಾ ದಿನಾಚರಣೆ ಆಚರಿಸಬೇಕು ಅಂತ ಬಂತು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 1975ರಲ್ಲಿ ಶುರುವಾಯಿತು. ಆ ವರ್ಷದಿಂದ ಪ್ರಾರಂಭವಾದಂಥ ನಿರಂತರವಾಗಿ ಪ್ರತಿ ವರ್ಷ ನಾವು ಈ ದಿನವನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ. ಈ ಒಂದಿನ ಮಾತ್ರ ನಾವು ಮಹಿಳೆಯರ ಬಗ್ಗೆ ಮಾತನಾಡೋದಲ್ವಾ? ಯಾವ ದಿನವೂ 365 ದಿನದಲ್ಲಿ 364 ದಿನ ಸಮೇತ ಮಹಿಳೆಯರ ಬಗ್ಗೆ ನಾವು ಹೇಳೋದೇ ಇಲ್ಲ. ಆದರೆ ನೀವು ಸಮಾಜದಲ್ಲಿ ನೋಡಿ, ಯಾವುದೇ ಒಂದು ಕಡೆ ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಸ್ತರದಲ್ಲಿ ಇರುವಂಥ ಎಲ್ಲ ಕಾರ್ಯಕರ್ತರು ಯಾರಾಗಿರ್ತಾರೆ? ಮಹಿಳೆಯರೇ ಆಗಿರ್ತಾರಲ್ವಾ? ನಿನ್ನೆ ಅಷ್ಟೇ ನಾನು ಒಂದು ಕಾರ್ಯಕ್ರಮದಲ್ಲಿ ಹೇಳಿದಂಥದ್ದು, ನಮ್ಮ ದೇಹದಲ್ಲಿ ರಕ್ತದ ನಾಡಿಗಳು ಹೇಗೆ ಹರಿತಾ ಇದೆಯೋ ಹಾಗೆ ದೇಶದ ಉದ್ದಕ್ಕೂ ಕೆಳಸ್ತರದಲ್ಲಿರುವಂಥ ನರನಾಡಿಗಳ ಹಾಗೆ ಎಲ್ಲ ಮಹಿಳಾ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಅಂಗನವಾಡಿ ಟೀಚರ್ಸು, ಕುಟುಂಬಶ್ರೀಯವರು, NRG ವರ್ಕರ್ಸು, ಹರಿತ ಕರ್ಮ ಸೇನೆಯವರು ಎಲ್ಲರೂ ಯಾರಾಗಿದ್ದಾರೆ? ಎಲ್ಲರೂ ಮಹಿಳೆಯರಲ್ವಾ? ಇದು ಯಾವುದ್ರಲ್ಲೂ ಯಾವುದು ಪುರುಷರು ಯಾರೂ ಇಲ್ಲ. ಒಂದು ದಿನ ಈ ಕೆಲಸವನ್ನು ನಿಂತೋದ್ರೆ ಏನಾಗ್ಬೋದು? ನಾವು ಕೊರೋನಾ ಸಮಯದಲ್ಲಿ ನಾವು ಖಂಡಿತವಾಗಿ ನಾವು ಮನಗೊಂಡಿದ್ದೇವೆ. ಆಶಾ ಕಾರ್ಯಕರ್ತರು ಎಲ್ಲರೂ ಒಂದಿನ ಕೆಲಸ ಮಾಡಲಿಲ್ಲ ಅಂತ ಹೇಳಿ ಕೂತ್ಕೊಂಡಿರ್ತೀರಿ, ಏನಾಗ್ತಿತ್ತು? ಮನೆಗಳಿಗೆ ಹೋಗಿ ಒಂದು ಸೌಲಭ್ಯಗಳನ್ನು ತಲುಪಿಸಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಲ್ವಾ? ಕುಟುಂಬಶ್ರೀಯವರು ನೀವೆಲ್ಲ ಸೇರಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಆ ಸಮಯದಲ್ಲಿ. ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರು ಆಗಿರ್ಬೋದು, ಹರಿತ ಕರ್ಮ ಸೇನೆಯವರು ಇತ್ತೀಚೆಗೆ ಬಂದಂಥದ್ದು ಕಾನ್ಸೆಪ್ಟು ಹರಿತ ಕರ್ಮ ಸೇನೆ. ಈಗ ನಮ್ಮ ಶುಚಿತ್ವವನ್ನು ಸಮೇತ ಅದನ್ನು ಮುಂದಾಳತ್ವ ತಗೊಂಡು ಇಲ್ಲಿ ನಡೆಸ್ತಾ ಇದ್ದಾರೆ ಕೆಲಸವನ್ನು. ಯಾಕಂತ ಹೇಳಿದ್ರೆ ಇಂಥ ಒಂದು ಸಂಯಮಶೀಲತೆಯಿಂದ ಮಾಡುವಂಥ ಕೆಲಸ ಮಹಿಳೆಯರಿಂದ ಮಾತ್ರ ಸಾಧ್ಯ ಅಂತ ಹೇಳುವ ನಿಟ್ಟಿನಲ್ಲಿ ಮಹಿಳೆಯರಿಗೆ ಇಂಥ ಎಲ್ಲ ಕೆಲಸವನ್ನು ಕೊಟ್ಟಂಥದ್ದು. ನಾವೀಗ ಹೆಮ್ಮೆಯಿಂದ ಹೇಳ್ಕೊಳ್ಬೋದು, ನಾವಿಲ್ಲ ಅಂದರೆ ಸಮಾಜ ಇಲ್ಲ ಅಂತೇಳಿ ಅಲ್ವಾ? ಇಷ್ಟ ತನಕ ನಮ್ಗೆ ಏನಂತ ಹೇಳ್ತಾ ಇದ್ರು, ಪಟ್ಟದ್ದು ಮಾತ್ರ ನಮ್ಮ ಅಸ್ತಿತ್ವ ಇದೆ ಅಂತ ಹೇಳುವಂಥದ್ದು. ಆದರೆ ಇಲ್ಲಿ ಸಮಾಜದಲ್ಲಿ ನಾವಿಲ್ಲ ಅಂದರೆ ಸಮಾಜವೇ ಇಲ್ಲ. ಇವಾಗ ಒಂದು ಸತಿ ನೀವು ಗಮನಿಸಿ ನೋಡಿ, ಹೌದಾ ಅಲ್ವಾ ಅಂತ ನಿಮಗೆ ತಿಳಿಯುತ್ತದೆ. ಸಮಾಜ ಯಾವುದೇ ಒಂದು ಸಮಾಜ ಸುದೃಢವಾಗಿರಬೇಕು ಅಂತ ಹೇಳಿದರೆ ಮಹಿಳೆಯರಿಗೆ ಗೌರವದೊಂದಿಗೆ ಅವರ ಘನತೆಯನ್ನು ಎತ್ತಿ ತೋರಿಸಿದರೆ ಮಾತ್ರ ಒಂದು ಸಮಾಜ ಸುಸ್ಥಿರವಾಗಿ ಸುದೃಢವಾಗಿ ಇರಲಿಕ್ಕೆ ಸಾಧ್ಯ ಆಗುವಂಥದ್ದು. ಯಾವ ಸಮಾಜದಲ್ಲಿ ಮಹಿಳೆಯರನ್ನು ದಮನಿಸ್ತಾ ಇರ್ತಾರೋ ಆ ಸಮಾಜ ಖಂಡಿತವಾಗಿ ಉದ್ಧಾರವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅನಾದಿ ಕಾಲದಿಂದ ಚರಿತ್ರೆಯನ್ನು ನೀವು ತೆಗೆದು ನೋಡಿ, ಹೇಗಿತ್ತು ಸಮಾಜ. ಮಹಿಳೆಯರಿಲ್ಲದೆ ಯಾವ ಕೆಲಸವೂ, ಇಂಥ ಒಂದು ಕೆಲಸ ಯಾವುದೂ ಸಹ ನಡೀಲಿಕ್ಕೆ ಸಾಧ್ಯವೇ ಇರಲಿಲ್ಲ. ನಾನು ಯಾವುದೋ ಒಂದು ಕಡೆ ಓದಿದಂಥದ್ದು ಈಗ ನೆನಪಿಗೆ ಬರ್ತದೆ. ಒಂದು ಗುರು 100 ಆಚಾರ್ಯರಿಗೆ, ಒಂದು ಆಚಾರ್ಯ 100 ಗುರುಗಳಿಗೆ ಸಮಾನ ಅಂತೆ. 100 ಗುರುಗಳು ಒಂದು ತಂದೆಗೆ ಸಮಾನ ಅಂತೆ. 100 ತಂದೆ ಒಂದು ತಾಯಿಗೆ ಸಮಾನ ಅಂತ. ಹಾಗಾದರೆ ನೀವು ಯೋಚಿಸಿ, ಹೆಣ್ಣು ಮಕ್ಕಳು ಒಂದು ತಾಯಿ ಎಷ್ಟು ಶ್ರೇಷ್ಠ ಅಂತ ಹೇಳುವಂಥದ್ದು. ಈಗ ಹೆಣ್ಣು ಮಕ್ಕಳು ಹೆಂಗಸರು ಒಂದೇ ಸಮಯದಲ್ಲಿ 10 ಕೆಲಸಗಳನ್ನು ನಾವೆಲ್ಲರೂ ಒಂದೇ ಸಮಯದಲ್ಲಿ 10 ಕೆಲಸ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೇವೆ. ಮಾಡ್ತೇವೆ ಇಲ್ವಾ? ಮನೆಯಲ್ಲಿ ಒಂದು ಕಡೆಯಿಂದ ನಾವು ಮನೆ ಕೆಲಸ ಮಾಡ್ತಾ ಇದ್ದೇವೆ, ಇನ್ನೊಂದು ಕಡೆಗೆ ಮಕ್ಕಳನ್ನು ಓದಿಸ್ತಾ ಇರ್ತೇವೆ, ಮತ್ತೊಂದು ಕಡೆಯಿಂದ TV ನೋಡ್ತಾ ಇದ್ದೇವೆ, ಮತ್ತೊಂದು ಕಡೆಯಿಂದ ಏನೋ ಕೇಳ್ತಾ ಇರ್ತೇವೆ, ಮತ್ತೊಂದು ಕಡೆಯಿಂದ ಮಾತನಾಡ್ತಾ ಸಮೇತ ಇರ್ತೇವಲ್ವಾ? 10 ಕೆಲಸವನ್ನು ಒಂದೇ ಸತಿ ಮಾಡ್ತಾ ಇರ್ತೇವೆ. ಅದೇ ಒಂದು ಪುರುಷನನ್ನು ನೀವು ನೋಡಿ, ಯಾವುದಾದ್ರು ಒಂದು ಕೆಲಸ ಮಾಡ್ತಿರ್ತಾರೆ, ನೀವು ಹೋಗಿ ಒಂದು ಮಾತನಾಡಿ, ಅವಾಗ ಏನು ಹೇಳ್ತಾರೆ ಅವರು? ನನಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ತಾರೆ. ಅವ್ರು ಮಾಡೋದು ಒಂದೇ ಕೆಲಸ ಆ ಸಮಯದಲ್ಲಿ. ದಯವಿಟ್ಟು ಇರುವಂಥ ಪುರುಷರು ಬೇಜಾರು ಮಾಡ್ಕೊಳ್ಬೇಡಿ. ನೀವು ಬೇಕಾದರೆ ಗಮನಿಸಿ ನೋಡಿ, ನಮಗೆ ಹಲವು ಕೆಲಸಗಳನ್ನು ಒಂದೇ ಸಮಯದಲ್ಲಿ ಮಾಡುವಂಥ ಚಾಕ್ಯತೆ ನಮಗೆ ದೇವರು ದಯಪಾಲಿಸಿದ್ದಾರೆ. ಆದರೆ ಏನು ಅಂತ ಹೇಳಿದರೆ, ಶಾರೀರಿಕವಾಗಿ ಮಾತ್ರ ನಾವು ಸದೃಢ, ಅವರಷ್ಟು ಸದೃಢರಲ್ಲ. ದೇವರು ಅದು ಪ್ರತ್ಯೇಕವಾಗಿಯೇ ಮಾಡಿದಂಥದ್ದು. ದೇವರು ಎಲ್ಲ ಕೆಲಸವನ್ನು ಶಾರೀರಿಕವಾಗಿ ಸಮೇತ ನಾವು ತುಂಬ ಅವರಷ್ಟು ಸದೃಢರಾಗಿದ್ದರೆ ಆ ಕೆಲಸ ನಾವೇ ಮಾಡಬೇಕಿತ್ತೇನೋ ಅಲ್ವಾ? ಹಾಗೆ ದೇವರು ಪ್ರಕೃತಿ ಏನು ಮಾಡಿದೆ ಅಂತ ಹೇಳಿದರೆ, ಕೆಲವು ಕೆಲಸವನ್ನು ಮಹಿಳೆಯರಿಗಾಗಿಯೇ ಸೃಷ್ಟಿ ಮಾಡಿದೆ. ಪ್ರಕೃತಿ ಹಾಗೆ ಮಾಡಿದಂಥದ್ದು. ಕೆಲವೊಂದು ಕೆಲಸಗಳನ್ನು, ತುಂಬ ಕಠಿಣವಾಗಿರುವಂಥ ಕೆಲಸಗಳನ್ನು ಪುರುಷ ಮಾಡಬೇಕು. ಅದನ್ನು ಹಿಂದೆ ಇತ್ತು, ಎಲ್ಲ ಒಂದು ಕುಟುಂಬದ ಒಂದು ಜವಾಬ್ದಾರಿ ಅಂತಕೊಂಡು ಕುಟುಂಬವನ್ನು ನಡೆಸಬೇಕಾದಂಥದ್ದು ಪುರುಷನ ಕರ್ತವ್ಯ, ಮನೆಯನ್ನು ನೋಡಿಕೊಳ್ಳುವಂಥದ್ದು ಹೆಣ್ಣಿನ ಕರ್ತವ್ಯ ಅಂತ ಇತ್ತು. ಈಗ ಹಾಗಿಲ್ಲ.
ಹೆಣ್ಣಿನ ಏನು ಮನೆಯ ಒಂದು ಎಲ್ಲ ಜವಾಬ್ದಾರಿಯನ್ನು ತಗೊಂಡು ಹೆಣ್ಣು ಒಳಗೂ ಹೊರಗೂ ಕೆಲಸ ಮಾಡುವಂಥ ಒಂದು ವ್ಯಕ್ತಿತ್ವ ಹೆಣ್ಣಿನಲ್ಲಿದೆ. ಅಷ್ಟು ಸಬಲರಾಗಿದ್ದಾರೆ, ಅಷ್ಟು ಒಂದು ಶಕ್ತಿ ಹೆಣ್ಣಿನಲ್ಲಿ ಖಂಡಿತವಾಗಿ ಇದೆ. ನಾವೆಲ್ಲರೂ ಇದನ್ನು ಹೆಮ್ಮೆ ಪಡಬೇಕಾದಂಥದ್ದು. ನಾವು ಯಾರಿಗೂ ಯಾವುದರಲ್ಲೂ ಕಮ್ಮಿ ಇಲ್ಲ. ಒಂದು ಶಾರೀರಿಕವಾಗಿ ಮಾತ್ರ, ಮಾನಸಿಕವಾಗಿ ನೀವು ನೋಡಿದರೆ ಸಮೇತ ಪುರುಷರಿಗಿಂತ ಮಹಿಳೆಯರೇ ಎಷ್ಟೋ ಮೇಲಿದ್ದಾರೆ. ಮಹಿಳೆಯರು ಅಳ್ತಾರೆ ಅಂತ ಹೇಳ್ತಾರೆ, ಅಳುವುದು ಯಾಕೆ? ಅಟ್ಟಾಗ ಏನಾಗುತ್ತೆ, ನಮ್ಮ ಮನಸ್ಸೆಲ್ಲ ಶುದ್ಧ ಆಗುತ್ತೆ, ನಾವೇನೋ ಹೊಸತಕ್ಕೆ ಇನ್ನೂ ತೆರೆದುಕೊಳ್ತೇವೆ ನಾವು. ಆದರೆ ಗಂಡಸರು ಏನು ಮಾಡ್ತಾರೆ, ಎಲ್ಲವೂ ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದನ್ನು ಹೊರಗಾಕದೆ ಒಂದೇ ಸತಿಗೆ ಏನು ಮಾಡ್ತಾರೆ, ಅವರ ಜೀವನವೇ ಆ್ಯಕ್ಚುಲಿ ಏನಾಗುತ್ತೆ ಅಂತ ಹೇಳಿದರೆ ತುಂಬ ಕಠಿಣವಾದಂಥ ಪರಿಸ್ಥಿತಿಗೆ ಲಾಸ್ಟಿಗೆ ತಲುಪ್ತಾರೆ. ಮಾನಸಿಕವಾಗಿ ಅವರು ನೊಂದಿರ್ತಾರೆ. ಯಾಕಂದರೆ ಯಾರಿಗೂ ಹೇಳಲಿಕ್ಕೆ ಹೋಗೋದಿಲ್ಲ. ಅವ್ರಿಗೆ ಏನೇ ಹೊರಗಾಗಿದ್ರೂ ಒಳಗಾಗಿದ್ದಂಥದ್ದು, ಹೊರಗಿದ್ದಂಥ ಎಲ್ಲ ಒಂದು ತೊಂದರೆಗಳನ್ನು ನಮ್ಮ ಮೇಲೆ ತೆಗಿತಾರೆ ಇರ್ಬೋದು, ಹೆಂಗಸರ ಮೇಲೆ. ಆದರೆ ಯಾವುದನ್ನು ನೀವು ಗಮನಿಸಿ ನೋಡಿ, ಹೆಂಗಸರಿಗಿಂತ ಜಾಸ್ತಿಯಾಗಿ ಗಂಡಸರಿಗೆ ಬೇಗ ಕಾಯಿಲೆಗಳು ಬರುವಂಥದ್ದು, ಇದೆಲ್ಲ ಏನು ಅಂತ ಹೇಳಿದರೆ ನಾವು ನಮ್ಮಲ್ಲಿರುವಂಥ ದುಃಖವನ್ನು ನಾವು ಹೊರಗಾಕ್ತೇವೆ. ಆದರೆ ಅವರು ಹಾಗೆ ಮಾಡೋದಿಲ್ಲ. ಮಾಡದೇ ಇರುವ ಕಾರಣ ಹೃದಯಾಘಾತ, ಮಾನಸಿಕ ಆಘಾತ ಅಥವಾ ಪಕ್ಷವಾತ ಇಂಥದ್ದೆಲ್ಲ ಅವರಿಗಾಗುವಂಥದ್ದು. ನಾವು ಇದರಲ್ಲಿ ಏನಂತ ಹೇಳಿದರೆ ತುಂಬ ಒಂದು ದೇವರು ನಮಗೆ ಕೊಟ್ಟಂಥ ಒಂದು ಏನಂತ ಹೇಳ್ತೇವೆ, ಒಂದು ವರ ಅಂತ ಹೇಳ್ಬೋದು. ಅಳುವಾಗಿರ್ಬೋದು, ಶಾರೀರಿಕವಾಗಿ ಅಷ್ಟು ಸದೃಢವಾಗದೆ ಇದ್ದಿರ್ಬೋದು, ಇದೆಲ್ಲವೂ ನಮಗೆ ವರದಾನ ಆಗಿದೆ. ಇದನ್ನೆಲ್ಲವನ್ನು ಯಾವುದೆಲ್ಲ ಅವರು ನಕಾರಾತ್ಮಕವಾಗಿ ಹೇಳ್ತಾರೋ ಅದನ್ನೆಲ್ಲ ನಾವು ಸಕಾರಾತ್ಮಕವಾಗಿ ತಗೊಂಡು ನಮ್ಮ ಜೀವನದಲ್ಲಿ ಅದನ್ನು ಏನು ಅಂತ ಹೇಳಿದರೆ ಪ್ರತಿಯೊಂದು ಕೆಲಸದಲ್ಲಿ ಅದನ್ನು ಅಳವಡಿಸಿಕೊಂಡು ನಮ್ಮಿಂದ ಸಾಧ್ಯ ಹೇಳುವಂಥದ್ದು ನಾವು ಸಮಾಜಕ್ಕೆ ನಾವು ಮಾಡಿ ತೋರಿಸಬೇಕು. ಈಗ ಕುಟುಂಬಶ್ರೀಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳುವಂಥದ್ದು ಹಲವಾರು ಸವಲತ್ತುಗಳು ಈ ಕುಟುಂಬಶ್ರೀಯ ಎಲ್ಲ ನಿಮಗೆಲ್ಲ ದೊರಕ್ತಾ ಇದೆ. ಆದರೆ ನಾವು ಅದನ್ನು ಹೆಚ್ಚಾಗಿ ಬಳಸಿಕೊಂಡಿದ್ದೇವಾ ಅಂತ ಕೇಳಿದರೆ ಖಂಡಿತವಾಗಿಯೂ ಇಲ್ಲ. ನಾವು ಅದನ್ನೆಲ್ಲವನ್ನು ಬಳಸಿಕೊಂಡಿದ್ದರೆ ಖಂಡಿತವಾಗಿ ವ್ಯಾಪಾರ ಕ್ಷೇತ್ರದಲ್ಲಿ, ವಹಿವಾಟು ಕ್ಷೇತ್ರದಲ್ಲಿ ಸಮೇತ ನಾವು ಮೇಲೆ ಬರ್ತಿದ್ದೆವು. ಎಷ್ಟೋ ವರ್ಷಗಳಿಂದ, ಸಾಧಾರಣವಾಗಿ 25 ವರ್ಷಗಳಿಂದ ಕುಟುಂಬಶ್ರೀ ನಮ್ಮ ಈ ಕೇರಳ ರಾಜ್ಯದಲ್ಲಿ ಇದೆ ಅಂತ ನನಗೆ ಕೇಳಲಿಕ್ಕೆ ಸಿಕ್ಕಿತು. ಆದರೆ ನಾವು ಎಷ್ಟರ ಮಟ್ಟಿಗೆ ಬಳಸಿಕೊಂಡಿದ್ದೇವೆ, ಎಷ್ಟು ಜನ ಇಲ್ಲಿ ಉದ್ಯೋಗಸ್ಥರಾಗಿದ್ದಾರೆ ನೀವೇ ಯೋಚಿಸಿ. ನೀವು ಎಷ್ಟು ವರ್ಷದಿಂದ ಕುಟುಂಬಶ್ರೀಯಲ್ಲಿ ಸದಸ್ಯರಾಗಿದ್ದೀರಾ, ನೀವು ಯಾವುದನ್ನು ಮಾಡಿದ್ದೀರಾ, ಯಾವುದನ್ನು ಮಾಡಲಿಲ್ಲ ಅಂತ ಹೇಳುವಂಥದ್ದು ಅವಲೋಕನವನ್ನು ಇವತ್ತು ನಾವು ಮಾಡ್ಕೊಳ್ಬೇಕು. ಹೆಚ್ಚಾಗಿ ನಾನು ಇದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾವುದಾದ್ರು ಒಂದು ಬಿಸ್ನೆಸ್ ಮಾಡಲಿಕ್ಕೆ ಅಂತ ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಸವಲತ್ತುಗಳನ್ನು ಅದನ್ನು ಉಪಯೋಗಿಸಿಕೊಂಡು ವೈಯಕ್ತಿಕವಾಗಿ ಆದರೂ ಸಹ ಪರವಾಗಿಲ್ಲ, ಆದರೆ ಏನಂತೇಳಿ ಗುಂಪಾಗಿ ಆದರೂ ಒಂದು ಬಿಸ್ನೆಸ್ಸನ್ನು ನಾವು ಶುರು ಮಾಡಲೇಬೇಕು. ಈಗ ಸರ್ಕಾರ ಅದನ್ನು ತುಂಬ ಒಂದು ಒತ್ತು ನೀಡಿ ಸ್ಟಾರ್ಟಪ್ ಬಿಸ್ನೆಸ್ ಅಂತ ಮಾಡ್ತಾ ಇದೆ. ಇದಕ್ಕಿಂತ ಮೊದಲೇ ಮಹಿಳೆಯರಿಗೆ ಒಂದು ಅವಕಾಶ, ತುಂಬ ದೊಡ್ಡ ಅವಕಾಶವನ್ನು ಕೊಟ್ಟಿದ್ದರು. 5 ಲಕ್ಷಕ್ಕಿಂತ ಮಿಕ್ಕಿದ ಪ್ರಾಫಿಟ್ ಇದ್ದರೆ ಟ್ಯಾಕ್ಸ್ ಇಲ್ಲ ಅಂತ ಹೇಳುವಂಥದ್ದು. ಅದನ್ನು ಯಾರೂ ಬಳಸ್ಕೊಳ್ಳಿಲ್ಲ, ನಾವು ಯಾರೂ ಬಳಸ್ಕೊಳ್ಳಿಲ್ಲ. ನಿಮಗಾಗಿ ತುಂಬ ಹಲವಾರು ಒಂದು ಬಿಸ್ನೆಸ್ ಮಾಡುವಂಥ ಅವಕಾಶವನ್ನು ಕೊಟ್ಟಿದ್ದು, ಆದರೂ ನಾವು ಬಳಸ್ಕೊಳ್ಳಿಲ್ಲ. ನಾವು ಹಣವನ್ನು ತಗೊಳ್ತೇವೆ, ಆದರೆ ಯಾವುದೋ ಬೇರೆದಕ್ಕಾಗಿ ಉಪಯೋಗಿಸ್ತೇವೆ, ಯಾವುದಕ್ಕೂ ಉಪಯೋಗ ಇಲ್ಲದಂಥ ಒಂದು ಏನಂತ ಹೇಳಿದ್ರೆ ಆ ಸವಲತ್ತಾಗಿ ಮಾರ್ಪಟ್ಟಿದೆ. ಖಂಡಿತವಾಗಿ ಹಾಗೆ ಮಾಡಬಾರ್ದು. ಕೆಲವೊಂದು ಬಿಸ್ನೆಸ್ಗಳು ಬೆರಳೆಣಿಕೆಯಷ್ಟು ಮಹಿಳೆಯರು ನಾನು ನೋಡಿದಂಥದ್ದು, ಬೆರಳೆಣಿಕೆಯಷ್ಟು ಮಹಿಳೆಯರು ಮಾತ್ರ ಉದ್ಯೋಗಸ್ಥರು ಉದ್ಯೋಗವನ್ನು ಮಾಡಿಕೊಂಡು ಅವರ ಸವಲತ್ತನ್ನು ಪಡೆದುಕೊಂಡು ಬಿಸ್ನೆಸ್ ಮೆನ್ಗಳ ಆಗಿದ್ದಾರೆ. ಅದು ನಿಜವಾಗಿಯೂ ನಮಗೆಲ್ಲ ಒಂದು ಗೌರವ ತರುವಂಥ ವಿಷಯ. ಇಂಥ ಒಂದು ಸಂದರ್ಭದಲ್ಲಿ ಅಂಥ ಮಹಿಳೆಯರನ್ನು ಗುರುತಿಸಿ ನಾವು ಗೌರವಿಸಬೇಕು. ಹಾಗೆ ಮಾಡಿದಾಗ ಮಾತ್ರ ನಾವೇನಾಗ್ತೇವೆ ಅಂತ ಹೇಳಿದರೆ ಬರುವ ವರ್ಷ, ಇನ್ನು ಕೆಲವು ವರ್ಷ, ಸಾಧಾರಣ ಇವತ್ತು ಪ್ಲ್ಯಾನ್ ಮಾಡಿದಾರಾ ಇಲ್ಲ ಗೊತ್ತಿಲ್ಲ, ಪ್ಲ್ಯಾನ್ ಮಾಡಿಲ್ಲ ಅಂತ ಹೇಳಿದರೆ ಖಂಡಿತವಾಗಿಯೂ ಇವತ್ತು ನೀವು ಯಾರ್ದಾದ್ರೂ ಒಂದು ವ್ಯಕ್ತಿಯನ್ನು ನಿಮ್ಮ ಕುಟುಂಬಶ್ರೀಯಲ್ಲಿ ಇರುವಂಥ ಯಾವುದಾದ್ರೂ ಒಂದು ಉದ್ಯೋಗಸ್ಥ ಮಹಿಳೆ, ಉದ್ಯೋಗಸ್ಥ ಅಂತ ಹೊರಗೋಗಿ ದುಡಿಯುವುದಲ್ಲ, ನಮ್ಮ ಕಾಲ ಮೇಲೆ ನಿಂತು ಒಂದು ಕಂಪನಿಯನ್ನು ಕಟ್ಟಿ ಬೆಳೆಸಿದಂಥ ಮಹಿಳೆ ನಿಮ್ಮಲ್ಲಿ ಯಾರಾದರೂ ಇದ್ದರೆ, ಅದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು, ಅಂಥ ಒಂದು ಮಹಿಳೆ ಇದ್ದರೆ ದಯವಿಟ್ಟು ಆ ಹೆಸರನ್ನು ನೀವು ಹೋಗೋ ಮೊದಲು, ನಿಮ್ಮ ಕಾರ್ಯಕ್ರಮ ಶುರುವಾಗೋ ಮೊದಲು ನಿಮ್ಮ ಚೇರ್ಪರ್ಸನ್ಗೆ ಕೊಡಿ. ಅವರನ್ನು ಗೌರವಿಸಬೇಕಾದಂಥದ್ದು ಇವತ್ತಿನ ದಿನ ತುಂಬ ಸಮಂಜಸವಾದಂಥದ್ದು. ಅವರಿಗೆ ಗೌರವಿಸಿದಾಗ ನಾಳೆ ಬರುವ ವರ್ಷದಲ್ಲಿ ಖಂಡಿತವಾಗಿ 10 ಜನರಾದರೂ ಇದರ ಬಗ್ಗೆ ಒಂದು ಚಿಂತನೆಯನ್ನು ಮಾಡಿ ಬಿಸ್ನೆಸ್ಸನ್ನು ಶುರು ಮಾಡಿ ಒಂದು ಕುಟುಂಬಕ್ಕೆ ಆಧಾರವಾಗುವಂಥ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇವತ್ತಿನ ದಿನದಲ್ಲಿ ಜಾಸ್ತಿಯಾಗಿದೆ. ಇವತ್ತೇ ನಾವು ನಿರ್ಧಾರ ಮಾಡಬೇಕು, ಏನಾದರೂ ಒಂದು ಮಾಡಬೇಕು. ಬರುವ ವರ್ಷದಲ್ಲಿ ಇಂಥದ್ದೊಂದು ನಾನು ಸಾಧಿಸ್ತೇನೆ, 10 ಲಕ್ಷ ಪ್ರಾಫಿಟ್ ಬರುವಂಥ ಬಿಸ್ನೆಸ್ಸನ್ನು ಶುರು ಮಾಡಿ. ನಮ್ಮ ಪಂಚಾಯತ್ನಲ್ಲಿ ಈಗ ಇದೆ ಇಂಟರ್ನ್ ಅಂತ ಹೇಳುವಂಥ ಒಬ್ಬರು ಸ್ಟಾಫಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಭೇಟಿಯಾಗಿ ಏನು ಬಿಸ್ನೆಸ್ ಮಾಡಲಿಕ್ಕೆ ನಿಮಗೆ ಅನುಕೂಲ, ನೀವು ಏನು ಮಾಡಬೇಕು ಅಂತಿದ್ದೀರಾ, ಏನು ಮಾಡಲಿಕ್ಕೆ ಸಾಧ್ಯ ನಿಮ್ಮಿಂದ ಇದೆ, ನಿಮ್ಮನ್ನೆಲ್ಲ ನಿಮ್ಮ ಆಗು ಹೋಗುಗಳನ್ನು ನೋಡಿಕೊಂಡು ಅವರು ನಿಮಗೆ ಒಂದು ಪ್ಲ್ಯಾನ್ ಹೇಳ್ಕೊಡ್ತಾರೆ. ಅದು
ಅದು ಹೇಳಿದ ಮೇಲೆ ನಿಮಗೆ ಹೇಗೆ ಸಾಧ್ಯ ಆಗುತ್ತೋ ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಬಂದು ಪ್ರಾಜೆಕ್ಟ್ ಮಾಡ್ಕೊಂಡು ಬಂದು ಅವ್ರು ಬಂದಾಗ ನಿಮಗೆ ಆ ಪ್ರಾಜೆಕ್ಟಿಗೆ ಎಷ್ಟು 50 ಸಹ ಆಗ್ಬೋದು, 1 ಕೋಟಿ ಸಹ ಆಗ್ಬೋದು, ಅಷ್ಟು ಏನು ಲೋನನ್ನು ಕೊಟ್ಟು, ಲೋನ್ ಮಾತ್ರ ಅಲ್ಲ ಸಬ್ಸಿಡಿಯನ್ನು ಕೊಟ್ಟು ಸಹಕಾರ ಈಗ ಸರ್ಕಾರ ಮಾಡ್ತಾ ಇದೆ. ದಯವಿಟ್ಟು ಅದರೆಡೆಗೆ ನೀವು ಗಮನ ಕೊಡಿ. ಹಾಗೆ ನಮ್ಮ ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಸಮೇತ ಅದು ಸಮಸ್ಯೆಯಾಗಿ ತೆಗೆದುಕೊಳ್ಳದೆ ಅದನ್ನೊಂದು ಸವಾಲಾಗಿ ತೆಗೆದುಕೊಂಡು ಎದುರಿಸಿ ನಮ್ಮ ಕುಟುಂಬವನ್ನು ಸದೃಢ ಕುಟುಂಬವನ್ನಾಗಿ ಮಾಡುವಂಥ ಶಕ್ತಿ ನಿಮಗೆಲ್ರಿಗೂ ದೇವರು ದಯಪಾಲಿಸಲಿ ನಾನು ಬೇಡ್ತೇನೆ. ನಿಮಗೆಲ್ರಿಗೂ ಒಳ್ಳೆಯ ಉಜ್ವಲ ಭವಿಷ್ಯ, ನಿಮ್ಮ ಮಕ್ಕಳಿಗೆ ಉಜ್ವಲ ಭವಿಷ್ಯ, ನಿಮಗೆ ಆ ಮಕ್ಕಳಿಂದಾಗಿ ಸುಖ, ಶಾಂತಿ, ನೆಮ್ಮದಿ, ಸಂತೋಷ. ಒಳ್ಳೆಯ ಮಾಹಿತಿಯನ್ನು ನಮ್ಮ ಅಧ್ಯಕ್ಷರು ಕೊಟ್ಟಿದ್ದಾರೆ. ನಮ್ಮ ಸ್ವಂತ ಕಾಲಲ್ಲಿ ನಾವು ನಿಲ್ಲಬೇಕೆಂಬ ಮಾಹಿತಿ ಸಹ ಕೊಟ್ಟಿದ್ದಾರೆ. ಆದರೆ ಪಂಚಾಯಿತಿಯಲ್ಲಿ ಸಹ ಹಾಗೆ ನಮಗೆ ಸಪೋರ್ಟ್ ಕೊಡುವ ಸ್ಟಾಫ್ ಇದ್ದಾರೆ. ಒಳ್ಳೆಯ ಮಾತು ಹೇಳಿದ್ದಾರೆ. ತುಂಬ ಧನ್ಯವಾದ ಮೇಡಮ್. ಪ್ರೋಗ್ರಾಮ್ ಶುರು ಮಾಡುವ ಹೇಳಿದರೆ ಸಮಯದ ಅಭಾವ ಇದೆ, ತುಂಬ ಕಾರ್ಯಕ್ರಮ ಇದೆ. ಕಾರ್ಯಕ್ರಮ ಮುಗಿಯೋ ತನಕ ಯಾವ ಸದಸ್ಯರು ಇಲ್ಲಿಂದ ಹೊರಗೆ ಹೋಗ್ಲಿಕ್ಕಿಲ್ಲ. 3 ಗಂಟೆ ತನಕ ಕಾರ್ಯಕ್ರಮ ಇದೆ, ಊಟದ ವ್ಯವಸ್ಥೆ ಇದೆ, ಎಲ್ಲ ಮಾಡಿದ್ದೇವೆ. ಒಂದೇ ಒಂದು ಸದಸ್ಯರು ನಿಜವಾಗಿ ಈ ಕಾರ್ಯಕ್ರಮ ನಿನ್ನೆ ಮಾಡಬೇಕಿತ್ತು. ನಮ್ಮ ಒಂದು ಕಡೆಯಿಂದ ST ಅವರ ಪ್ರೋಗ್ರಾಮ್ ನಿನ್ನೆ ಮಹಿಳಾ ದಿನಾಚರಣೆ ಇತ್ತು, ಅಲ್ಲಿ ಮತ್ತು ನಮ್ಮ ಕುಟುಂಬ ಸದಸ್ಯರಿನವರಿಗೆ ನಿನ್ನೆ ಒಳ್ಳೆಯ ದಿನ, ಮುಸ್ಲಿಂ ಭಾಗದವರಿಗೆ ಒಳ್ಳೆಯ ದಿನ ಇದ್ದ ಕಾರಣ ಅವರಿಗೋಸ್ಕರ ನಾವು ಈ ಕಾರ್ಯಕ್ರಮ ಇವತ್ತು ಮಾಡಿದ್ದೇವೆ. ಆದ ಕಾರಣ ಯಾವ ಸದಸ್ಯರು ಇಲ್ಲಿಂದ ಹೋಗಲಿಕ್ಕಿಲ್ಲ. ಕಾರ್ಯಕ್ರಮ ನೀವು ಈಚೆಯಿಂದ ಕೊಡಬೇಕು. ನಾವು ಯಾವಾಗಲೂ ಹೇಳ್ತೇವೆ ಇವತ್ತು ಮಹಿಳೆಯರಿಗಿರುವ ದಿನ, ಆದ ಕಾರಣ ಎಲ್ಲ ವಾರ್ಡಿನವರು ಒಂದೊಂದು ಕಾರ್ಯಕ್ರಮವನ್ನು ಕೊಡಬೇಕು ಹೇಳಿ ಮೊನ್ನೆ ಅನೌನ್ಸ್ ಮಾಡಿದ್ದೇವೆ. ಎಲ್ಲ ವಾರ್ಡ್ನವರು ಕಾರ್ಯಕ್ರಮ ಕೊಡಲೇಬೇಕು ಕಂಪಲ್ಸರಿಯಾಗಿ, ಇಲ್ಲದೆ ಒಂದೇ ಹಾಡಾದರೂ ಆಡಿ ಹೋಗಬೇಕು ಲಾಸ್ಟ್ ಮೂಮೆಂಟ್. ಓಕೆ, ಎಲ್ಲರಿಗೂ ವೇದಿಕೆಯಲ್ಲಿ ಕೂತ್ಕೊಂಡ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದಗಳು. ಮತ್ತು ಒಂದು ವಿಷಯ ಹೇಳಿದರೆ ನಮಗೆ ಒಳ್ಳೆಯ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ DDGKಯ ಕುಟುಂಬಶ್ರೀ ಜಿಲ್ಲಾಂಶದೊಬ್ಬರು ಬಂದಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ, ಅಭಿಜಿತ್. ಮತ್ತು ಅವರು ನಮಗೊಂದು ಮಕ್ಕಳಿಗೆ ಸೆಕೆಂಡ್ PU ಕಲಿತ ಮಕ್ಕಳಿಗೆ ಒಂದು ക്ലാസിನ വിഷയದಲ್ಲಿ 2 മാഹിതിಯನ್ನು ಕೊಡಲಿದ್ದಾರೆ. നമസ്കാരം, എൻ്റെ പേര് അഭിജിത്ത് രാജ്. എല്ലാവർക്കും മലയാളം അറിയുമെന്ന് വിചാരിക്കുന്നു. ഞാൻ DDUGKY SN കോളേജിലെ മൊബിലൈസേഷൻ ഹെഡായിട്ട് വർക്ക് ചെയ്യുന്നു. DDUGKY എന്ന് എല്ലാവരും കേട്ടിട്ടുണ്ടാവോ? ദീൻ ദയാൽ ഉപാധ്യ ഗ്രാമീണ കൗശൽ യോജന. ഇതൊരു സെൻട്രൽ ഗവൺമെൻറ് നടപ്പിലാക്കുന്ന തൊഴിൽ നൈപുണ്യ പരിശീലന പദ്ധതിയാണ്. ഓക്കെ, ഇത് സെൻട്രൽ ഗവൺമെൻറ് കൊടുക്കുന്നത് സൗജന്യമായിട്ടാണ്. തികച്ചും സൗജന്യമായിട്ടാണ് ഈ ഒരു കോഴ്സ് ഓരോ കുട്ടികൾക്കും കൊടുക്കുന്നത്. അതായത് ഈ ഒരു കോഴ്സ് എന്തിനാണ് ഇംപ്ലിമെൻറ്റ് ചെയ്തതെന്ന് വെച്ചാൽ, നമ്മുടെ ഇന്ത്യയുടെ സമ്പത്ത് എന്ന് പറയുന്നത് APJ അബ്ദുൽ കലാം പറഞ്ഞിട്ടുണ്ട്, നമ്മുടെ ഇന്ത്യയുടെ സമ്പത്ത് എന്ന് പറയുന്നത് ആ ഇന്ത്യയിലെ യുവാക്കന്മാരാണ്. അപ്പോൾ പക്ഷേ യുവാക്കളാണ് നമ്മുടെ സമ്പത്ത് എന്ന് പറയുന്നുണ്ട്. പക്ഷേ അത് സത്യമാണോ എന്ന് നമ്മൾ ചിന്തിക്കേണ്ടിയിരിക്കുന്നു. പക്ഷേ ഒരുപാട് പേര് ഇന്ന് തൊഴിലില്ലാതെ നമ്മുടെ ലോകത്തുണ്ട്, നമ്മുടെ ഇന്ത്യയിലുണ്ട്. അതുപോലെ ഒരുപാട് എഡ്യൂക്കേഷൻ പകുതി വഴിക്ക് നിന്ന് പോയിരുന്ന കുറേ പേരുണ്ട്. അപ്പോൾ അങ്ങനെയുള്ളവർക്ക് വേണ്ടി ഇംപ്ലിമെൻറ്റ് ചെയ്ത ഒരു കോഴ്സാണ് DDUGKY. അപ്പോൾ ഇത് ഒരിക്കൽ കൂടി പറയുകയാണ്, ഇത് തികച്ചും സൗജന്യമായ ഒരു കോഴ്സാണ്. ഈ ഒരു കോഴ്സിന് എലിജിബിലിറ്റി എങ്ങനെയാണെന്ന് വെച്ചാൽ +2 പാസ്സായ എല്ലാവർക്കും ഈ ഒരു കോഴ്സ് അപ്ലൈ ചെയ്യാം. അതുപോലെ 18നും 35നും പ്രായപരിധി ഉണ്ടായിരിക്കണം. ഇങ്ങനെയുള്ള എല്ലാ വ്യക്തികൾക്കും ഈ ഒരു കോഴ്സിന് അപ്ലൈ ചെയ്യാം. അതുപോലെ സെൻട്രൽ ഗവൺമെൻറ്റിൻ്റെ പ്രോജക്റ്റ് ആയതുകൊണ്ട് ഇത് ചില മാനദണ്ഡങ്ങളുണ്ട്. ഈ ഒരു കോഴ്സ് എങ്ങനെയാണ് ഒരു ക്ലാസ്സിൽ എങ്ങനെ കൊടുക്കാമെന്ന ഒരു മാനദണ്ഡമുണ്ട്. അതായത് 50% മൈനോറിറ്റി വിഭാഗം, മൈനോറിറ്റി മീൻസ് ക്രിസ്ത്യൻ മുസ്ലിം വിഭാഗക്കാർക്കാണ് ഈ ഒരു കോഴ്സ് എലിജിബിൾ ആയിട്ടുള്ളത്. അതുപോലെ 30% OBC SC STക്കാർക്കും 20% OBCക്കാർക്കാണ് ഈ ക്ലാസ് കൊടുക്കുന്നത്. അപ്പോൾ ഇപ്പോൾ നിലവിൽ നമ്മുടെ SN കോളേജ് പെരിയിലാണ്, ചാലിങ്കാലിലാണ്. ചാലിങ്കാലുള്ള SN കോളേജിൽ ഇപ്പോൾ ഹോസ്പിറ്റാലിറ്റി ബാച്ച് സ്റ്റാർട്ട് ചെയ്യുന്നുണ്ട്. അതിൽ 60ഓളം സ്റ്റുഡൻസിന് സീറ്റ് ഒഴിവുണ്ട്. SC ST വിഭാഗത്തിൽപ്പെട്ട 60
60ഓളം SC/ST വിഭാഗത്തിലുള്ള അവർക്ക് സീറ്റ് ഒഴിവുണ്ട്. അപ്പോൾ ഈ ഒരു അവസരം മാക്സിമം യൂട്ടിലൈസ് ചെയ്യണം. സെൻട്രൽ ഗവൺമെൻറ്റിൻ്റെ കോഴ്സാണ് ഈ ഒരു കോഴ്സ്. അതായത് ഈ സമൂഹത്തിലെ യുവക്കൾക്ക് വേണ്ടിയിട്ടാണ് പ്രൊവൈഡ് ചെയ്യുന്നത്. അപ്പോൾ ഇത് നിങ്ങൾക്ക് അവകാശപ്പെട്ട കോഴ്സാണ്. അപ്പോൾ എല്ലാവരും ഈ ഒരു കോഴ്സ് പഠിക്കുക, ഒരു ജോലി നേടുക. അതായത് ഈ ഇന്ത്യയിൽ നമുക്ക് പറയാം എന്താണ്, ഒരു എഞ്ചിനീയറോ ഒരു ഡോക്ടർക്കോ ജീവിച്ചാൽ മതിയോ? നമ്മുടെ പോലെയുള്ള സാധാരണക്കാർക്ക് ജീവിക്കണ്ടേ? അപ്പോൾ ആ സാധാരണക്കാർക്കുള്ള ഒരു കോഴ്സാണ് DDU-GKY. അപ്പോൾ ഈ ഒരു കോഴ്സ് തികച്ചും സൗജന്യമാണ്. ഇതിൽ എല്ലാവരും ചേരുക. SC/ST പൊതുവെ 60ഓളം സീറ്റ് ഒഴിവുണ്ട്. എല്ലാവരും ഈ ഒരു കോഴ്സിനെ ಉಪಯೋಗಪಡುತ್ತೀಗ. ಇത്രയും പറഞ്ഞുകൊണ്ട് നിർത്തുന്നു. അതുപോലെ തന്നെ ನಮ್ಮ ಇವತ್ತಿನ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಬಂದಂಥ ಪಂಚಾಯತ್ನ ವೈಸ್ ಪ್ರೆಸಿಡೆಂಟ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ 10ನೇ ವಾರ್ಡ್ ಮೆಂಬರ್ ಆದ ಜಯಂತಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಮುಂದಿಲ್ಲ ಒಂದು ರಂಡು ಜಯಂತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಕೊಡಲಿಕ್ಕೆ ಜ್ಯೋತಿ ಪ್ರಭಾ ಬರ್ತಾ ಇದ್ದಾರೆ. എല്ലാവർക്കും നമസ്കാരം. അപ്പോൾ ഇന്നത്തെ നമ്മുടെ മഹിളാ ദിനാചരണത്തോടനുബന്ധിച്ച് നടക്കുന്ന പരിപാടിയാണ് ഇവിടെ നടന്നുകൊണ്ടിരിക്കുന്നത്. അതിന് ഈ പരിപാടിയുടെ അധ്യക്ഷം സ്ഥാനം വഹിച്ച നമ്മുടെ ജയശ്രീ CS ചെയർപേഴ്സൺ അവരെ ആദ്യമായി തന്നെ നമ്മുടെയും നിങ്ങളുടെ എല്ലാവരുടെയും നന്ദി അറിയിക്കുന്നു. അതുപോലെ നമ്മുടെ ഈ പരിപാടി ഔപചാരികമായി ഉദ്ഘാടനം ചെയ്ത നമ്മുടെ പഞ്ചായത്ത് പ്രസിഡന്റ് ജീൻ ലബിന മൊന്തേറോ അവരെയും നമ്മുടെയും നിങ്ങളെല്ലാവരും സ്നേഹത്തിൻ്റെ ഭാഷയിൽ നന്ദി അറിയിക്കുന്നു. അതുപോലെ തന്നെ നമ്മുടെ വാർഡ് മെമ്പർ 16ാം വാർഡ് മെമ്പർ സൈബു നിഷ അവർക്കും നന്ദി അറിയിക്കുന്നു. അതുപോലെ നമ്മുടെ പഞ്ചായത്ത് വൈസ് പ്രസിഡന്റ് അവർക്കും നമ്മുടെ എല്ലാവരുടെയും പേരിൽ നന്ദി അറിയിക്കുന്നു. അതുപോലെ 10ാം വാർഡ് മെമ്പറായ ജയന്തി അവർക്കും നമ്മുടെ എല്ലാവരുടെയും പേരിൽ നന്ദി അറിയിക്കുന്നു. അതുപോലെ CS വൈസ് ചെയർപേഴ്സൺ രോഹിണി മെമ്പർമാരെല്ലാവരും വിവിധ വാർഡുകളിൽ നിന്ന് വന്ന CS മെമ്പർമാർ, അതുപോലെ തന്നെ CS മെമ്പർ, ADS മെമ്പർ, ADS പ്രസിഡന്റ്, സെക്രട്ടറി, ഹരിതകർമ്മ സേനാംഗങ്ങൾ, കുടുംബശ്രീ അംഗങ്ങൾ എല്ലാവർക്കും ಹೇಳುವೆ ಕೇಳಿರಿ ಕತೆ ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ. ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ. ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ. ಒಂದು ದಿನ ಪಾರ್ವತಿಯು ಸ್ನಾನ ಗೃಹಕ್ಕೆ ಹೊರಟಳು. ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವದಕ್ಕೆ ಇತ್ತಳು. ಒಂದು ದಿನ ಪಾರ್ವತಿಯು ಸ್ನಾನ ಗೃಹಕ್ಕೆ ಹೊರಟಳು.
ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವದಕ್ಕೆ ಇತ್ತಳು. ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ಕಂದನು. ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ಕಂದನು. ಕಾವಲಿರು ಎಂದಳು ಗೌರಿ ಒಲವಿಂದ. ಕಾವಲಿರು ಎಂದಳು ಗೌರಿ ಒಲವಿಂದ. ಹೇಳುವೆ ಕಥೆ ಹೇಳುವೆ ಕೇಳಿರಿ ಕಥೆ ಹೇಳುವೆ. ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ ಕಥೆ ಹೇಳುವೆ ಕೇಳಿರಿ ಕಥೆ ಹೇಳುವೆ. ಕಂದ ಕಾವಲಿರುವ ವೇಳೆ ಶಿವನು ಅಲ್ಲಿಗೆ ಬಂದ. ಶಿವನು ಯಾರೆಂದರಿಯದೆ ನಿಲ್ಲಿಸಿದನು ಕಂದ. ಒಳಗೆ ಬಿಡೆನು ಇಲ್ಲೇ ನಿಲ್ಲಿ ಎಂದು ಕಂದ ಎನ್ನಲು. ಹೊರಗೆ ಉಕ್ಕಿ ಬಂತು ಆಗ ಕೋಪದ ಹೊನಲು. ಕೋಪದ ಹೊನಲು. ಶೂಲ ತೆಗೆದು ನಿಂತನು ತ್ರಿಪುರಾರಿ. ಕಂದನ ತಲೆ ಕತ್ತರಿಸಿದ ಕಾಮ ಸಂಹಾರಿ. ಶಬ್ದ ಕೇಳಿ ಒಳಗಿನಿಂದ ಓಡಿ ಬಂದಳು ಗೌರಿ. ಸತ್ತ ಮಗನ ಕಂಡು ಹತ್ತು ಗೋಳಾಡಿದಳು ನಾರಿ. ಸತ್ತ ಮಗನ ಕಂಡು ಹತ್ತು ಗೋಳಾಡಿದಳು ನಾರಿ. ಸತ್ತ ಹುಡುಗ ತನ್ನ ಮಗನು ಎಂದು ಅರಿತ ನೊಂದ ಶಿವನು. ಒಂದು ತಲೆಯ ಅರಸಿ ತನ್ನಿ ಎಂದು ಆಜ್ಞೆ ತಂದನು. ಸತ್ತ ಹುಡುಗ ತನ್ನ ಮಗನು ಎಂದು ಅರಿತ ನೊಂದ ಶಿವನು. ಒಂದು ತಲೆಯ ಅರಸಿ ತನ್ನಿ ಎಂದು ಆಜ್ಞೆ ತಂದನು. ಅರಸಿ ಹೊರಟರು ಗಣಗಳು ದಿಕ್ಕು ದಿಕ್ಕಿಗೆ. ಆನೆಯೊಂದು ಮಲಗಿತ್ತು ಉತ್ತರ ದಿಕ್ಕಿಗೆ. ಶಿವನ ಬಳಿಗೆ ತಂದರು. ಅದನು ಮಗನ ದೇಹ ಕಿಟ್ಟು ಜೀವ ತಂದನು ದೇವನು. ಜೀವ ತುಂಬಿದ ಕಂದ ತಂದೆಗೆ ವಂದನೆಗೈದನು. ಸಂತಸದೆ ಮಗನ ತಪ್ಪಿ ಅವಗೆ ವರವಾಯಿದ್ದನು. ಸಂತಸದೆ ಮಗನ ತಪ್ಪಿ ಅವಗೆ ವರವಾಯಿದ್ದನು. ಇಂದಿನಿಂದ ಮೊದಲ ಪೂಜೆ ಎಂದು ನಿನಗೆ. ತರಕಾರಿಗಳು ಫ್ರೆಶ್ ತರಕಾರಿ ನಮ್ಮ ಕುಟುಂಬಶ್ರೀ ಕ್ಯಾಂಟೀನ್ ತರಕಾರಿ ಬೇಗ ಬಂದು ತೆಗೆದುಕೊಳ್ಳಿ.
ಬೆಲೆ ಬೆಲೆ ಜೊತೆಕ ಎಡ್ಡೆಡ್ಡೆ ತರಕಾರಿ ತರಕಾರಿ ಎಂಚ ಉಂಡಿದ್ದೆ ಫ್ರೆಶ್ ಫ್ರೆಶ್ ತರಕಾರಿ ಬೇರೆ ಅಲ್ಲಿಯೇ ತರಕಾರಿ ಏನೇನು ಕೊಡು ಬಂದಿತ್ತೆ ಪೂರ ಮೀನೆಲ್ಲ ಹೋಗಿಲ್ಲ ನೆತ್ತೆ ಇತ್ತದ ಜೋಕ್ಲೆಗೆ ಕೋರಿ ಮೀನ್ ಇತ್ತಡನೆ ಇಲ್ಲ ತರಕಾರಿ ಏರಿಗೆ ಬೋಡು ಫಾಸ್ಟ್ ಫುಡ್ ಪಿಜ್ಜಾ ಬರ್ಗರ್ ಇಂಪೆ ಮೋಡಕ್ಕೆ ಸರಿ ಸರಿ ಇಂಕೊಂಚ 1/4 kg ಬೆಂಡೆಕಾಯಿನ ಒಂದು 1/4 kg ಟೊಮೆಟೊ ಎಲ್ಲ ಕೊರ್ಲಿ ಇದ್ದೀಲೆ ಪಾಡ್ದು ಬರ್ಪೆ ನಮ್ಮ ಚಿತ್ರೇಚಿ ಎಂದ കൈക്കാനുള്ളത് കോഴി ബജി ബിസ്ക്കറ്റ് റൊട്ടി എനിക്കൊരു ചായ തരും ഒരു ചായ പിന്നെ ഈ ഉള്ളി വെച്ച് തരും ഇപ്പൊ ചെയ്തതല്ലേ അതെ അതെ ചൂട് ആ പിന്നെ കച്ചവടം എങ്ങനെയുണ്ട് ഉണ്ട് സാധാരണ അതെ നിങ്ങൾ കുടുംബശ്രീയിലുണ്ടോ ഇല്ല ഇല്ല എന്താ ചേരാത്ത ഇല്ല അതെയാ ചേരാനൊരു താല്പര്യം ഉണ്ട് ഉണ്ട് അപ്പൊ നിങ്ങൾ എന്താ ചെയ്യുന്നറിയാ ഒരു 10 ആളെ ചേർത്തിട്ട് നമ്മളെ മറ്റേ കുട്ടിക്കേരിയിൽ ഒരു ഓഫീസ് ഉണ്ട് കുടുംബശ്രീ ഓഫീസ് പറഞ്ഞിട്ടുണ്ട് അതിൽ നിങ്ങൾ വന്നിട്ടുണ്ടല്ലേ അവിടെ നമ്മളെ ചെയർപേഴ്സൺ ഉണ്ട് ജയശ്രീ എന്നാ പേര് അപ്പം അവരെ ഒന്ന് കണ്ട് മീറ്റാവും കേട്ടിട്ട് നിങ്ങൾ പിന്നെ ഒന്ന് തുടങ്ങിയിട്ട് നല്ല നല്ല സൗകര്യങ്ങളെല്ലാം കുറേ ഉണ്ട് ലോണെല്ലാം കിട്ടും പിന്നെ ഇപ്പോഴേ നമ്മൾ മറ്റേ പഞ്ചായത്ത് പ്രസിഡന്റ് പറഞ്ഞില്ലേ ആ ലോണിനെ പറ്റിയിട്ടെല്ലാം പറഞ്ഞല്ലേ നിങ്ങൾ കേട്ടിട്ടുണ്ടാവൂ അങ്ങനെ അതെല്ലാം ചെയ്തിട്ട് കുറച്ച് കച്ചവടമെല്ലാം നല്ല ഉദ്ധാരമാക്കുക കുറച്ചാ കേട്ടാ ശരിയാ എന്നാൽ ഓ പേര് മൂലല്ലാരാ ചാപ്പർലെ ಅಡ್ಡೆ ಚಾ ನಮ್ಮ ಚಿತ್ರೇಚಿ ಚಾ ಮಂತೇನ ಪನೋಡ ಪೂರ ಕುಲ್ಲೊಂದರತ ಚಿತ್ರೇಚಿನ ಚಾಲ ಉಳ್ಳಿ ಬಜ್ಜಿಲ್ಲ ಎಡ್ಡೆ ಉಂಡು ಪೂರ ಅರೆ ಕೊಂಚ ಬೇರೆ ಮನ್ಪಲೆ ಪೂರ ಎಲ್ಲ ಬತ್ತದು ತಿನ್ಲೆ మీరు ఇంచాండే యావంగ్ మంచి ఉత్సారావుడు యాపత్ ఉండాల కొంచెం మందబుద్ధిలోకి వచ్చేవారు చూరు ఉత్సారావుడేరు ఇంది యారన్న ఫోను ರೇಟ್ ಏತು ಕೊರ್ಪನತ್ತು ಇಂದಿ ಯಾರನ್ನ ಫೋನು ಫೋನ್ ಮಾರುನ ರೇಟ್ ಏತು ಕೊರ್ಪನತ್ತು ಫೋನ್ ಯಾರನ್ನ ಅಂದೆ ಮಾರುನ ರೇಟ್ ಏತು ಅಂದೆ ಕೊರ್ಪನತ್ತು ಆಡ ಈತ್ತು ಸರ್ತಿಲ್ಲ ನನಗೆ ಏನೊಂದಿಲ್ಲ ಮಾರುನ ಅನ್ಪರ್ ರೇಟಿಗೆನ ರೇಟ್ ಬಂಡ್ರಿ ಅಪ್ಪಜ ಗಲಾಟೆ ಬಂದ್ಕೊಳ್ಸಿ ಅವು ಯಾಕಡೆ ಮಾರು ಬತ್ತು ಚಾಪರ್ ಒಂದಿಟ್ಟ ಏನ ಫೋನ್ ಕುಡ್ದು ಬೋತಿನಾಯೆ ಓ ಅಂಚನಾ ಮಾರು ಬುಡ್ದು ಬೋತೆ ಅಂತ ಪನೋಡ್ಚ ಫೋನನ ಫೋನ್ ಮಾಡುತ್ತಿತ್ತು ನಿನ್ನ ಫೋನ್ದ ಅವಸ್ಥೆ ಇಡು ಮಾರಾಯ ಮೂಲು ಎಂಕ್ಲೆ ಪೆಟ್ಟ ಒಂದುಂಡು ಸಾರಿ ಈ ಸಾರಿ ಬಂಡದ ಪಾಪನೆ ಎಂಕ್ಲು ಮೋನೆ ತೂಪುನಕ್ಲೆತ್ತ ಸರಿ ನಮ್ಮ ಒಂಜಿ ಒಟ್ಟಾಕ ಬಲೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈಗ ನಮ್ಮ 6ನೇ ವಾರ್ಡಿನ CDS ಮೆಂಬರ್ ಆದ ಸಾವಿತ್ರಿ ಅವರಿಂದ ಒಂದು ಪಾಡ್ದನ. ಡೆನ್ನಾನ ಡೆನ್ನ ಡೆನ್ನ ಡೆನ್ನಾನ ಡೆನ್ನ ಡೆನ್ನ ಡೆನ್ನಾನ ಡೆನ್ನ ಡೆನ ಡೆನ್ನಾನ ಡೆನ್ನ ನೀ ಬುದ್ಧದ ಪುದು ಕರ್ಮರ ಬಣ್ಣರ ಬಂಡೆ ಬಾರಿಗೆ ಪನ್ನಾಗ ಉಲ್ಲೇರು ನವದನೆ ಬಂಟೆ ಮಂಜುಳ ಪೂಜಾ ಪೂಂಜೇರಿ ಎಂಕಾಂಡ ಎಚ್ಚದಿಂಜ ತಚ್ಚಗೆ ಪಾಲನೆ ಕಮ್ಮಿಯಾತುಂಡೆ
ಹೆಚ್ಚೋಗು ಕಡೆ ತಿಂಚಿ ಗುತ್ತೋಗು ಗಡಿ ಬೂಲ್ಯ ಪತ್ತೊಂದು ಪನ್ಪೆರಿ ಉತ್ತೇದ ಕರ್ತು ಕುಲಡೆ ಬೈದೇರು ತಗ್ಗುಲ್ಲ ನೆಲೋಟೆ ಉಂತುದೇರು ಆಲದ ಅವತ್ತನ ಸೋಲುದ ಸೊಲ್ಮೆಂಚ ಬೆಂದರಿ ಇನಿ ಮುಟ್ಟ ಬಾರಣ ಮಂಜು ಪೂಂಜ ಇನಿದಾನೆ ಕಾರ್ಯ ಕಜ್ಜೋಡು ವೈದಂದು ಪುತ್ತೇದ ಕರ್ತೊಳು ಮಂಜುಳ ಪೂಂಜೆರಡ ಕೇನ್ವಿರಿ ಹೆಂಕಾಂಡ ತಚ್ಚ ಪಾಲನೆ ಕಮ್ಮಿ ಆ ತುಂಡೆ ಕರ್ತೊಲೆ ಗುತ್ತುಗು ಗಡಿ ಬೂಲ್ಯ ಕೊರಡು ಪಂಡದ ಕೇನ್ವೆರಿ ದುಂಬುಗು ನಾಲೆನ್ಮ ಗುತ್ತುಗು ಗಡಿ ಬೂಲ್ಯ ಪತ್ತದು ಮಂಜು ಪೂಂಜ ನನ್ನ ವಾವ ಗುತ್ತುಗು ಗಡಿ ಕೊರಡೊಂದು ಕೇನ್ವೆರಿ ಕನಕೋಟು ಜಾನಂಗಾವ ಕೆಲಿಂಜಾರ ಜನನಂಗಾವ ಕಬನೋಟಿ ಬಾರಿಗೆಂಗಾವ ಪಂಡದ ಕೇನ್ವೆರಿ ಕನನೋಟು ಜನನ ಬಡ್ಚಿ ಗಮನೊಟ್ಟಿ ಬಾರಿಗೆ ಬಡ್ಚಿ ಕೊರ್ಪರ್ನ ಕೊರ್ಲೆ ತುಂಬೆ ಜಾಲ ಗುತ್ತುಗು ಗಡಿ ಬೂಲ್ಯ ಪನ್ಪೆರಿ ತುಂಬೆ ಜಾಲ ಗುತ್ತುಗು ಗಡಿ ಬೂಲ್ಯ ಪತ್ತದೇರು ಮಂಜುಳ ಪೂಂಜರು ಇಲ್ಲಾಗ ಇಡೆಪೋಗೆ ಬೇಗದಾನೆ ನೌಲಿಂಚ ಪಾಡ್ದರಿ ಸುಗ್ಗಿದ ದಿನ ಮಾನ ಬನ್ನಾಗ ಕಂಡಾದ ಕೆರೆಣಿದಿ ಕೆತ್ತದೇರು ಕಂಡೋಡು ತೂವೆ ತೂಂಟನ್ ಬೇಗದಾನೆ ಪಾಡ್ದರಿ ಪಗ್ಗುದ ದಿನ ಮಾನ ಬನ್ನಾಗ ತೂವೆ ತೂಂಟನ್ ಪಾಡ್ದೇರು ನಡುಟು ನಾಲೆರು ಮಾದದೇರು ಕೈ ಕೈ ಬಿತ್ತದೇರು ಒಂಜಿಗೆ ಬಿತ್ತಗೆ ಸಾವಿರ ಮಾಡ ಪುಟ್ಟೊಂದು ಬನ್ನಗಾವಲು ಕರೆವೆರೆ ಕಂಡಲ ಹೆಚ್ಚಿನಿ ಮಂಜು ಪೂಂಜರಿಗ ಜ್ಞಾನ ಉಂಡಿಯೇ ತಾರದ ಕರ್ಕ ವರಿ ನೆಜ್ಜಿ ಕಂಗಡ ಉರುವೈವರಿ ನೆಜ್ಜಿ ಜಾಲಡ ಪೇಜಿ ಕಂಡೊಡು ನೆಜ್ಜಿ ಒರಿ ನೆಜ್ಜಿ ಪನ್ಪೆರಿಯೇ ಕಲ್ವೇರೆ ಕಂಡು ಕೊಲ ಹೆಚ್ಚಾಂಡೆ ದೈವಳೆ ಸಾಯ ಕಮ್ಮಿ ಆಂಡೆ ಕಲ್ವೇರೆ ಕಡೆ ತಿಂಚಿ ದೈವಳೇನು ಕೊಂಡು ಬರುಡೊಂದು ಕೇನ್ವೆರಿ ಡೆನ್ನಾನ 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 ಡೆನ್ನ ಡೆನ್ನ ಡೆನ್ನಾನ ಡೆನ್ನನೀ ಮಹಿಳಾ ದಿನಾಚರಣೆಯ ಕುರಿತು ಈಗ ನಮ್ಮ 10ನೇ ವಾರ್ಡಿನ ಅರ್ಪಣರವರು ಒಂದು ಹಾಡು ಹಾಡಲು ಇಚ್ಛೆ ಪಡುತ್ತಿದ್ದಾರೆ. ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಹ್ಯಾಪಿ ಮದರ್, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಪ್ರತಿ ಮಾರ್ಚಿನಲ್ಲಿ ನಾವು 8ನೇ ತಾರೀಕಿನಲ್ಲಿ ಆಚರಣೆ ಮಾಡುವೆವು ನಮ್ಮ ಹಬ್ಬವ. ತಾಯಾಗಿ ಮಮತೆ ತೋರಿ ಒಡ ಹುಟ್ಟಿ ಸ್ನೇಹ ತೋರಿ ಸತಿಯಾಗಿ ಪ್ರೀತಿ ಕೊಟ್ಟ ಸಂಭ್ರಮ. ಹೆಣ್ಣೆಂಬ ಸಂಭ್ರಮ ನಮ್ಮ ಪ್ರೀತಿ ಅನುಪಮ. ಹೆಣ್ಣೆಂಬ ಸಂಭ್ರಮ ನಮ್ಮ ಪ್ರೀತಿ ಅನುಪಮ. ನಾವೆಲ್ಲ ಒಂದು, ನಾವೆಲ್ಲ ಎಂದು, ಯಾರಿಗಿಲ್ಲ ಕಮ್ಮಿ, ನಾವು ಯಾರಿಗಿಲ್ಲ ಕಮ್ಮಿ. ಸಮಾನತೆಯ ಹಕ್ಕು ಸಾರುವ ಈ ದಿನ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ.
ಮದರ್ ತೆರೇಸಾ, ಇಂದಿರಾ ಗಾಂಧಿ, ಸಾಲು ಮರದ ತಿಮ್ಮಕ್ಕ ಮಮತೆಯ ಮಹಿಳೆಯರು, ಕಿರಣ್ ಬೇಡಿ, ಲತಾ ಮಂಗೇಶ್ಕರ್, ಕಲ್ಪನಾ ಚಾವ್ಲಾ ಸಾಧಕ ಮಹಿಳೆಯರು, ಮೌಂಟ್ ಎವರೆಸ್ಟ್ ಏರಿದ ಭಾರತದ ಮಹಿಳೆ ಬಚೇಂದ್ರಿವಾಲ್, ಅರುಣಿಮಸಿ ವೀರ ಮಹಿಳೆಯರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರಿನ ಚೆನ್ನಮ್ಮ, ಒನಕೆ ಓಬವ್ವ. ಹೆಣ್ಣಲ್ಲವೇ ನಮಗೆ ಹೆಮ್ಮೆಯಲ್ಲವೇ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಸರೋಜಿನಿ ನಾಯ್ಡು, ಐಶ್ವರ್ಯ ರೈ, ಇನ್ಫೋಸಿಸ್ ಸುಧಾಮೂರ್ತಿ ಸಾಧಕರಲ್ಲವೇ. ಬ್ಯಾಡ್ಮಿಂಟನ್ ಸೈನಾ ನೆಹವಾಲ್, ಬಾಕ್ಸಿಂಗ್ ಮೇರಿ ಕೋಮ್, ಟೆನ್ನಿಸ್ ಸಾನಿಯಾ ಮಿರ್ಜಾ ಸಾಧಿಸಲಿಲ್ಲವೇ. ಎಲ್ಲ ರಂಗದಲ್ಲೂ ಮಿಂಚುವ ಸಂಸಾರದ ನೌಕೆ ನಡೆಸುವ ಭಾರತದ ಮಹಿಳೆ ನಮ್ಮ ತಾಯಿ ಭಾರತಾಂಬೆ, ನೆಲೆಕೊಟ್ಟ ಕನ್ನಡಾಂಬೆ. ನಮ್ಮ ತಾಯಿ ಭಾರತಾಂಬೆ, ನೆಲೆಕೊಟ್ಟ ಕನ್ನಡಾಂಬೆ. ಹೆಣ್ಣಲ್ಲವೇ ಹೆಣ್ಣಲ್ಲವೇ ಅಮ್ಮ, ಹೆಣ್ಣಲ್ಲವೇ ಹೆಣ್ಣಲ್ಲವೇ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇರಿ ಆಯಿತಾ. ಈಗ ಸುಜಾತರವರಿಂದ ಒಂದು ಸ್ಕಿಟ್. ಸ್ವಚ್ಛ ಭಾರತ್ ಅಂತೆ, ಸ್ವಚ್ಛ ಭಾರತ್ ಅಂತೆ. ನೋಡಿದ್ದೀರಲ್ಲ ನೀವೆಲ್ಲ ಈಗಾಗಲೇ ಎಷ್ಟೊಂದು ಕಸ ಕೋಳೆ ಎಲ್ಲ ತುಂಬಿಕೊಂಡಿದೆ ನೋಡಿ. ಮಕ್ಕಳ ಪ್ಯಾಂಪರ್ಸು, ಬಾಟಲ್, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದಂತ ಹೇಳ್ತಾ ಇದ್ದಾರೆ, ಆದರೆ ಎಲ್ಲ ದಾರಿಯಲ್ಲಿ ಬಿಸಾಡ್ತಾ ಇದ್ದಾರೆ. ಮನೆ ಮನೆಗೆ ಬಂದರೆ ಒಂದು 50 ರೂಪಾಯಿ ಕೊಡಲಿಕ್ಕೆ ಎಷ್ಟು ಸತಾಯಿಸ್ತಾರಂದರೆ, ಈ ಉರಿ ಬಿಸಿಲಿಗೆ ನಾವು ತಲೆಗೆ ಬಟ್ಟೆ ಹಾಕಿಕೊಂಡು ಬರ್ತೇವೆ ನೋಡಿ, ಆದರೂ ಅವರಿಗೆ ಕರುಣೆ ಇಲ್ಲ ನಮ್ಮಲ್ಲಿ. ಇಷ್ಟು ನಾವು ಮನೆ ಮನೆಗೆ ಬಂದು ಸೇಕರಿಸಿಕೊಂಡು ಹೋದ್ರು ರೋಡಲ್ಲಿ ತಂದು ಬಿಸಾಡ್ತಾರೆ. ಅಲ್ಲಿ ರೋಗ ರುಜಿನಗಳು ಬಂದು ಅವರ ದೇಹಗಳು ಹಾಳಾದರೂ ಪರವಾಗಿಲ್ಲ, ಆಸ್ಪತ್ರೆಗೆ ಲಕ್ಷ ಲಕ್ಷ ಕೊಟ್ಟರೂ ಪರವಾಗಿಲ್ಲ, ಆದರೆ ಮನೆ ಮನೆಗೆ ಬಂದು 50 ರೂಪಾಯಿ ಕೊಡಲಿಕ್ಕೆ ಎಷ್ಟೊಂದು ಸತಾಯಿಸ್ತಾರೆ ಅಂದರೆ. ಎಷ್ಟೊಂದು ಮನೆ ಇದೆ ನಮ್ಮ ಈ ಮಂಜೇಶ್ವರ ಪಂಚಾಯತಲ್ಲಿ, ಯಾರಾಗಿಯೂ ಸರಿಯಾಗಿ ಕೊಡ್ತಾನೇ ಇಲ್ಲ ಹಣ. ಅವರಿಗೆ ಸಂಬಳ ಕೊಡಬೇಡ್ವಾ? ಅವ್ರು ಈ ಬಿಸಿಲಿಗೆ ನಡೆದ್ರಾದ್ರೂ ಕರುಣೆ ಬರೋದು ಬೇಡವಾ? ಎಷ್ಟೊಂದು ಪ್ಲಾಸ್ಟಿಕ್. ನಮ್ಮ ಭಾರತ ಸ್ವಚ್ಛ ಸ್ವಚ್ಛ ಅಂತ ಹೇಳ್ತಾರಲ್ಲ, ಆದರೆ ಏನು, ಬರೇ ಬಾಯಿಯಲ್ಲಿ ಮಾತ್ರ ಸ್ವಚ್ಛ, ಮನಸ್ಸಲ್ಲಿ ಅದರ ಬಗ್ಗೆ ಒಂದು ಚೂರು ಹಸಡೆ, ಹೇಗೆ ನಡ್ಕೊಳ್ಬೇಕಂತೆಲ್ಲ ಗೊತ್ತಿಲ್ಲ ಮನುಷ್ಯರಿಗೆ. ನಾವು ಬಂದರೆ ನಾಯಿಗೆ ಬೈದಾಗೆ ಬೈತಾರೆ, ಆದರೂ ನಾವೇನು ಮಾಡೋದು? 50 ರೂಪಾಯಿ ಹೊಟ್ಟೆಪಾಡಿಗೆ ದುಡಿಬೇಕಲ್ಲ, 50 ರೂಪಾಯಿ ಒಂದೊಂದು ಮನೆಯಿಂದ ಸಿಗಬೇಕಲ್ಲ. ಅದಕ್ಕೋಸ್ಕರ ಈ ಉರಿ ಬಿಸಿಲಲ್ಲಿ ಅವರ ಬಾಯಿಗಳನ್ನು ಕೇಳ್ಕೊಂಡು ಬರ್ತಾ ಇದ್ದೇವೆ. ಆದರೂ ಯಾರಿಗೆ ಅರ್ಥ ಆಗೋದಿಲ್ಲ ನೋಡಿ. ಈ ನಮ್ಮ ಮಹಿಳಾ ದಿನಾಚರಣೆ ನಂತರ ಆದರೂ ಅರ್ಥ ಆದರೆ ಆಗಲಿ ದೇವರೇ. ಈ ಬಾಟ್ಲಿಗಳನ್ನೆಲ್ಲ ಬಿಸಾಡಿದಾರಲ್ಲ ಇವರು. ಇವರು ಮನುಷ್ಯರಲ್ಲ, ಮೃಗಗಳ. ಈ ಕೊಳತದನ್ನೆಲ್ಲ ನಮ್ಮ ಈ ಕೈಯಿಂದಲೇ ತೆಗಿಬೇಕಲ್ಲ, ಇದೇ ಕೈಯಿಂದಲ್ವೋ ನಾವು ಮಾಡಿ ಬಡಿಸುವುದವರಿಗೆ. ಹೆಂಗಸರಂದ್ರೆ ಇಷ್ಟು ಕೀಳು, ಹರಿತ ಕರ್ಮ ಅಂದ್ರೆ ಎಂತ ತಿಳ್ಕೊಂಡಿದ್ದಾರೆ. ಅವರಿಗಿದ್ದಷ್ಟು ಅಭಿಮಾನ ಯಾರಿಗಿದೆ ಹೇಳಿ? ಅವರಷ್ಟು ಕೆಲಸ ಮಾಡೋರು ಯಾರಿದ್ದಾರೆ? ಅಂಥವರ ಬಗ್ಗೆ ಈ ಥರ ಕೀಳಾಗಿ ವರ್ತಿಸ್ತಾರಲ್ಲ.
ಹರಿತ ಕರ್ಮ ಅಂದರೆ ಅವ್ರಿಗೆ ಏನಂತ ನೆನೆಸಿದ್ದಾರೆ ಅಂತ ಗೊತ್ತಿಲ್ಲ. ಒಂದು 2 ವರ್ಷಕ್ಕೆ ಮೊದಲು ಇಲ್ಲಿ ಸ್ವಚ್ಛ ಭಾರತ ಅಂತ ಹೇಳುವಾಗ ಈ ಹರಿತ ಕರ್ಮದವರು ಇದ್ರ ನೋಡಿ. ಇದು ಈಗ ನಮ್ಮ ಸ್ವಚ್ಛ ಭಾರತ ಆಗಬೇಕು ಅಂತಲ್ಲ ಅವರು ಹೊರಟದ್ದು. ಆದ್ರೂ ನೋಡಿ ಈ ಮನುಷ್ಯರಿಗೆ ಇನ್ನೂ ಬುದ್ಧಿ ಬರಲ್ಲ. ದೇವರೇ ಯಾವಾಗ ಬುದ್ಧಿ ಬರ್ತದ? ಆ ಭಗವಂತ ಕೊರೋನಾ ಎಂಬುದನ್ನು ಸೃಷ್ಟಿ ಮಾಡಿದ, ಆದ್ರೂ ಇವರಿಗೆ ಇನ್ನೂ ಬುದ್ಧಿ ಬರಲಿಲ್ಲ. ಇನ್ನು ಏನನ್ನು ಸೃಷ್ಟಿ ಮಾಡ್ತಾನ, ಆಗ್ಲಾದ್ರೂ ಸರಿ ಆಗ್ತದೆ. ಮಕ್ಕಳನ್ನು ಜೀತಕ್ಕಿಟ್ಟು ಮರೆಯಬೇಡ, ಅವರ ಜೀವನಕ್ಕೆ ಸಂಕೋಲೆ ಹಾಕಬೇಡ, ಅವರ ಜೀವನಕ್ಕೆ ಸಂಕೋಲೆ ಹಾಕಬೇಡ. ಮಕ್ಕಳನ್ನು ಜೀತಕ್ಕಿಟ್ಟು ಮರೆಯಬೇಡ, ಅವಳ ಜೀವನಕ್ಕೆ ಸಂಕೋಲೆ ಹಾಕಬೇಡ, ಅವರ ಜೀವನಕ್ಕೆ ಸಂಕೋಲೆ ಹಾಕಬೇಡ. ಬೀದಿಯಲ್ಲಿ ಮಕ್ಕಳಿರುವರು, ಲಾರ್ಜ್ ಫ್ಯಾಕ್ಟ್ರಿಯಲ್ಲಿ ಮಕ್ಕಳಿರುವರು. ಬೀದಿಯಲ್ಲಿ ಮಕ್ಕಳಿರುವರು, ಲಾರ್ಜ್ ಫ್ಯಾಕ್ಟ್ರಿಯಲ್ಲಿ ಮಕ್ಕಳಿರುವರು. ಹೋಟೆಲ್ ಗ್ಯಾರೇಜಿನಲ್ಲಿ ಮಾಮೂಲು, ಹೋಟೆಲ್ ಗ್ಯಾರೇಜಿನಲ್ಲಿ ಮಾಮೂಲು. ಹಾಕ ಬನ್ನಿ ಅವರಿಗಿನ್ನು ಸವಾಲು, ಹಾಕ ಬನ್ನಿ ಅವರಿಗಿನ್ನು ಸವಾಲು. ಮಕ್ಕಳನ್ನು ಜೀತಕ್ಕಿಟ್ಟು ಮರೆಯಬೇಡ, ಅವರ ಜೀವನಕ್ಕೆ ಸಂಕೋಲೆ ಹಾಕಬೇಡ, ಅವರ ಜೀವನಕ್ಕೆ ಸಂಕೋಲೆ ಹಾಕಬೇಡ. ಸೀತಮ್ಮರವರಿಗೆ ಶೀತ ಆದರೂ ನಮಗೆ ಒಳ್ಳೆಯ ಒಳ್ಳೆಯ ಹಾಡಿನ ಮೂಲಕ ಮಾಹಿತಿಯನ್ನು ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಈಗ ಹರಿತ ಕರ್ಮ ಸೇನೆಯ ಇನ್ನೊಬ್ಬ ಸದಸ್ಯೆ ಸುನೀತಾರವರು ನಮಗಾಗಿ ಒಂದು ಹಾಡನ್ನು ಹಾಡಲು ಆಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ದೂರದಲ್ಲೊಂದು ಕಾಡಿತ್ತು, ಕಾಡಲಿ ಒಂದು ಮನೆಯಿತ್ತು, ಮುಂಗುಸಿಯೊಂದು ಅಲ್ಲಿತ್ತು, ಮನೆಯನ್ನು ಕಾವಲು ಕಾಯ್ತಿತ್ತು. ಆ ಮನೆಯೊಡತಿ ಗಂಗಮ್ಮ, ತೊಟ್ಟಿಲವಳ ಕಂದಮ್ಮ, ಮುಂಗುಸಿಯಲ್ಲದೆ ಬೇರೇನು ಮಗುವಿನ ಆಟಕ್ಕೆ ಇಲ್ಲಮ್ಮ. ಮುಂಗುಸಿಯೊಡನೆ ಸ್ನೇಹದಲ್ಲಿ, ಕಂದನ ಜೊತೆಗೆ ಪ್ರೀತಿಯಲ್ಲಿ ಬಾಳುತ್ತಲಿದ್ದಳು ಗಂಗಮ್ಮ. ಮುಂದೇನಾಯಿತು ಕೇಳಮ್ಮ. ಮನೆಯಲ್ಲಿ ನೀರು ಮುಗಿದಿರಲು, ಹೊಳೆಯ ಕಡೆಗೆ ಹೊರಟಿರಲು, ಕಂದನು ಇನ್ನೂ ಮಲಗಿರಲು ಮುಂಗುಸಿಯನ್ನು ಕೂಗಿದಳು. ಮನೆಯಲ್ಲಿ ಬೇರೆ ಯಾರಿಲ್ಲ, ಕಂದನು ಇನ್ನೂ ಮಲಗಿರುವ, ತೊಟ್ಟಿಲ ಬಲಿಯೇ ಕಾವಳಿರು, ಹೊರಗಡೆ ಎಲ್ಲೂ ಹೋಗದಿರು. ಗಂಗೆಯು ಹೊಳೆಗೆ ಹೊರಟಾಗ, ಬೇಳಿಯಲಿದ್ದ ಕರಿನಾಗ, ಸರಸರ ಹರಿಯಿತು ರಭಸದಲ್ಲಿ, ಮನೆಯನ್ನು ಸೇರಿತು ನಿಮಿಷದಲ್ಲಿ. ಮುಂಗುಸಿಯದನು ನೋಡಿತ್ತು, ತೊಟ್ಟಿಲ ಬಲಿಗೆ ಬರುವುದನು, ಮೇಲೆ ಬಿದ್ದಿತು ಮುಂಗುಸಿಯು, ನಡೆಯಿತು ಕಾಲಗ ರೋಷದಲ್ಲಿ. ಸೋತಿತು ಹಾವು ಜಗಳದಲ್ಲಿ, ಮುಂಗುಸಿ ಗೆಲುವಿನ ಹರುಷದಲ್ಲಿ. ಗಂಗೆಯು ನೀರನ್ನು ತರುತ್ತಿರಲು, ಕೈ ಬಳೆನಾದವ ಕೇಳಿಸಲು, ಮುಂಗುಸಿ ಬಾಗಿಲ ಬಲಿ ಬರಲು, ಬಾಯಲಿ ರಕ್ತದ ಕಳೆ ಇರಲು. ಬೆಚ್ಚುತ ಗಂಗೆಯು ನೋಡಿದಲು, ಮಗುವನು ಕೊಂದಿದೆ ಇದು ಎಂದು. ಮುಂಗುಸಿಯನ್ನು
ಮುಚ್ಚಿದಳು, ಅಳುತ್ತಾ ಒಳಗೆ ಓಡಿದಳು. ತೊಟ್ಟಿಲ ಗಂಧನು ನಗುತ್ತಿದ್ದ, ಬಲೆಯಲ್ಲಿ ಹಾವು ಸತ್ತಿತ್ತು. ದುಡುಕಿದ ಬುದ್ಧಿಗೆ ಬಳಿಯಾಗಿ ಮುಂಗುಸಿ ಕತೆಯೂ ಮುಗಿದಿತ್ತು. ದುಡುಕಿದ ಬುದ್ಧಿಗೆ ಬಳಿಯಾಗಿ ಮುಂಗುಸಿ ಕತೆಯೂ ಮುಗಿದಿತ್ತು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಥ್ಯಾಂಕ್ ಯು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ಅಂದರೆ ನಾವು ಕಣ್ಣಲ್ಲಿ ಕಂಡರೂ ಪರಂಬರಿಸಿ ನೋಡಬೇಕು ಎಂದು ಒಂದು ಹಾಡಿನ ಮೂಲಕ ನಮಗೆ ಮಾಹಿತಿಯನ್ನು ನೀಡಿದಂತಹ ಸುನೀತಾರವರಿಗೆ ಧನ್ಯವಾದಗಳು. ಹಾಗೂ ಈ ಹಾಲಿನ ಹೊರಗೆ ತುಂಬ ಮಂದಿ ನಿಂತು ಇದ್ದಾರೆ. ಎಲ್ಲರೂ ದಯವಿಟ್ಟು ಮಾತು ಸೊಲ್ಲಲ್ಲ, ನಾನೇ ನನ್ನ ಮಾತು ಸೊಲ್ಲಲ್ಲ. ಕಳೆದುಕೊಳ್ಳದೆ ಜೀವನ ನಮ್ಮದಾಗಬೇಕು ಎಂದು ಹಾಡಿನ ಮೂಲಕ ನಮಗೆ ಇಂಪಾಗಿ ಹೇಳಿಕೊಂಡಂತಹ ದಾಕ್ಷಿಣಿಯವರಿಗೆ ಧನ್ಯವಾದಗಳು. ಹಾಗೂ ಈಗ ಹರಿತ ಕರ್ಮ ಸೇನಾ ಸದಸ್ಯರಿಂದ ನಮಗಾಗಿ ಒಂದು ಸ್ಕಿಟ್. ಪ್ಲಾಸ್ಟಿಕ್ ಉಂಟಮ್ಮ? ಹಲೋ, ಪ್ಲಾಸ್ಟಿಕ್ ಉಂಟಾ? ಪ್ಲಾಸ್ಟಿಕ್ ಉಂಟಾ? ಯಾರಿಲ್ಲವ ಮನೆಯಲ್ಲಿ? ಹೊರಲ್ಲ ಯಾರಿಲ್ಲ? ಯಾರಿಲ್ಲ? ಬಾದರಕ್ಕಮ್ಮ ആരി ഞങ്ങൾ പ്ലാസ്റ്റിക് എടുത്തത് കച്ചറല്ലമ്മ. എന്ത് കച്ചറ? ഇവിടെ കച്ചറ എന്തില്ല, ഞങ്ങൾ പ്ലാസ്റ്റിക് എന്ത് ഇതാക്കുന്നില്ല. നിങ്ങൾ പ്ലാസ്റ്റിക് എന്താക്കുന്നാരി? ഞങ്ങക്ക് എല്ലാം ഇതിലെന്നെ കൊണ്ടുവന്നല്ലേ, ചീലല്ലി. ചീലല? ആ, ഞങ്ങൾക്ക് പ്ലാസ്റ്റിക് എന്തില്ല. ഒരു നിമിഷം. എന്ത് വേണോ? കച്ചറ വേണോ? എന്ത് കച്ചറ? പ്ലാസ്റ്റിക്കാ? നിങ്ങൾക്ക് പ്ലാസ്റ്റിക് കൊടുത്താൽ ഗുജറി കൊടുത്താൽ പൈസ കിട്ടുന്നില്ലേ? പ്ലാസ്റ്റിക് എന്ത് കൊണ്ടുവന്നിങ്ങ? പീഡന്ന് കൊണ്ടുവന്നതാ? തുന്നി കൊണ്ടുവന്ന? പമ്പസ് കൊണ്ടുവന്ന? പമ്പസ് ഫുഡ് വേസ്റ്റ് ഉണ്ട്, അത് കൊണ്ടുവന്നില്ല. പൈസ കൊടുക്കണില്ലല്ലേ? ഇല്ല, പൈസ ഉണ്ട്. മെസ്സേജ് വന്നിനി, വായിസ് വന്നിനി. ഇല്ല, വായിസ് വന്നതല്ല. നിങ്ങൾ 50 രൂപ തരണം.
50 ರೂಪಾಯಿ ತರುಂಡ ಇಲ್ಲ ಅದು ಕೊಡ್ಕಂಡ ಚೆಲ್ಲಿಟ್ಟು ಮೆಸೇಜ್ ಬಂದಿನಿ. ಇಲ್ಲ ಇಲ್ಲ ತರನುಂಡು. ഞങ്ങളെ വാർഡ് മെമ്പർ എല്ലാം ചെല്ലിനി ഈ ഏരിയ ആര് കൊടുക്കണ്ട ചെല്ലിനി. ഈ 50 ರೂಪಾಯಿ ഉണ്ടല്ലേ ഞങ്ങളെ ശമ്പളം. നിങ്ങളെ ശമ്പളമാ? ശമ്പളം. നിങ്ങക്ക് പഞ്ചായത്ത് തരുന്നില്ലേ ശമ്പളം? ഇല്ല ഇല്ല പഞ്ചായത്തല്ലേ 50 ರೂಪಾಯಿ. ഈ പഞ്ചായത്ത് എന്താക്കുന്നു? ഈ പഞ്ചായത്ത് എന്താക്കുന്നു? നിങ്ങൾക്ക് ശമ്പളം ഞങ്ങൾ കൊടുക്കണം. ശമ്പളം 50 ഞങ്ങൾ പ്ലാസ്റ്റിക് കൊടുക്കണം, കതിയിട്ട് കൊടുക്കണം അല്ലേ? ക്ലീൻ ആക്കി തരണം. ക്ലീൻ ആക്കിയിട്ട് കൊടുക്കണം. എന്ത് കച്ച പൈസ നോക്കുന്നാനി അല്ല കച്ചറുണ്ട്. ആ പൈസ ഇല്ല. പൈസ മറ്റെന്താവാ വരുന്ന തിങ്ങ തന്നങ്ക ഒക്കത്താക്കി എടുത്തേരാ. ഒക്കത്താക്കി തന്നു 100 ರೂಪಾಯಿ. 100 ರೂಪಾಯಿ തരണം. ആ നോക്കുന്നാനി ഇല്ല. പിള്ളേരെല്ലാം കളിക്കുന്നത് പിള്ളേരെല്ലാം ജ്യൂസ് എല്ലാം കുടിക്കൊണ്ട് പോയി പൈസ എടുത്തോണ്ട്. 50 രൂപ വെച്ചിട്ടുണ്ടെങ്കിൽ നിങ്ങൾ എപ്പോ വരുന്നു? പ്ലാസ്റ്റിക് വെച്ചിട്ട് ഒരു തിങ്ങായി. കാർഡിലുണ്ട് ഞങ്ങൾ വന്ന ഡേറ്റ് കാർഡില്. കാർഡുണ്ടാ? കാർഡിലുണ്ട്. കാർഡ് വാട വെച്ചിന്നറിയല്ലേ? കാർഡ് തരി. കാർഡ് തേടുന്ന നിക്ക് കിട്ടുന്നില്ല കൂടെ. ഈ കിടാക്ക വാട വെച്ചിനറിയല്ല. കിടാക്കല്ലി കൊടുക്കണ ജാഗ്രത എടുത്ത് വെക്കണു കാർഡ്. ആ കിടാക്ക കീറിനെ 25 വരെ കാർഡ് വേണം അല്ലേ? വേമ്പേരി നീ എന്തൊക്കെന്ന്? ഇതാ കാർഡ്. ഇതാ ഓടല്ല ആ കാർഡ് അല്ല. ഈ കാർഡ് റേഷൻ കാർഡ് അതല്ല. ഇത് റേഷൻ കാർഡ്. ഇതാന്നില്ലേ? അത് റേഷൻ കാർഡ്. ഇന്നെ ഏത് കാർഡും ഇവിടാ? ഇതുവാ? എത്ര നേരം എന്ത് ഇതിങ്ങനെ പമ്പസ് ഫുഡ് വേസ്റ്റ് ഇല്ല. ഇതെല്ലാം കൊണ്ടിട്ട് ഇവിടെ കിട്ടുന്നാരി ഇതാ ബാദലിന്റെ ഇവിടക്ക്. പഞ്ചായത്ത് അതെല്ലാം ചെല്ലി പോയിട്ട് അവിടെ അതെല്ലാം എപ്പോ എടുക്കോനി? അതെല്ലാം എടുക്കല അവർ ചെല്ലിയും കൈ ഫ്ലാറ്റിന്റെ അവർ കൊടുക്കുന്ന എല്ലാം കൊടുത്തിട്ട് ഇവിടെ ഇടുന്നാരി. ಸರಿ. ಅನ್ನ ಕೊಡ್ಲಿಲ್ಲ. ಅನ್ನ ಬೇಕಲ್ಲ ಇಲ್ಲಿ ನಮ್ಮ ಹತ್ರ ಹಣ ಇಲ್ಲ. ನಾವು ಒಬ್ಬರೇ ಇರೋದು, 2 ಮಕ್ಕಳಿದ್ದಾರೆ. ಹೌದಾ? ಆಯ್ತು. ಜ್ಯೂಸ್ ಕುಡಿತೀರಾ? ಜ್ಯೂಸು ಕೂತ್ಕೊಳ್ಳಿ ಅಮ್ಮ, ಜ್ಯೂಸ್ ತರ್ತೇನೆ ನಾನು, ಕುಡೀರಿ. ಕೂತ್ಕೊಳ್ಳಿ ಅಮ್ಮ. ಜ್ಯೂಸ್ ಕುಡಿಕ್ಕಿನಾರ? ಕುಡಿಕ. ജ്യൂസ് കുടിക്ക്. ജ്യൂസാവാ വെയിലല്ലേ? ഈ വെയിലത്ത് നിങ്ങൾ വരുന്നവരല്ലേ പാപ്പ കൊടുക്കോന് എല്ലാരും കൊടുത്തങ്ക് ആവും ആവല്ലേ? തരുന്നാരാ എല്ലാരും? തരുന്നാരാ? സാധാരണ ആൾക്കാർ തരുന്നാരേ? കുറച്ച് ഇംപ്രൂവ് ആയിന്. എല്ലാ കടയിലും ഇംപ്രൂവ് ഇല്ല. അത് പമ്പസ് കൊണ്ടുവന്നതാക്കണവാ? പമ്പസ് ഫുഡ് വേസ്റ്റ് ഓക്കെ. പിന്നെ പ്ലാസ്റ്റിക് എല്ലാം നമ്മ എല്ലാം അത്ര യൂസ് ആക്കുന്നില്ലല്ലേ? ജണ്ടാലല്ലേ ഉള്ളേ? ജണ്ടാൽക്ക് പമ്പസ് ഇത് വേസ്റ്റ് എന്തത്ര വരുന്നില്ല. അവാ ದಾರಿ ಓಡ್ತಕ್ಕ ಮಲಯಾಳ ಬರುದಿಲ್ವಾ? നിങ്ങൾ ജണ്ടാളുള്ളതാ? ജണ്ട് പിള്ളേർ ജണ്ടാളൂടെ എന്ത് കൊണ്ടുവന്നില്ലേ പീടിയെന്ന്? ഇല്ല, എല്ലാം കൂടെ തന്നെ വരുന്നല്ലേ. എന്ത് വരുന്നു? മീൻ വരുന്നു. മീൻ വന്നു. പാല് പിന്നെ കുപ്പിയിലല്ലേ ഇതില്ലേ തൊട്ട കവറ്? അതെന്താക്കുന്നവര്? അത് കതിട്ട് കൊടുക്കണം നിങ്ങക്ക്? കതി തരണം. അത് അങ്ങനല്ല, തന്നെ ഇതിൽ വെച്ചങ്ങായി പാല് മീൻ എല്ലാം അവല്ലേ. ആയി വരുന്ന തിങ്ങ വരുമ്പോ വെക്കാവാ? ആയി. ആയി. പൈസ തന്നല്ലേ? ಹಣ ಸಿಕ್ಕಿತ್ತಲ್ಲ. ಹಲೋ, ಏರು ಓ ಏರು ಪ್ಲಾಸ್ಟಿಕ್ ದಾಖಲೆ ಪ್ಲಾಸ್ಟಿಕ್ ದಾಖಲೆ ಬರ್ತೀರಾ? ನಿಕ್ಲು ಸುಮಾರು ದಿನಾಂಡಕ್ಕಮ್ಮ ಬರಂದೆ, ಸುಮಾರು ದಿನಾಂಡು ಕಾಡೆ ಅಂದ ಕಾ ನಿಕ್ಲಿ ಮುರನಿ ಬೈಜಾರ ಅಂದು
ಅಂದೆ ಇಟ್ಲೈತೆ ಕಜ ಕೊರಡತೆ ಕಜವು ಉಂಡು ಅಂತೆ ಕಾಸಿಜ್ಜಿ ಅಂಚತ್ ಕಜ ಉಂಡು ಅಂತೆ ಕಾಸಿಜ್ಜಮ್ಮ ಇನ್ನು ಕೊನಪರ ಕಾಡು ಕೊರಡೆ ಬರ್ಪೆ ಉಳೈಬೋದು ಕನಪೆ ಅಂದು ದಾನೆ ಮನ್ಪೋಡು ಕಾಸೇ ಪೂಜಿ ಆ ಪಣಿಕಲ್ ಬಣ್ಣಗಳೆಲ್ಲ ಕೈಟ್ ಕಾಸೇ ಪೂಜಿ ಇನ್ನೀಲ ಕಾಸಿಜ್ಜಮ್ಮ ಕಜವಂತೆಂಡು ಕೊಣಪರತೆ ಕಾಸು ಕಾಸು ಪಂಚಾಯತ್ 5 ರೂಪಾಯಿ ತೆಕ್ಕೊಡು ಪ್ಲಾಸ್ಟಿಕ್ ತೆಕ್ಕೊಡು ಅಂಚಿನ ಒಂಜಿ ಆರ್ಡರ್ ಬೈದನೆ ಎಂಕ್ಲೆಗೆ ಇಂಚೇನೆ ನಿಕಲಿಗೆ ಪೋದು 5 ರೂಪಾಯಿ ಕೊರಂದೆ 11 ಬಲೆ ಪಂಪಿದ್ದೀರು ಆಡ ನಿಕಲು ತಿಂಗಳು ಕೊರಡು ಒಂದು ಒಂಜಿ ಅಭಿಪ್ರಾಯ ಪಂಚಾಯತ್ ಎಂಕ್ಲೆ ಕೊಡ್ತೀರು ಅಯ್ಯನ ನಿಕ್ಲೆಗೆ ತೆರಿಪಾರ ಬಡದು ಎಂಕ್ಲು ಇತ್ತು ಬರ್ಪುನಿ ಪಂಡ ಪ್ಲಾಸ್ಟಿಕ್ ಅವಳು ಮೂಲು ಪಾಡ್ದು ಪತ್ತಾಯರೆ ಮತ್ತು ಬಲ್ಲಿ ಮೆಸೇಜ್ ಪೂರ ಬೈಟ್ನತ್ತೆ ಇಲ್ಲದಕ್ಲೆ ಕಾಸು ಕೊರಿಯರ ಬಳ್ಳಿ ಬಂಡದು ಅವು ಪೂರ ಪಕ್ಕಡೆ ಅವು ಕಾಸು ಕೊರಂದನಕ್ಲ ವಿಚಾರ ಅಂಚ ಏರೆಗೆ ಮೆಸೇಜ್ ಪಾಡ್ದು 5 ರೂಪಾಯಿ ಕೊರ್ನೇನು ತಟ್ಟಿ ದೆತ್ತೊಂದು ಪಾರ ಪಡದು ಅಕ್ಲ ಅಂಚ ಮನ್ಪುನು ಪಂಚಾಯತ್ ಹಿಡಿದು ಆಡ್ರಿ ಎಂತ ನಿಕ್ಲೆ ಕೊಡ್ತೇರು ನಿಕ್ಲೆ ಪ್ರತಿ ಗ್ರಾಮ ಸಭೆಟ್ಲ ಪನ್ಪೆರತ ಗ್ರಾಮ ಸಭೆಗೆ ಪೋಡು ಗ್ರಾಮ ಸಭೆಟ ಪನ್ನೇನು ಪೂರ ಕೇನೋಡು ಊರ್ದಕ್ಕಲ ಪನ್ನೇನು ಬೋಯಿಲ್ಲ ಕೇನರು ಬಲ್ಲಿ ಅವ ನಮ್ಮ ಎಂಕ್ಲು ಎಂಚಿನ ಬತ್ತದ ನಿಕ್ಲ ಪನ್ಪ ಅವೇನು ನಿಕ್ಲ ತೆರಿಯೋಡು ನಿತ್ತೊಂಜಿ ಕಜ ಕೊನೋಲೆ ಎಲ್ಲೆಂಜಿಡ್ದೊಕ್ಕ ಕಾಸುಲ ಕಂದಲ ಕಜವಲೊಂದಿ ಕೊರ್ಪೆ ಅದೇ ಇನ್ನಿ ಪ್ಲಾಸ್ಟಿಕ್ ಪಂಡ ಎಂಕ್ಲೆಗೆ ಇನ್ನಿ ಪೈಸೆ ಕೊರೋಡ 5 ರೂಪಾಯಿ ಕೊರೋಡು ಪಂಡ ಎಂಕ್ಲೆಗೆ ಹತ್ತು ನಿಕ್ಲು ಕೊಡ್ಪುನಿ ಪಂಚಾಯತ್ಗೆ ನಿಕ್ಲಿಗೆ ಪ್ಲಾಸ್ಟಿಕ್ ತೆಪ್ಪುನಾಗ 5 ರೂಪಾಯಿ ಪಂಡ ಎಂಕ್ಲೆಗೆ ಮೀಟಿಂಗ್ ಒಂಜಿ ತಿಂಗಳು ಒಂಜಿ ಮೀಟಿಂಗ್ ನಡಪುನು ಆ ಮೀಟಿಂಗ್ ಎಂಕ್ಲೆ ಪನ್ಪೇರು ನಿಕ್ಲು ಯೂಸರ್ ಫೀ ದೇಯ್ಜಾರು 5 ರೂಪಾಯಿ ನಿಕ್ಲಡ ಬೈಜಿ ದಾಯ ಬೈಜಿ ಕೇನು ಅಪ್ಪ ಎಂಕ್ಲಾಕ್ಲೆಗೆ ಉತ್ತರ ಕೊರಡತೆ ಐಕ್ ಬೋಡದು ನಿಕ್ಲಡ ಪನ್ಪುನಿ ಫೋನ್ ನಂಬರ್ ದಿಪ್ಲೆ ಅವೇ ಈ ಮೈಕ್ ಎಂತದೆ ಸರಿ ಕಾಸೇ ಇಜ್ಜತೈತೆ ಅಡ್ಜಸ್ಟ್ಮೆಂಟ್ ಕೊರ್ಲೆ ಬೊಕ್ಕ ಎಂಕ್ಲು ಬರ್ಪಿ ತಿಂಗಳು ದಾನ ಎಲ್ಲ ಮಲ್ಪುಗ ಒಂಜಿ ತಿಂಗಳು ಇಜ್ಜಿ ಪಂಡ ಇಟ್ಟು ದಾಲ ಬೇಜಾರು ಇಜ್ಜಿ ಎಂಕ್ಲೆಗೆ ಎಂಕ್ಲು ನಿಕ್ಲು ಕೊರಡು ಅನ್ಪನ ಒಂಜಿ ಅಭಿಪ್ರಾಯ ಮಾತ್ರ ಎಂಕ್ಲು ಉಪ್ಪುನಿ 5 ರೂಪಾಯಿ ಪತ್ತೋಲೆ ನಿಕಲು 5 ರೂಪಾಯಿ ರಿಸೀಟ್ ಬರಲಿ 5 ರೂಪಾಯಿ ನಿಕ್ಲೆಗೆ ಸರ್ಬತ್ ಬರಲೇ ವೇಚೂರು ಈರ್ ಬಗ್ಗೆ ಈರ್ ಮಾತ್ರ ಕೊರ್ಪುನಿ ಅತ್ತು ಈರಿನ ನೆರೆ ಕಾರ್ಯದಕ್ಕಲ್ಡ ಪೂರ ಪನೋಡು ಬಂದ ಅವಳು ಮೂಲು ಪ್ಲಾಸ್ಟಿಕ್ ಮಾಡುವೇರು ಒಕ್ಕ ಕೊತ್ತವೇರು ಅವು ನಮ್ಮ ಆರೋಗ್ಯದ ಹಾಳು ನಮ್ಮ ಎಲ್ಲೇ ಜೋಕ್ಲು ಪೂರ ಉಳ್ಳೇರತ್ತೆ ನಮಗೇಂಚಲ ರೋಗ ಬೈದನಂದು ಪಂಕ ನಮ್ಮ ಮೆಡಿಸಿನ್ ತಿನ್ನೊಂದು ಮಾತು ಉಪ್ಪುನಿ ಆಹಾರದ್ದು ಜಾಸ್ತಿ ನಮ್ಮ ಮೆಡಿಸಿನ್ ಉಪಯೋಗ ಮನ್ಪುವ ಅವೇನು ನಮ್ಮ ದೂರ ಮನ್ಪೊಡು ನಮ್ಮ ಜೋಕ್ಲೆಗೆ ಎಡ್ಡೆ ಬರೋಡು ನಮ್ಮ ಜೋಕ್ಲು ಮಿತ್ತಿಗೆ ನಮಗೆ ನಮ್ಮ ಜೀವನಕ್ಕೆ ಒಂದು ಆಧಾರವಾದ ಉಪ್ಪುಡು ಪಂಡದು ನಮ್ಮ ಈ ಯೋಜನೆ ಮಲ್ತದ ನೀ ಪಂಚಾಯತ್ ಸರಿ ಅಮ್ಮ ಸರಿ ಊರ್ದಾಕಲ್ದೆಲ್ಲ ಪನ್ನೋಡು ನೆರೆಕರತಗಲ್ಲ ತೆರಿಪಾವಡು ಆಗ್ಲು ಎಡ್ಡೆನಿಕ್ ಬರ್ಪುನಿ ನಮ್ಮ ಆರೋಗ್ಯ ಹಾಳು ಮಲ್ಪೆರು ಬಲ್ಲಿ ಪಂಡದಾಗ ಬರ್ಪುನಿ ಪೂರ ಈರ್ ಪನ್ನೋಡು ಅವೇ ಇನ್ನು ಪುದರು ಶೈಲಜಾ ಬಂದಿ ಇರ್ನ ಮೊಬೈಲ್ ನಂಬರ್ ಡೋರ್ ನಂಬರ್ ಇಜ್ಜೆತೆ ಡೋರ್ ನಂಬರ್ ನೇನ ಕಂಡನಿ ಓಲ್ದಿತ್ತೇರ ಅದಾನ ಅವು ತೋಜಂದಿತ್ತೆ ರೇಷನ್ ಕಾರ್ಡ್ ಉಂಡಮ್ಮ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಇತ್ತೆ ನನ್ನ ನಾಡನೆ ಓಲ್ ನಾಡುನಿ ಅವು ಪಕ್ಕಡೆ ಈ ರೀತಿ ರೇಷನ್ ಕಾರ್ಡ್ ಏತ್ ಮುಖ್ಯವಾದ ಏನು ತೆತ್ತದಿ ಪರ ಅವೇ ರೀತಿ ಈ ಕಾರ್ಡಲ್ಲಿ ನಿಕ್ಲು ತೆತ್ತದಿ ಓಡು ಐಕ ಅದೇ ಬೆಲೆ ಉಂಡು ನಮಗೆ ಇನಿ ಅತ್ತನ ಎಲ್ಲಾಣಲ್ಲ ಅವು ನಮ್ಮ ಉಪಯೋಗವು ಬರ್ಪುಂಡು ಅಪ್ಪ ಎಂಕ್ಲೆಗಳ ಒಂದು ಆಧಾರವಾದ ಉಪ್ಪುಂಡು ಐಕ್ಕೋಸ್ಕರ ನಿಗಳು ಈ ರೀತಿ ಪಾತಿರ್ ನೀವು ಅವೇ ಸರಿ ನೆಕ್ಸ್ಟ್ ಪನ್ನಗ ಡೋರ್ ನಂಬರ್ ಬರ ಕೊರ್ಪೆ ಅಲ್ಲೆಂಜಿ ಪುದರ್ ಕೊರ್ಲೆ ಪುದರ್ ಶೈಲಜಾ ಮೊಬೈಲ್ ನಂಬರ್ ಕೊರ್ಲೆ ಮೊಬೈಲ್ ನಂಬರ್ ಒಂಜಿ 25 ನಾಜಿಪ್ಪ 30 ಪೂರ ಪಾಡ್ಲಿ ಅಂಚ ಒಂಜಿ ಮೊಬೈಲ್ ನಂಬರ್ ಬರ್ತದ ಸರಿ ನಂಬರ್ ಬಲ್ಲೆ ಅಂದೆ
ಅಪ್ಪಗ ಒಂಜಿ ನಂಬರು ಪನ್ನೆ ಇನ್ನ ನಂಬರ್ ಪನ್ನೆ ಎಂಕ್ಲೆ ಗೊತ್ತಾಗ ಎಂಕ್ಲು ದಾಲ ಈರೆಗೆ ಫೋನ್ ಮಿನಿ ದಾಲ ಮಲ್ಪುಜ ದಾಲ ಇಂಗ್ಲೆ ಕಂಪ್ಲೇಂಟ್ ಮಿನಿ ದಾಲ ಬರ್ಪುಜಿ ಪಂಚಾಯತ್ ಮಿನಿ ದಾಲ ಕಂಪ್ಲೇಂಟ್ ಮಿನಿ ಬರಂದ ಬರನ್ ಪಂಚಾಯತ್ ಪನ್ಪೇರು ಈರಿತ ಒಂಜಿ ಒವ್ವೇ ಒಂಜಿ ಕೆಲಸಕ್ಕೆ ಪೋಪರ್ನಡ ಈರೆಗೆ ಈ ಹರಿತ ಕರ್ಮ ಸೇನೆದ ಒಂಜಿ ಕಾರ್ಡ್ ಬೋಡು ಎಂಕ್ಲು ಕೊರ್ನ ಒಂಜಿ ರಿಸಿಪ್ಟ್ ಹಾಕ್ಲಿಕ್ಕೆ ಬೋಡು ಪಂಡ ನಿಕ್ಲ 5 ರೂಪಾಯಿ ಕೊಡ್ತಾರ ಇಜ್ಜ ಅನ್ಪನ್ಪುನ ಮನವರಿಕೆಗೋಸ್ಕರ ನಿಕ್ಲೆ ಈ 5 ರೂಪಾಯಿದ ರಿಸಿಪ್ಟಿನ ಪತನು ಪೋಡು ಪಂಚಾಯತ್ಗೆ ಪೋನಾಗ ನಿಕ್ಲು ಪನ್ ಬರೀ ಎಂಕ್ಲೆ ಫೆಸಿಲಿಟಿ ಕೊರ್ಪುಜೇರು ಅವು ಕೊರ್ಪುಜೇರು ಇಂದು ಕೊರ್ಪುಜೇರು ಅವೇನು ಮಾತ ನಿಕ್ಲು ತರಟು ದಿಯರ ಬಲ್ಲಿ ಇನ್ನಿಯತ್ತ ನಿಕ್ಲೆ ನಮ್ಮ ಮೆಂಬರ್ಡ ಪಾತ್ರಿಂದ ನಿಕ್ಲೆಗೆ ಒವ್ವೇ ಒಂಜಿ ಫೆಸಿಲಿಟಿ ಇಲ್ಲ ಪಂಚಾಯತ್ದು ತಿಕ್ಕುಡು ಅವೇ ನಿಕ್ಲು ಇರು ಏರೇ ಊರ್ದಕ್ಲು ದಾಲ ಪನ್ಪಿರ್ದು ಒಂಡಿದ ಅವೇನು ನಿಕ್ಲೆ ಊರ್ದಕ್ಲು ಅಂಚೆ ಪನ್ನಾಗ ನಮ್ಮ ಆಕ್ಲಿಗೆ ಮನವರಿಕೆ ಮನ್ಪು ಆತೆ ಅವೇ ಅಂಚೆ ನಂಬರ್ ಕೊರ್ಲೆ ಬನ್ನೆ ಮೊಬೈಲ್ ನಂಬರ್ ಸರಿ ಬನ್ನಿ ನಂಬರ್ ಬನ್ನಿ 98 47 79 39 37 5 ರೂಪಾಯಿ ಕೊರ್ಲೆ 5 ರೂಪಾಯಿ ಕೊರಿ ಒಂಜಿ ರಿಸಿಪ್ಟ್ ಕೊಡ್ಪೆ ನೀರಿಗೆ ಒಂಜಿ 5 ರೂಪಾಯಿ ಕೊರೋಡು ಅವೇ ಅಕ್ಕ 5 ರೂಪಾಯಿ ಅವು ಬರ್ಲಿ ಮಾಡ್ತೀನಿ ಇದು ಕೂಡ ಪಾತೇರಿರತ್ತ ಒಂಜಿ ಸರ್ಬತ್ ಬರ್ಲಿ ಎಂಗ್ಲ ಲೆಕ್ಕೋಡು ಸರ್ಬತ್ ಕೊಡ್ಚಿ ಎಂಕ್ಲು ಮಲ್ಲೆಜಿ ಅವು ನಿಕ್ಲೆಗೆ ಪಂಚಾಯತ್ ಕೊರೊಚ್ಚಿ ಅವು ನಿಕ್ಲೆಗೆ ಅವೇ ಅಂಚೆ ಎಂಕ್ಲು ಕಾಸು ದೆಪ್ಪುಜ ಈಗ 5 ರೂಪಾಯಿ ಜಾಸ್ತಿ ಕೊರಿಯರ್ನ ಬಣ್ಣದ ಎಂಕ್ಲ ಕಾಸು ಎಂಕ್ಲ ದೆಪ್ಪುಜಿ ಪಂಡ ಎಂಕ್ಲು ದೆತ್ತಲ್ಲ ನಾವು ಬೊಕ್ಕ ಎಂಕ್ಲಿಗೆ ಪ್ರಾಬ್ಲಮ್ ಆಪುಂಡು ಎಂಕ್ಲಿಗೆ ಈ ರಿಸಿಪ್ಟ್ ಕೊರಡತೆ ಐಕೋಸ್ಕರ ಯಾನು ಇನಿತ ರಿಸಿಪ್ಟ್ ಇರಿ 100 ರೂಪಾಯಿ ಬರಪ್ಪೆ ನೆಕ್ಸ್ಟ್ ಮಂತ್ ಇರಿ ಇಜ್ಜಿಂದ ಪಂಡ ಅಂದಲ್ಲ ಎಂಕ್ಲು ಬುಡ್ದು ಪೋಪ ಅವೇ ಸರಿ 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 ಅಂಡ ತಿಳ್ಕೊ ದಿತ್ತು ಬರಲಿ ಅವೇ ಇವರ ಮಾರಿ ದಿತ್ತು ಅವೇ ಬರ್ಪೇವೆ ಸರಿ ಹೊರ್ತಿಯತ್ತ ಅಂಚಾದು ಪ್ಲಾಸ್ಟಿಕ್ ರಡ್ ತಿಂಗಳ ಕೊರ್ಪೆ ಕಾಸು ದೇತೊಂದು ಪೋಳಿ ಅವು ದಿವಳಿ ಗೋಣಿ ಕೊರ್ಪಾರ ನಿಕ್ಲು ಗೋಣಿ ಕೊರ್ಲೆ ಗೋಣಿ ಕನಪ ಅವೇ ನೆಕ್ಸ್ಟ್ ಬಂದಾಗ ಇರೇ ಗೋಣಿಲ ಕನಪ ಮಾತ ಕನಪ ನೀವು ಇರಿ ಐನೆ ಗೋಣಿಲ ಕನಪ ಮಾತ ಕನಪ ಇರಿ ಐನೆ ದಿಂಜದ ದಿಯಾರ್ನ ಯಾವ ಎಂಕ್ಲ 21 ಪಾಪ ಅವೇ 5 ರೂಪಾಯಿ ಕೊರ್ದು ಪ್ಲಾಸ್ಟಿಕ್ ಬೊಕ್ಕ ಒಂಜಮ್ಮ ಈ ಫುಡ್ ಐಟಮ್ ಮಾತ್ರ ದಿಯರ ಅಲ್ಲಿ ಫುಡ್ ಐಟಮ್ ಐಕೆ ಪಾಡ್ರೆ ಇಜ್ಜಿ ಇತ್ತೆ ಜೋಕುಲು ತಿಂದನ ಮಡೆ ಮತ ಉಂಡತೆ ಅವು ಪೂರ ಪಾಡ್ರೆ ಬಲ್ಲಿ ಬೊಕ್ಕ ಒಂದು ಬಾಟ್ಲಿ ಕುಪ್ಪಿ ಕುಂಟು ಅಂಚಿನ ಮಾತ ಕೊನುಪುನಿ ಅವೇ ಬೊಕ್ಕ ಜೋಕುಲು ತಿಂದ ಪ್ಲಾಸ್ಟಿಕ್ ಮಾತ ಪಾಡೊಲಿ ಅವೇ ಅಂಚ ಮಲ್ತ ನಾನು ರಿಸಿಪ್ಟ್ ಕೊರ್ಲಿ ಈ ರಿಸಿಪ್ಟ್ ಇರೆಗೆ ಮುಖ್ಯ ಇರೆ ಪಂಚಾಯತ್ ದಾದ ಬೇಲೆ ಮಲ್ಪರ್ನಲ್ಲ ಇರೆಗೆ ಹೆಂಚಿನ ರಿಕ್ವೆಸ್ಟ್ ಪೋಪರ್ನಿತ್ತನಲ್ಲ ಈ ರಿಸಿಪ್ಟ್ ದೇತೊಂದು ಪೋಡು ಅವೇ ಈಗ ಈ ಸರ್ತಿ 2 ದಿನ ಲೇಟ್ ಆದ್ ಬಣ್ಣ ಲೇಟ್ ಅಂತ ಇರು ಮುರನಿ ಇಜ್ಜನ ಅಂದ್ ಬಿಡಿದಡೆ ಬೋದಿತ್ತಾರೆ ಅಂದು ಅವೇ ಎಂಕ್ಲು ಬತ್ತಿ ಇತ್ತ ಇರು ಬಿಡಿದಡೆ ಬಿಡಿ ಬೋದಿತ್ತಾರೆ ಅದನ್ನ ಅವೇ ಎಂಕ್ಲು ತಿಂಗಳು ಬರ್ಪನೆ ಪಂಡ 25 ತಾರೀಕು ಬರ್ಪ ಪಂಡ ಅವೇ 25 ತಾರೀಕು ಬರ್ಪ ಅವೇ ದಾತು ಕೊಡು ರಿಸಿಪ್ಟ್ ಕುಂತಲಿ ಕೊಲ್ಲಕ್ಕ ಈ ಕಾರ್ಡ್ ತೆಗ್ದಿ ಓಡವೆ ಆಡ ಗಟ್ಟಿ ನೀವು ಮಾತನಾಡಿ ಕೇಳ್ಬೇಡ ಅವರಿಗೆ ನಿಮ್ಮಷ್ಟೇ ನೀವು ಮಾತನಾಡುತ್ತಾ ಮಕ್ಕಳಿಗೆ ಏನು ಶಾಪಿಗೆ ಹೋಗುವ ಎಂತದಿ ಪ್ಲಾಸ್ಟಿಕ್ ಮಾತ ದೀತಾರೆ ಹಾಂ ದೀತೆ ಕೊಂದರ್ಪೆ ಕಾರ್ಡ್ ದಿತ್ಲೆ ಕಾರ್ಡ್ ಇಜ್ಜಿ ಕಾರ್ಡ್ ಇಜ್ಜಿ ಕಾರ್ಡ್ ದಾಯಿಗೆ ದೀತಾರೆ ಕಾರ್ಡ್ ದಾಯಿಗೆ
ಶಾಪ್ ಕಾರ್ಡ್ ಕೊಡ್ತಿರತ್ತೆ ಕಾರ್ಡ್ ಇಡೇರ್ಲ ಬರ್ಪುಣ್ಣೇಜೇರು ಓರ ಮಾತ್ರ ಬರ್ಪೇರು ಕಜ್ಜ ಉಂಡಕ್ಕ ನನ್ನ ಸೀದ ಅಕ್ಲ ಪಣ್ಣದ ಸೀದ ಪೋಪೇರು ಅಕ್ಲ ದಾಳಕ್ಕೆ ಏಂಜೇರು ಕೆಲವುದಕ್ಲಿಗೆ ರಿಸಿಪ್ಟ್ಲ ಕೊರ್ಪುಜೇರು ಅಂಚಿನ ಸೀದ ಪೋಪೇರು ಅಂತ ಇಂಕ್ಲ ಕಾಸು ಕೊರ್ಪತೆ ರಿಸಿಪ್ಟ್ ಉಂಡಂದಕ್ಕೆ ನೋಡಾಕಡ ರಿಸಿಪ್ಟ್ ಇತ್ತಿನ ಮಾತ್ರ ನಿಕ್ಲು ಕಾಸು ಕೊರ್ಲೆ ರಿಸಿಪ್ಟ್ ಇದ್ದಿನಕ್ಲೆ ಕಾಸು ಕೊರೊಟ್ಟಿ ಅವೇ ಪಂಚಾಯತ್ ಆ್ಯಪಲ ಬುಕ್ಲ ರಿಸಿಪ್ಟ್ ಹಾಕ್ಲ ಕೈಟ್ ಬೋರ್ಡು ಅವು ಅಂದ ಇಂಕ್ಲ ದಿನಾಲ ಬರ್ತದ ನಿಕ್ಲ ಕಜ್ಜ ಕೊಣಪುನಂಡ ಆವು ದಿನಾಲ ಅದು ಬರ್ಪುಜಿ ವಾರಡೋರ ದಿನಾಲ ಬರ್ ತಿಂಗಳಿಗೊರ ಬರ್ರೆ ಎಂಕ್ಲೆಗೆ ಆರ್ಡರ್ ಬೈದನೆ ಅವೇ ಗೌರ್ಮೆಂಟ್ ಆರ್ಡರ್ ಇತ್ತು ನಲಕ ಎಂಕ್ಲು ಬರ್ಪುನಿ ಅಡಿದವರ ಎಂಕ್ಲು ತಿಂಗಳಿಗೆ ಮಾತ್ರ ಬರ್ಪುನಿ ನಿಕ್ಲು ತಿಂಗಳಿಗೆ ದೆತ್ತದಿಲೆ ಒಂಜಿ ವೇಳೆ ನಿಕ್ಲೆಗೆ ಆಯ್ಜಿಂದಿತ್ತು ನಿಕ್ಲು ಪಂಚಾಯತ್ ಮೆಂಬರ್ ಇಡ ತೆಲಿಪವು ಎಂಕ್ಲೆಗೆ ತಿಂಗಳಿಗೊರ ಬತ್ತನ ಆಯ್ಜಿ ವಾರೋಡರ ಬರ್ಪುಲೆಕ ನಿಕ್ಲು ಪನೋಡು ಅಕ್ಲು ಬರೋಡು ಪನೋಡು ನಿಕ್ಲು ಅಂಚಾಣ ಮಾತ್ರ ಮೆಂಬರ್ನ ಅಕ್ಲು ಪಂಡೇರ್ನ ಎಂಕ್ಲು ಪಂಚಾಯತ್ ಇದು ಬರ್ಪುನಿ ಅಂಗಡದಕ್ಲು ಪೂರ ಕೊರ್ಪೇರ ನಿಕ್ಲೆಗೆ ಮಾತೇರ್ಲ ಆಪೆದಕ್ಲು ಜನ ಪಂಡಿ ಕೊರ್ಪುಜಿ ಜಾನ ಈದಾಯಿ ಕೊರ್ಪುಣೆ ನಂಡು ಪಣೊಂದಿತ್ತೇರು ಅವೇ ನಿಕ್ಲೆಲ್ಲ ಮಿಸ್ಟೇಕ್ ಬರ್ಪುನಿ ಗೊತ್ತಾಂಡ ನಿಕ್ಲ ಆಮೇಲೆ ತಕ್ಲು ಕೊರ್ಪೆರ ಈ ಮೇ ತಕ್ಲು ಕೊರ್ಪೆರ ಅಂದಕ್ಕೆ ಏನಾರ ಪೋಯರ ಬಲ್ಲಿ ಆಮೇಲೆ ತಕ್ಲು ಕೊರ್ನ ಮಾತ್ರ ನಿಕ್ಲು ಕೊರ್ಪುನಿ ಎತ್ತು ನಿಕ್ಲೆನ ವಸ್ತು ಎಂಚಿನ ಉಂಡು ಅವೇನು ಮಾತ್ರ ನಿಕ್ಲು ಕೊರಡು ಈ ಕೊರ್ತನ ಯಾನು ಕೊರ್ತೇನ ಹಿಂಗೇನು ಎತ್ತು ಅವೇ ನನಗೆ ನಿಕ್ಲೆ ಆಪಲ ನಿಕ್ಲನ ವಸ್ತು ನಿಕ್ಲು ದೆತ್ತದೀನ ಎಂಚಿನ ಉಂಡು ಐನು ಕೊರ್ನ 100 ರೂಪಾಯಿಲ ಕೊರ್ದು ಈಗ ಕುಪ್ಪಿಯ ಮತ್ತು ಪ್ಲಾಸ್ಟಿಕ್ ಎಂಚಿನ ಉಂಡು ಅವೇನು ಪೂರ ಕೊರಡು ಅವೇ ನೀ ಕೊರ್ಪೆ ಅವನು ಕೊರ್ಲೆ ಇನ್ನಿನತ್ತೆ ತಿಂಗಳು ಎಂಕ್ಲು ಬರ್ಪ ರಿಸಿಟ್ ಕೊರ್ಲೆ ഞാനേ തരുന്നില്ല നിങ്ങൾ തരണ്ടേ എന്തിന് 100 രൂപ തരുന്നു എന്താ നിങ്ങ പറഞ്ഞേ പിന്നെ എന്തിനാ എന്താ പഞ്ചായത്ത് ശമ്പളം തരുന്നില്ലേ നിങ്ങൾക്ക് പിന്നെ നിങ്ങൾ 100 രൂപ ഞങ്ങൾ എന്തിനു തരുന്നു നിങ്ങൾ തരുന്നില്ലെങ്കിൽ ഇതാ നിങ്ങൾ തരുന്നില്ലെങ്കിൽ നിങ്ങൾ പഞ്ചായത്തിൽ പോയിട്ട് അറിയിക്കണം കേട്ടാ വീട് വന്നിട്ട് അറിയിക്കണല്ല തരുന്നോണ്ട് അങ്ങനെ പറയുന്നതാ ബാക്കിൽ അങ്ങനെ പറയാൻ കഴിയാ షాప్ ఇది కుదిరించా ಗಜಾನನ ಡೋರ್ ನಂಬರ್ ಉಂಡ నీకు ಲೈಸೆನ್ಸ್ ಕಟ್ಟು ಅಲತೆ ಐಟ್ ರಿಸಿಪ್ಟ್ ನಂಬರ್ ಉಂಡತೆ ಅವು ಕೊರ್ಲೆಗವರ ನಂಬರ್ ಎಂಕ್ಲೆ ಪಂಚಾಯತ್ ದಾಖಲೆ ನಂಬರ್ ಗೊಂತದ ಪಾಡಿಜೇರು ಬುಕ್ ಎಂಚಾಪನೆ ಹೌದಾ ಪಾಡಿಜೇರು నీకు ಲೈಸೆನ್ಸ್ ಕಟ್ಟು ಅಲತೆ ಲೈಸೆನ್ಸ್ ಎಂಕ್ಲೆ ಪೋದು ಪಣ್ಣ ಕನ್ಪರೆ ಇನ್ನು ಬೆರ್ನ ನಾಳೆ ಬೆರ್ನ അങ്ങനെ 5 പണ്ടത് ಬರ್ಪೇರು ಬುಕ್ ಎಂಕ್ಲೆ ನಂಬರ್ ವಾಡ್ಯಾರೆ ಅವು ನಿಕ್ಲು ಪನ್ನೆ ಎಂಕ್ಲು ಪ್ಲಾಸ್ಟಿಕ್ ಕೊರೊಂದು ಅಂಗಡಿ ಹಿಡಿದು ಒಕ್ಕ ಎಂಕ್ಲಿಗೆ ಲೈಸೆನ್ಸ್ ಕಟ್ಟೋ ಎಂಕ್ಲಿಗೆ ಡೋರ್ ನಂಬರ್ ಕೊರಡು ಒಂದು ಪನೋಡು ಅವು ಲೈಸೆನ್ಸ್ ಕಟ್ಟಿನಾಗ ಫೀಸ್ ಕಟ್ಟಿನಾಗ ನಮ್ಮ ಲೈಸೆನ್ಸ್ ಡೋರ್ ನಂಬರ್ ಕೊರಡತ್ತೆ ಕೊರಡತ್ತೆ ಅವು ಕೊರಂದೆ ಅಪ್ಪ ನಿಕ್ಲು ಮಾತು ನಿಕ್ಲು ಪನೋಡು ನಿಕ್ಲನ ವಿಷಯನು ನಿಕ್ಲು ತೆರಿಪಾವು ಅವೇ ಹೆಕ್ಕೋಣ ಬಿಡದೆ ಕಸವನ್ನು ತೊಟ್ಟಿಗೆ ಹಾಕಿ ಕಸವಾಗುವುದನ್ನು ನಿಲ್ಲಿಸೋಣ ಜನಜಾಗೃತಿ ಮೂಡಿಸೋಣ ಹಾಗೂ ಈ ಭೂಮಿಯನ್ನು ನಮ್ಮ ಮುಂದಿನ ಪೀಳಿಗೆಗಾಗಿ ಮೀಸಲಿಡೋಣ ಹರಿತು ತಿಳಿ ಹೇಳೋಣ ಎಂದು ಒಂದು ಕಿರು ನಾಟಕದ ರೂಪಕ್ಕೆ ನಮಗೆ ತಿಳಿ ಹೇಳಿದಂತಹ ಹರಿತ ಕರ್ಮ ಸೇನಾ ಸದಸ್ಯರಿಗೆ ನಮ್ಮ ಕುಟುಂಬಶ್ರೀಯ ಪರವಾಗಿ ಹಾಗೂ ಪಂಚಾಯತಿನ ಪರವಾಗಿ ಧನ್ಯವಾದಗಳು. ಹಾಗೂ ನಮ್ಮ ಈ ಮಹಿಳಾ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿದ 12ನೇ ವಾರ್ಡಿನ ಸದಸ್ಯರು, 20ನೇ ವಾರ್ಡ್, 21, 1 ಹಾಗೂ ಪಂಚಾಯತಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಮುಂದಿನ ಕಾರ್ಯಕ್ರಮ ತಿರುವಾದಿರ ಕಲಿ ಶಿಲ್ಪಾ ಆ್ಯಂಡ್ ಪಾರ್ಟಿ ಅವರಿಂದ. ಸ್ವದಂತ ಪಾಶಾಂಕುಶ ಲಡ್ಡು ಕಾನಿ ಹಸ್ತೈ ದಧಾನಂ ಕಮಲಾಸನಸ್ಥಂ ವಿಘ್ನೇಶ್ವರಂ ನಮಾಮಿ ಸದಾ ಪ್ರಸನ್ನಂ ವಿಘ್ನೇಶ್ವರಂ ನಮಾಮಿ ಸದಾ
प्रसन्नम् विफलन्ते वैरसेने वाञ्छितं साम्प्रतं विभवन्ते हृदयमायि व्रीळयितिल्ल वेळयिदल्ल विफलन्ते वैरसेने वाञ्छितं साम्प्रतं विभवन्ते हृदयमायि व्रीळयितिल्ल वेळयिदल्ल विफलन्ते वैरसेने वाञ्छितं साम्प्रतं വികൃതഹൃദയെ ഞങ്ങൾ വികിരങ്ങളല്ല വെറുതെ ഞങ്ങളെ കൊല്ലുവാൻ അവസരമില്ല വികൃതഹൃദയെ ഞങ്ങൾ വികിരങ്ങളല്ല വെറുതെ ഞങ്ങളെ കൊല്ലുവാൻ അവസരമില്ല വിരവിൽ നിന്നെ ചതിച്ച വിരുതുള്ള ഞങ്ങളെല്ലാം വിപുല മഹിമ തേടും ചൂതുകൾ ചൊല്ലാം വിഫലന്തെ വൈരസേനെ വാഞ്ചിതം സാമ്പ്രതം വിഭവന്തെ ഹൃദയമായി വേളയിതിന്നില്ലനു വേളയിതല്ല വിഫലന്തെ വൈരസേനെ വാഞ്ചിതം സാമ്പ്രതം വിസ്തൃതം നിന്റെ രാജ്യം വിവിധമാം ധനവും വസ്തു സമ്പത്തുക്കളും ഭരിക്കുവാൻ ജനവും വിസ്തൃതം നിന്റെ രാജ്യം വിവിധമാം ധനവും വസ്തു സമ്പത്തുക്കളും ഭരിക്കുവാൻ ജനവും ഇത്രവും ഞങ്ങൾ ചെയ്തതറിക നിൻ കഥനവും വസ്ത്രമേരുപാതിപ്പാൻ വന്നതി ജനവും വിഫലന്തെ വൈരസേനെ വാഞ്ചിതം സാമ്പ്രതം വിഭവന്തെ ഹൃദയമായി വേളയിതിന്നില്ലനു വേളയിതല്ല വിഫലന്തെ വൈരസേനെ വാഞ്ചിതം സാമ്പ്രതം വിരസത വരുത്തിനി സുരപതിക്കുടനെ സ്മരപരവശനായി മരുവിതൻ സദനെ വിരസത വരുത്തിനി സുരപതിക്കുടനെ സ്വരപരവശനായി മരുവിതൻ സദനെ വരുവത് അതിനിന്ന് വരിക നീവിടെ മരവുരി ധരിച്ചു നീ മരുവുക വിഫലേ വിഫലന്തെ വൈരസേനെ വാഞ്ചിതം സാമ്പ്രതം വിഭവന്തെ ഹൃദയമായി വ്രീളയിതിന്നില്ലനു വേളയിതല്ല വിഫലന്തെ വൈരസേനെ വാഞ്ചിതം സാമ്പ്രതം വാഞ്ചിതം
ಸೋಲದು ಸೋತು ತಲೆಯ ಬಾಗದು ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಗೆ ನಿನ್ನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾನು ಪುನೀತ ಬಾಳು ನಗು ನಗುತ್ತಾ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು ಆಡಿಸುವಾತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು ಒಂದು ಮುತ್ತಿನ ಕಥೆಯ ಹೇಳಿತು ಈ ಗೊಂಬೆ ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದೆ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಥ್ಯಾಂಕ್ ಯು. ಪಾತ್ರದಲ್ಲಿ ಸೌಮ್ಯ, ಕಾವ್ಯ ಪಾತ್ರಧಾರಿ ದವೀಕ್ಷಾ, ರಮ್ಯ ಪಾತ್ರಧಾರಿ ಪವಿತ್ರ, ಜಯ ಪಾತ್ರದಲ್ಲಿ ಜಯಶ್ರೀ, ವನಜ ಪಾತ್ರದಲ್ಲಿ ಪಾಯಲ್, ಜಲಜ ಪಾತ್ರದಲ್ಲಿ ಮನ್ವಿತಾ, ಮಾಲತಿ ಪಾತ್ರದಲ್ಲಿ ಶರ್ಮಿಳಾ, ಮದುಮಗಾಗಿ ಆಶಾ, ಮದುಮಗಳು ವಿನುತಾ, ಫೋಟೋಗ್ರಾಫರ್ ಸುಷ್ಮಿತಾ. ನಿಖುಲ್ನಾಥ್ ದುಂಬುಗು ನಂಜಿ ಬುಡ್ಲೆ. ಓ ಮಾನೇದಿ ಆಂಡ ನಿನ್ನ ನಿಕ್ಕೊಂಜಿ ಪಿದಡ್ರೆ ಏಂತು ಪೊರ್ತು ಬೋಡು ಈ ಮದಿಮೆಗೆ ಪೋಪುನ ಅತ್ತ ನಿಕ್ಕ ಆಣಿತು ಏರೆ ಪೋಪುನ ಬಲವಾರ ನಿನ್ನ ಅಮ್ಮ ಆಡತುಲ ಅಮ್ಮ ಇನ್ನ ಅಣ್ಣ ಬಂದು ಪೊಪ್ಪಕ್ಕೆ ಏನೊಂದುಲ್ಲೇರ ಬಲೆ ಬಂದು ಮೇಕಪ್ ಮಾಡ್ತಾರೆ ರಟ್ಟು ಗಂಟೆ ಬೋಡು
ಹತ್ತು ಮಾರೈತಿ ಒಂಚಿ ಮದಿಮೆಗೆ ತಪ್ಪೊಪ್ಪುನಿ ಮದಿಮೆ ತಪ್ಪ ನೀನಂತ ಉಪ್ಪುನ ಇದಕ್ಕೆ ದಾದ ಗೊತ್ತು ಮಂಗದು ಇತ್ತೆ ಮದ್ವೆಗೆ ಮಾತೆಲ್ಲ ಬರ್ಕೊಂಡು ಮದ್ವೆ ತೂಯರ ನೆಂದಿದಾರ ಬಕದಾಯೆ ಏರುವ ಸೀರೆ ತುತ್ತದೇವು ಏತು ಬಂಗಾರ ಬಾಜರ್ ಕೊಂಡು ತೂಯರ ಹೋಗುಣ ಹಾ ಈತು ಲೇಟ್ ಆದ ಪೊಂಡ ನನ್ನ ಅಲ್ಪ ತೂಯರೆ ಜನನೇ ಉಪ್ಪ ಏರು ಜನನೇ ಉಪ್ಪ ಏರಲ್ಲ ಇದಕ್ಕೆ ದಾದ ಗೊತ್ತು ಮಂಗಗೆ ಒಂಜಿ ಮೇಕಪ್ ಅನ್ಪೆರೆ ಏತು ಕೊರ್ತುನಿ ಬಣ್ಣದ ಇರೇ ಗೊತ್ತುಂಡ ಹಾ ನಿಕ್ಕು ಮೇಕಪ್ ಅನ್ಪೆರೆನೆ ಬೋಡತ್ತ ಕೊರ್ತು ಇದಕ್ಕೆ ದಾದ ಗೊತ್ತು ಮಂಗದು ನಾನು ಮೇಕಪ್ ಅಂತ ಬಿದಾಡ್ದ ತುಂಬ ಜವನ್ ದಿಕ್ಕುನಾಗ ಜವನ್ ಎತ್ತು ಲೈನ್ ಉಂಟದಿದ್ದೇವೆ ನಿನ್ನ ಮೇಕಪ್ ಅಂತ ಯಾಲ್ಲ ತೂದು ಮಂಗೆ ಅತ್ತೀನಿ ನಿನ್ನ ಮೇಕಪ್ ಉಂಟು ಉಂಟ ಇಜ್ಜಿನ ನಿನ್ನ ಗುರ್ತ ನಾಯ್ಕಲ್ಲ ನಿಕ್ಕುಜಿ ದಾದೆ ನಿಕ್ಕಲ್ನ ಚೊರೆ ಬಕ್ಕ ಎಂಚಿನ ನಿಕ್ಕು ವಿಷಯ ಗೊತ್ತುಂಡ ಮದಿಮೆದ ಮನದಾನ ಉಂಡತ್ತ ಇಲ್ಲದ ನಾಯಿ ಜೋರು ಕೊರತೆ ಒಂದುಂಟು ತಾಯಿ ನಾಯಿ ಕೊರಪ್ಪು ನೀ ಬಂಡಿಡ ಹೌದಾನೆ ಪಪ್ಪ ಹೌದಾ ಅದ ವಿಷಯ ಗೊತ್ತುಂಡ ಮದಿಮೆದ ನಿಮ್ಮಲ್ಲಿ ಫುಲ್ ಮೇಕಪ್ ಇತ್ತಲ್ಲತ್ತ ಮನದಾನಿ ಕಾಣೆ ನಾಯಿಗೂ ಗುರ್ತನೆ ತಿಕ್ಕುದಿಜು ಇದೇನು ಹೊಸ ಜನ ಬಿಟ್ಟು ಮನೆ ತೂದು ಕೊನೆಪುನಿ ಬಕ್ಕ ಬೀರ ಅದೇ ಬೀರ ಮೇಕಪ್ ಮತ್ತು ಬತ್ತಿ ಬಕ್ಕ ಗೊತ್ತಾಯಿ ನಾಯಿಗೂ ಗುರ್ತ ತಿಕ್ಕಿನಿ ಅಂದಂದು ಇರ್ಮಲ್ಲ ಮೋಹನ್ಲಾಲ್ ಹೆಚ್ಚಿ ಬಕ್ಕ ಇರ್ನಂಚಿನ ಮಂಗ ಮುಸುಂಡುಕು ಯಾನ್ ತಿಕ್ಕೇನೆ ಒಂದು ಪುಣ್ಯ ಮಲ್ಲೆ ನಿಕ್ಕಲ ಚರ ಉಂಟವರ ಅವಳು ಮದಿಮೆ ಮುಗಿಯುಂಡ ಅಂದು പോയി പോയി ഞാനാപ്പനെ റെഡി ആത്ത പോയി ಯಾನ್ಲ ರೆಡಿ ದೆ ಸುರೂಗು ಪನ್ಪುನಿ ಅಲ್ಪ ಬಾಯಿ ಮುಚ್ಚಿದು ಕುಳ್ಳೋಡು ದಾದಾನ ಪಾತೆರ್ನ ಕಂಡೈ ಬಂದು ತೂವಾಯ ಆ ಮಾರೆ ഞാൻ ഇപ്പനെ കുൽവേ ഏടല മാതിരുചി പോയ ಕುಂತಲೆ ಆಯ್ತ ಬರ್ತೆ ಅದೇ ನಿನ್ನ ಬಿರಲ ಅವು ಕನ್ನಡಿ ಕನ್ನಡಿ ಮತ್ತೊಂದೇ ಬಲ ಹೋಯ್ ಕುಂಡ ದಾತ ಮಾಡಿದ್ದೀನಿ ನಾ ಒಂದು ಫೋಟೋ ತೆಗೆದು ವಾಟ್ಸಪ್ ಸ್ಟೇಟಸ್ ಈಗ ದೂರ ಇರುವಂಚಿಗೆ ಅಮ್ಮೆರೊಟ್ಟಿಗೆ ಮಗಳೊಂದಿಲ್ಲ ತೋಜು ಆ ಈ ಮಲ್ಲ ತ್ರಿಪುರ ಸುಂದರಿ ಈ ವರ್ತಿಯ ದೀಪು ಬಲ ಹೋಯ್ ಬಲ ಹಾಗೆ ಹೋಯ್ ಬಲ ಬಲ ಹಲೋ ಓಲಲ್ಲರೇ എനിക്കില്ല ಈತು പൊറത്തുതാണ് ಬೇಗ ಬೇಲವರ ಈರ್ದನೆ ನಾಯಿದರಕ ಬಲಿ ಬರ್ತೀನಿ ಉಲೈಪತ್ ಉಲ್ಲರ ಪೂಜ ಈತು പൊറത്ത ಒಂಜಿ ಮದುವೆ ಪೋಪಣಿ ಯಾಪಳ ಮದ್ವೆಗೆ ಬೇಗ ಬೋಡು ಬೇಗ ಬೊದ್ದಾನೆ ದಾರಮೈ ಪೆರುಂಡ ಅತ್ಯ ಈ ಪೊಂಚ ಬೇಗ ಬರ್ತೀನಿ ಗೊತ್ತಿನ ಬೇಗ ಬರ್ತದು ಸೀರೆ ಎಲ್ಲ ಬಂಗಾರ ಮಾತನೆ ತೋರ್ಸ್ಪಾಯರು ಹಾ ಬಂಗಾರು ಬಣ್ಣಗ ಇತ್ತಿನ ಪಂಡು ಎನ್ನ ಹೊಸ ಬಂಗಾರು ಇದಕ್ಕೆ ಕೇಂದ್ರ ಹೊಸತ್ತ ಬರತ್ತ ಬಂದು ನಿಖಿಲ ಕೇನು ಜರು ಪಂಡದ ಹೆಂಗೆ ಗೊತ್ತುಂಡು ಆಯ್ಕೆ ಯಾನೇ ತೋದ್ಪಾಯಿನಿ ಶೋಕುಂಡತೆ ಶೋಕುಂಡ ಎನ್ನ ಕೆಬಿತ್ತ ತುಳ ಈ ಕೆಬಿತ್ತ ತುಳ ಶೋಕುಂಡಿ ಈ ಶೋಕುಂಡ್ಯ ಇಚ್ಚೆ ಇದು ಶೋಕುಂಡ್ಯ ಇದು ಶೋಕುಂಡ್ಯ ಕೆಪ್ಪರ ನಿಖಿಲ ರಡ್ಡು ಕೆಬಿತ್ತಲ್ಲ ಬೇತೆ ಬೇತೆ ಉಂಡ ಒಂಜೇಲ ಕೆಜ್ಜ ಓ ಬೇನಂಡಿ ಸಾರಿ ಬೇಡ ಅಂತದಾನೆ ನಾನು ಜೀವಜ್ಜ ಅಪ್ಪಗೇನು ಬ್ರಷ್ ತೂತಾರ ವಾ ಶೋಕುಂಡಿ ಎನ್ನ ವಾಚ್ ತೂತಾರ ವಾವ್ ಶೋಕುಂಡಿ ಇದು ಶೋಕುಂಡ್ಯ ಇಚ್ಚೆ ಇದು ಶೋಕುಂಡ್ಯ ಇದು ಶೋಕುಂಡ್ಯ ಬಿಡ್ಲೆ ಏ ಸಾರಿ ಬೇನಂಡಿ ಬೇಡ ಅಂತದಾನೆ ಯಾರು ಸೈತೇನಾ ನನದಾಲುಂಡ ತೋಜಾರೆ ನನ್ನ ಸಾರು ತೂತಾರ ಬೇತಾಲ ತೋಜಾರುಂಡ ನನಗೆ ಆಲೋಚಪ್ಪ ಹೇ ಎನ್ನ ಮಾಲೆ ತುಲೆಗೆ ಹೊಸತ್ತು ಶೋಕುಂಡ ಶೋಕುಂಡು ಏ ಎನ್ನ ಕರಮಣಿ ತುಲೆಗೆ ಹೊಸ ഞാൻ പറത്തായി കൂടലേ ചേഞ്ച് മൽപ്പ എനിക്ക് പറത്ത് മാത്താപ്പുജി ಹೊಸತ್ತ ಅವರು ಕರಮಣಿ ಬರತ್ತಂಡ ಚೇಂಜ್ ಮಲ್ಪ ಅಂಚಾಂಡ ಕಂಡನಿ ಅವಂಜ ಅಪ್ಪುಜತ ನಾ ಚೇಂಜ್ ಮಾಡ್ತಿದ್ದ ಅವುಗಳು ಈಗಲ ಮದ್ಮಲ್ ತೂಯಾರ ಮದಿಮಲ್ ಬಾರಿ ಪೊರ್ಲುದ ಪೊಣ್ಣಿ ಬಂಗಾರ ಒಂದೇ ಪಾಡ್ದೇರಿ ಸಾಲ ಇತ್ತು ಬಂಗಾರ ಕಮ್ಮಿ ಇರ್ನ ಮಸ್ತ್ ಉಂಡತೆ ಕೊರ್ಲೆ ಚೂರ ಅಲ್ಲಿಗೆ ಆನಂತು ತರ ದಾಲ ಪೊರ್ಲಿಜ್ಜಿ ಅಂಚಾಂಡ ಈ ಮಲ್ಪೆ ಉಂಟಾಗನ ಈ ನಾನು ಪೊಣ್ಣದು ಬೇತೆ ಆಡ್ನಾಡ್ಲಿ ಜೋಡಿಲೆನ್ ಮಲ್ಪುನ್ ದೇವರತೆ ಮಾಲತಿ ಅಕ್ಕ ನಮ್ಮ ಕೈ ದಾಲ ಇಜ್ಜಿ ಅವತ್ತು ಇದ ನಮ್ಮ ಸುರೂಕು ಕವರ್ ದೀಪುನ ಅತ್ತು ಮನಸ್ ಮಲ್ಪುನ ಸುರೂಕು ಮನಸ್ಸು ಮಲ್ಪುಗ ಮನಸ್ಸು ಎಟ್ಟಿತ್ತಿನ
ಮನಸ್ ಮಲ್ಪರೇನೆ ಬೈದಿನ ಈಗ ಜೋರ್ ಬಡ ಅಂದುಂಡು ಈ ಮದ್ವೆದ ದಿಸೆಟ್ ಕಾಂಡ ಚಾಲ ಬರ್ತಿದ್ವಿ ಬೈ ಬೈ ಮನಸ್ಸಿಗೆ ಬೈ ಪೊಯ್ ಪೊಯ್ ತುಯರ ಆ ಕೊಂಜವನ ಸೀರೆ ತುಯರ ಎಂಕ್ ಲಂಚಿನನೇ ಬೋಡು ನಿಕ್ಕು ತೂಯಿನ ಮಾತ ಬೋಡು ಮಾರೈದಿ ನನ್ನ ನಿನ್ನ ಕಣ್ಣಿಗೆ ಕುಂಟು ಕಟ್ಟದು ಲೆತ್ತೊಂದು ಬರೋಡು ಹೆಂಚಿನ ತೂಯಿನ ಮಾತ ಬೋಡು ಮರಿ ರೇಗೊಂದಿನ ಅರ್ಥ ಆಗ್ತದೆ ಬಂದ ಈ ಮಂಗನ ದಾದ ಅರ್ಥ ಆಗ್ತದೆ ನಮ್ಮ ಯಾಪಲ್ಲ ಏರಿಯಲ್ಲ ಕಮ್ಮಿ ಬಂದ ಯಾರಬಲ್ಲ ಅಂದ ಅತಿ ಆಸೆ ಗತಿ ಕೇಡು ಪನ್ಪುನ ಕೇಂತಿ ಜನ ನಿಕ್ಕ ಅವು ಗತಿ ಕೆಟ್ಟಿನಾಗೆ ಪನ್ಪು ಅಯ್ಯೋ ಮುಲ್ಪರ ಸುರುಮಂತಾರ ನಿಕ್ಕಲ್ಲ ಅಮ್ಮ ಇದೊಂದು ಏತ್ ಸಾರಿ ಬೊಪ್ಪಾಗ ಮಂಗ ಅಂತ ಪನ್ಪರಿಯೇ ಮಗ ಮಂಗ ಅನ್ ಬಕದಾಡ ಬಣ್ಣುಡು ಅಂದ್ ಯಾನ್ ಮಂಗೆ ಐನೆಟ್ಟೆ ಈ ಇಂಚ ರಾಪುನಿ ಅಲ್ಲೇ ನನ್ನ ಕ್ಲಾಸ್ಮೇಟ್ ಜಯ ಬರ್ತಾರೆ ಬರೋಂದುಲ್ಲ ಅಲ್ಲೇದು ನನ್ನ ಮರ್ಯಾದೆ ಪೂಜಿ ಹಾಯ್ ರಮ್ಯಾ ಎಂಚೊಲ್ಲ ಮಸ್ತ್ ಟೈಮ್ ಮಾಡದ ನಿನ್ನ ತೂ ಅಂದೆ ಯಾನಿ ಫುಲ್ ಬಿಸಿ ಯಾನಿ ಮದಿ ಮೆತ್ತಿನಟ್ಟು ಇಜನೆ ಫುಲ್ ಬಿಸಿ ದಾನೆ ಬೆಲೆ ಬೋಂದುಲಾನಾ ಅಂದ್ ಯಾನ್ ವರ್ಕ್ ಫ್ರಮ್ ಹೋಮ್ ಅಂತಂದುಲ್ಲ ದಾದ ಜಾಬ್ ಮಲ್ತೊಂದುಲ್ಲ ಇಲ್ಲದ ಬೇಲೆ ದಾದ ಇಲ್ಲದ ಬೇಲೆನಾ ಅವು ಇಲ್ಲದ ಇತ್ತ ಬೇಳೆ ಒಂದುಂಡು ಇತ್ತಿರಡ್ಡು ರೂಮ್ ಒಕ್ಕ ಹಾಲ್ ಸೇರ್ಕೊಂದುಲ್ಲ ಒಕ್ಕ ಆಯ್ತು ಮಿತ್ತು ಸೀಟ್ ಪಾಡೋಡು ಒಂದುಲ್ಲ ಪಪ್ಪ ಓ ಓ ಇನ್ನು ಮಗಲ ದಾನ ಮಲ್ತೊಂದುಲ್ಲ ಅಲ್ಲಿ ಮೆಡಿಕಲ್ ಮಂತೊಂದುಲ್ಲ ಅಂದ ಐಕಲ ಟ್ಯಾಲೆಂಟ್ ಬೋರ್ಡ್ ಎನ್ನ ಮಗಲು ಡ್ಯಾನ್ಸ್ ಮಲ್ತೊಂದುಲ್ಲ ಫೋಟೋಗ್ರಾಫಿ ಎನ್ನ ಮಗಲು ಫೋಟೋಗ್ರಾಫಿ ಮಲ್ತೊಂದುಲ್ಲ ಓ ಮದುವೆದ ಫೋಟೋ ತೆಪ್ಪೇರೆನಾ ಮದ್ಮೆದ ಫೋಟೋ ತೆಪ್ಪುನೆ ಪಂಡದತ್ತು ಐಟ್ ಎಡ್ಡೆ ಸ್ಕೋಪ್ ಉಂಡು ದಾದ ಸ್ಕೋಪು ಜೋಕ್ಲೆ ಇಂಟ್ರೆಸ್ಟ್ ಉಂಟು ಪಂಡದು ಅಕಿ ಪಣ್ಲಕ ಮಾತ ಕೇಂದ್ರ ಬಲ್ಲಿ ನಮ್ಮ ಸ್ಟೇಟಸ್ ತೋಡು ಎನ್ನ ಮಗಲಿಲ್ಲ ಡ್ರಾಯಿಂಗ್ ಪೂರ ಮಸ್ತ್ ಹುಷಾರಿಲ್ಲ ಐಕಲ ಟ್ಯಾಲೆಂಟ್ ಬೋರ್ಡು ಐಕಲ ಟ್ಯಾಲೆಂಟ್ ಬೋರ್ಡು ಎನ್ನ ಮಗಲು ಡ್ಯಾನ್ಸ್ ಕ್ಲಾಸ್ ಡ್ಯಾನ್ಸ್ಡ್ ಸ್ಟೇಟಡ್ ಫಸ್ಟ್ ಉಲ್ಲಾಲು ಎನ್ನ ಮಗಲ್ಲ ಡ್ಯಾನ್ಸ್ ಶೋ ಹೋಗು ಮಣ್ಪಲ್ ನಾನಲ್ಲ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಕೊರೋಡು ಮಗಲು ಬಂದಾಗ ನಿನ್ನ ಮಗಳು ಎನ್ನ ಮಗಲು ಲೆತ್ತೊಂಬೈಜಿ ಆಲ್ ನೆಕ್ಸ್ಟ್ ಮಂತ್ ಸ್ಟೇಟ್ ಕಾಂಪಿಟೇಷನ್ ಉಲ್ಲಾಲು ಅಂಚ ಪ್ರಾಕ್ಟೀಸ್ ಮಲ್ತೊಂದುಲ್ಲಾಲು ಮದ್ಮೆಗೆ ಅದು ಬತ್ತಿನತ್ತ ಮದ್ಮೆಗೆ ಬತ್ತದು ಕವರ್ ಕೊಡ್ದು ಮಹಿಳಾದ ಪ್ರೋಗ್ರಾಮ್ ಪೋಯರುಂಡು ಸರಿ ಯಾನ್ ಬರ್ಪೆ ಅವೇ ಮಹಿಳಾ ದಿನಾಚರಣೆ ಪ್ರೋಗ್ರಾಮ್ಗೆ ಊರು ಉಡಿಂಬಲೇ ಒಂದು ಮಹಿಳೆ ಪುಳಗ ಮಣ್ಪುವಲು ಆಲೆ ನಿನ್ನ ಕ್ಲಾಸ್ಮೇಟ್ ಜಯ ಅಲ್ಲ ನಿಕ್ಕದಾಯ ಅಲ್ಲೆಂತುಣ್ಣಗ ಆತು ನಂಜಿ ಅಮ್ಮ ಈಗನೇ ಸುಳ್ಳು ಮಾಡಿ ಯಾನ್ ಮೆಡಿಕಲ್ ಕಲ್ಪನ ಇಂಜಿನಿಯರಿಂಗ್ ಅಂತೆ ದಾ ನಮ್ಮ ಏರಿಯಾಗಲ ಯಾಪ ಕಮ್ಮಿದು ಪನ್ಯ ಆಯರ ಬಲ್ಲಿ ನಿಕ್ಕದಾಯ ಅಲ್ಲ ಮಿತ್ತ ಆತು ನಂಜಿ ಬಲ ಬಲ ಈಗ ಮಂಗ ಗರ್ತಾಪುಜಿ ಬಲೆ ಪೋಯ್ ಅಲ್ಲ ಮಗಳು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಮಂತಂದ್ರಲ್ಲ ಎನ್ನ ಮಗಲ್ಲ ಬರೋಡು ಅಮ್ಮ ಇಂಗ ಡ್ಯಾನ್ಸ್ ಇಂಟ್ರೆಸ್ಟ್ ಇಜ್ಜಿ ಓಡಿತಂದ ಡ್ರಾಯಿಂಗ್ ಕ್ಲಾಸ್ ಹೋಗ್ಬೆ ಯಾನ್ ಪಣ್ಣೆ ಮನ್ಪು ಅಧಿಕ ಪ್ರಸಂಗ ಕೊಡ್ಸಿ ಈರಾಣ್ಲ ಪಣ್ಣತ್ತ ಒಪ್ಪ ಎನ್ನ ಪಾತಿರಗು ಓಲು ಬೆಲೆ ಉಂಟು ಬಾಲೆ ಯಾನ್ ಮಂಗೆದಾ ಇತ್ತ ಬಾಯಿ ಮುಚ್ಚಿದ ಬಲೆ ಅಪ್ಪ ಬಂಜಿ ಗಟ್ಟಿ ಆಂಡು ಎಂಕಾಯ ಮಂಗೆ ಎಲ್ಲಿ ತುಂಡು ಕಬಾಬ್ ಪಾಡ್ದಿನಿ ಎಂಕಲ ಇದೇ ಪಾಡ್ದಿನೇ ಅಣ್ಣ ವನ ಸೆಡ್ ಎತ್ತು ನತಿ ಅದೇ ಎಟ್ಟೆತ್ತುಂಡು ಅವಳು ಸೆಕೆಟ್ ಉಣಿರತ್ತಿ ಒಂದು ಫ್ಯಾನ್ ಲೈಟ್ ಅತ್ತೆ ಆಲ್ರೆಡಿ ಸೆಕೆ ಹಾಕುನೇ ಇಕ್ಲ ವನಸ್ ಮಲ್ಪುನೇ ಇಕ್ಲ ದಾದ ಕನೆಕ್ಷನ್ ಅವಳು ಒಂದು ಒನಸ್ ಲಾಸ್ಟ್ ತಕ್ಕಲ ಐಸ್ ಕ್ರೀಮ್ ಲೈಟ್ ಚಂಡಿಗೆ ಮಾತಲ್ಲ
ನಾಲ್ಕು ಸಲ ತಂದಿದ್ದೇರಿ ಲಾಸ್ಟಿಗೆ ಒಂದ್ಸಲ ಎಜ್ಜಂಡಿಗೆ ಕೆಲವು ಜನ ನರಮನಿಂದಕ್ಕೆ ಐಸ್ ಕ್ರೀಮ್ ಕಣ್ಣಿನ ತೋತಿ ಲೆಕ್ಕ ಮಾಡ್ಕೋರಿ ಅತ್ತು ಈಟ ತಂದಿದ್ದ ಯಾನ್ 4 ಸಲ ತಂದಿಚ್ಚಿ 2 ಸಲ ಲಾಸ್ಟ್ ತಗ್ಲೆ ಒಣಸಿ ಇಜ್ಜಂಡು ಅತ್ತಿ ಈರ್ ವೆಜ್ ಬಂದು ಪೋಯಿನಾರು ಬೊಕ್ಕ ನಾನ್ ವೆಜ್ ದಡಿದಾಯ ಪೋಯಿನಿ ಅವು ಈ ಶುಕ್ರವಾರ ಪಂಡದು ಯಾನು ವೆಜ್ ದಡ ಪೋಯೆ ವೆಜ್ ಅವಳು ಒಣಸ ಮಾಡ್ತದೆ ಬಟ್ಟಲು ತೀನಾಗ ಶುಕ್ರವಾರ ಸಣ್ಣ ಗುರುವಾರ ಅಂದು ನೆನಪಂಡು ಐದಕ್ಕ ಬಟ್ಟಲು ಕೊಡೋದು ಒಣಸ ಮಲ್ತೆ ನಾನ್ ವೆಜ್ ಕುಡಲ ನಾನ್ ವೆಜ್ ಒಣಸ ಮಲ್ತೆ ಇರ್ನಂಚಿನಾಕಿಲ್ ಮದಿಮೆಗ್ ಪೋಂಡ ಬೊಕ್ಕ ಓಡೆ ಗ್ಲಾಸ್ ದಕ್ಲೆ ಗೋರಿಯುನಿ ಯಾನು ಮಸ್ತ್ ದಾಲ ತಿಂಪುಜಿಯ ಇದೇ ತಿಂಪುನಿ ಈ ನಮ್ನೆ ಇರ್ತಿಂದ ಬಂಜಿ ಒರಿವ ಬಂಜಿ ಪರಿಯು ಪೊಯ್ ನನ್ನ ಐತೆ ಮಹಿಳಾ ದಿನಾಚರಣದ ಕಾರ್ಯಕ್ರಮ ಉಂಡು ಐಕ್ಲ ಪೋಯರುಂಡು ಅವಳ ಒಣಸುಂಡಿಗೆ ಬಲ ಪೊಯ್ ಸ್ಮೈಲ್ Inch the lynch. Okay, ready? Smile. Enjoy. Yeah, I'm following. Mr. Ready? Smile. Wait. Okay, ready? Okay, ready? Edur bale. Is bale. Yan la varada. Ha, untle. Kai padle. Odi. Kelike. Ila bantle. Nikla mati mati. Nana da na shudi nikla. Matle. Monetule. Yana doshkuwan nollaka. Yanna moneti. Nikla monetule. ಈ ಕೊಂಚ ನಾಚಿಕೆ ಆಯ್ತು ಮಾರೆ ದೂರ ಬಲೆ ಮಂಡದಾಗ ದೂರ ಮಂಡದಾಗ ದೂರ ಕೊಂಡು ಓಡಿಗೆಯ ಮಂಡದಾಗ ಅಂಚತ್ತಿ ಚೂರು ದೂರ ಉಂಟು ಮಂಡದಾಗ ನಿಲ್ಸಲೆ ಬಂದಿ ಅವಂತೆ ಇನ್ನೋವೇಟಿವ್ ಆದ ಫೋಟೋ ತೆಗ್ದಿ ಅಂಚನ ಓಕೆ ಇದು ತೆಗ್ದುಲೆ ಅಯ್ಯೋ ಸೂರ್ ಬಲ ಮಾಡಿ ತೆಗ್ದುಲೆ ಇಲ್ಲ ಸಪೋರ್ಟ್ ಅಯ್ಯೋ ಇಟ್ಟೇನೆ ಇಂಚ ನರ ಇಂಚಲ Okay, ready? Smile. Telipule. That day mat nam naataka. Iyata bandu chilpe. Ida madime. Anchana. Smile korna.
ಒಂಜಿ ಫೋಟೋನಾ ಪ್ರೀತಿ ತೂಯರಾಳಿ ಎಣ್ಣೆ ಬಿಡಿರುತ್ತಾ ಎಂಚಿನಯ್ಯ ತುಳಸಿ ಕಟ್ಟೆ ಸುತ್ತು ಬರ್ಪುನ ಓ ಅಂಚನ ಯಾವೇ ಎಂಕ್ಲೆ ಬಡಾವನುಂಡಿ ಓಕೆ ಓಕೆ ಅಪ್ಪಣ ಒನಸಾಕು ದಪ್ಪುಗ போய் ಪಲ್ಲು ಪಲ್ಲು போய் ಅಮ್ಮ ಏನ ನ್ಯೂ ಪೇಂಟಿಂಗ್ ತುಲೆ ಪೇಂಟಿಂಗ್ ಅತ್ತ ಕರ್ಮ ನಿನ್ನ ಮರ್ಯಾದೆ ಡ್ಯಾನ್ಸ್ ಕ್ಲಾಸ್ ಗೆ ಪೋಯಾ ಇದು ನನ್ನ ಅಮ್ಮ ಅಂತಲೇ ಕೊಡ್ತು ಎಂಕ ಡ್ಯಾನ್ಸ್ ಇಂಟ್ರೆಸ್ಟ್ ಇಜ್ಜಮ್ಮ ಎಂಕ ಮಲ್ಪರೆ ಗೊತ್ತುಲ ಇಜ್ಜಿ ನಿಂತದಣ್ಣಯ್ಯ ಮೊದಲು ಬರ್ತದಟ ಬಾಲಿಗೆ ಗಾಳಿ ಇಂಚ ಮಲ್ಪ ನಿನ್ನ ಫ್ರೆಂಡ್ ಜಯನ ಮಿತ್ತದ ಕೋಪಕ್ಕೆ ಬಾಲಿಗೆ ದಾಳಿ ಇಂಚ ಅಲ್ಲ ಹಿಂಸೆ ಕೊರ್ಪ ನಿನಗೆ ದಾದ ಬಂಡಲ ಎನ್ನ ನಿರ್ಧಾರ ಚೇಂಜ್ ಆಗುಜಿ ಇಕ್ಕೆ 10 ನಿಮಿಷ ಟೈಮ್ ಕೊಡ್ಪೆ ಅಂಚಣ್ಣ ನಿನ್ನ ಫ್ರೆಂಡ್ ಜಯ ಮಹಿಳಾ ಮಂಡಳಿದ ಅಧ್ಯಕ್ಷ ಆತಲತ ತುಕ ಇಲ್ಲ ಅಲ್ಲ ನಿಕ್ಕದಾಯ ಸಾಧ್ಯ ಇಜ್ಜಿ ಪಕ್ಕಡೆ ಆ ಬಾಲಿಂದಾಯಿ ಬಲಿಪಶ ಮಲ್ಪ ಇಂದೆ ನಾನು ಏನು ಪಾಠಕ್ಕೆ ರೆಡಿ ಇದ್ದಿ ನಾ ನಿಕ್ಕೆ 10 ನಿಮಿಷ ಟೈಮ್ ಕೊಡ್ಪೆ ರೆಡಿ ಅಲ್ಲ ನಮ್ಮ ಡ್ಯಾನ್ಸ್ ಕ್ಲಾಸ್ಗೆ ಹೋಗುದಿಲ್ಲ ಅತ್ಯ ಆ ರಮ್ಯಕ್ಕಗ್ ಮಂಡಿ ಸರಿಜ್ಜ ಅಂದತ ಜಯಕ್ಕನ ಮಗಳು ಡ್ಯಾನ್ಸ್ಗೆ ಪೋಪಲ್ ಪಂದು ಆ ಪೊಂಜೋಣಲ ಮಗಳು ಪೋಡು ಪಂದು ಪೊಂಜೋಣ ಹಠ ಜಯಕ್ಕನ ಮಗಳು ಎಲ್ಲಕ್ಕಿಂಚ ಎಟ್ಟು ಡ್ಯಾನ್ಸ್ ಮಾಡ್ತಿಲ್ಲ ಅಲ್ಲಿ ಡ್ಯಾನ್ಸ್ ಮಾತ್ರ ಮಸ್ತ್ ಇಂಟ್ರೆಸ್ಟ್ ಅಂಡ್ ಆ ರಮ್ಯಕ್ಕನ ಮಗಳು ಡ್ರಾಯಿಂಗ್ ಪೇಂಟಿಂಗ್ ಮಾತ್ರ ಸೂಪರ್ ಮಾಡ್ತಾರೆ ಅಲ್ಲ ಟ್ಯಾಲೆಂಟ್ ಅಲ್ಲಿ ಅಮ್ಮಗ ಅರ್ಥ ಅವಡತ್ತ ಪೊಂಜೋಣ ಹಠ ಸ್ಟೇಟಸ್ ಕುಡೋರಿನ ಮಿತ್ತು ನಂಜಿ ಉಪ್ಪ ನಂಕದಾಯ ಬೇತೆಕ್ಕಲ್ನ ವಿಷಯ ಅಂದು ನಂಕದಾಯ ಆಂಡಲ ರಮ್ಯಕನ ಕಂಡನಿ ಬಜಿ ಪುಕ್ಕೇಲೆ ಬೋಡದಿಗು ಬೋಡ್ಯು ನೀ ಅಂದು ಬೊಡೆದಿ ಆಯ್ನ ಏಪಲ ಕಂಡನಿಗೂ ಮರ್ಯಾದೆ ಕೊರಡು ಯಾನ್ ತೂಲ ಎನ್ನ ಕಂಡನಿಡಕ್ಕೆ ಏನಂದೆ ಓ ಬೇಲೆಲ್ಲ ಮಲ್ಪುಜಿ ಅಲ್ಲಯ್ಯ ಫೋನ್ ರಿಂಗ್ ಆಪುನಿ ಓ ಎನ್ನನಾ ಹಲೋ ದಾನೆ ಬೊಬ್ಬೆ ಬಾಡುನಿ ಮಲ್ ದೀದತೆ ಬಲಸೊಂದು ನಿಂಗಿಲೆ ಯಾನ್ ಬಣ್ಣಗ ಲೇಟ್ ಆವು ದೀಲೆ ಫೋನ್ ಏರಿಯಾ ಜೋಕ್ಲಾ ಹತ್ತಿಯ ಕಂಡನಿ ಓ ಅವು ಪಡಿ ಯಾನ್ ದಾದ ಬನ್ನದಿತ್ತೆ ಅವೇ ಕಂಡನಿಗೆ ಮರ್ಯಾದೆ ಕೊರಡು ಅವು ಪಡು ಅಲ್ಲ ಮಾಲತೆ ಕಿಡೆಗೆ ಬರಂದುಲ್ಲೇರು ಓ ಈರ್ದಿರ ಪೋದ್ ಬತ್ತೀನಿಯೇ ಯಾ ನೋಡು ಪೋಯೆ ಈರತೆ ಪೋಯ್ನಿ ಯಾ ಓಡಲ್ಲ ಪೋತಿಜಿ ಸುರುಕು ಡೈಲಾಗ್ ಬಲ್ಲೆ ಓ ಯಾನ್ ಜಾತ್ರೆಗೆ ಹೋದ ಅವಳು ಮನಸ್ಸಾದ ಬತ್ತೀನಿ ಅತ್ತಿ ಈರು ನೇಮ ಜಾತ್ರೆ ಪುರುಪುಣಗಿಲ್ಲ ಡಟಿಲೆ ಮಲ್ಪುಜಾರ ಅಂದತೆ ದಾಯ ಮಲ್ಪೋಡು ಮಂತಿನ ವೇಷ್ಟತ್ತ ಅಂಚಕ್ಕೆ ಏಪಲ ಪೋದ ಅಂಚ ಮನಸ್ಸು ಸ್ವಲ್ಪ ರೆಡ್ಡೆ ಹಾಪುಂಡ ಮಗ ಅವಳು ಜಾತ್ರೆದ ಅವಳು ಮಲ್ತಿನ ಮನಸ್ಸು ವೇಷ್ಟತ್ತ ಜನಕ್ಕಳು ಪೋಯ್ಜನ ಅವಳಂದು ಎಂಕಲ ನನ್ನ ಬರ್ಪಾವಿ ಇರ್ನೊಟ್ಟಿಗೆ ಅಪಗಾಂಡ ಈ ನೀವು ರಾತ್ರಿ ಒಂಜಿ ಉಲಾಯಿಲೆ ಪೆರುಂಡು ಬರ್ಪಾರ ಐಕೀರೆ ಬೋಲೆ ನಾನೇ ರಮ್ಮೆ ಊರೋಸಿ ಮೇನಕ ನಕ್ಲು ಮಾತಾ ಚರ್ಚೆ ಮಾಡ್ತಂದಲ್ಲಾರು ದಾಲಿಜ್ಜಿ ಇಂಚನೆ ಉಂತೊಂದು ಪಾತೇರುನಿ ಇಂಚೆನ ಉಂತದ ಪಾತರ್ನಾಗ ಆ ಮಹಿಳಾ ಮಂಡಳಿಗೆ ಸೇರ್ರೆ ಪೂಜಾ ಒಂದೇ ಸಮಾಜ ಸೇವೆ ಮಲ್ಪೆರ ಪೂಜಾ ನೆಕ್ಲೆಗ್ ಎಂಕ್ಲೆಗೋಳ್ ಟೈಮ್ ಉಂಡು ಜಯಕ್ಕ ಇಲ್ಲದ ಬೇಲೆ ಜೋಕಲ್ನ ಬೇಲೆನೆ ಆಂಡು ಎಂಕ್ಲೆಗ್ ತಾನೆ ಟೈಮ್ ಇತ್ತದ ಎಂಕ್ಲು ಮಲ್ಪು ನಾನ ಒಯ್ಕಲ ಮನಸ್ಸು ಬೋಡು ಎಂಕ ಮನಸ್ಸುಂಡು ಎನ್ನ ಕಂಡನಿ ಓಡಗಿಲ ಪೋಯರ ಬುಡುಪುಜೇರು ಕಂಡನಿ ಬುಡುಪುಜಿ ಪಂಡ ಆಪುಂಡ ಇಲ್ಲಡು ಕೊಲ್ಲೇರೆ ನಮ್ಮ ಇತ್ತದ ಸಮಾಜೋಡು ಪೊಣ್ಣು ಜೋಕುಲು ಹುಷಾರ ಓಡು ಇಜ್ಜಂಡ ಈ ಸಮಾಜೋಡು ಬದುಕೆರೆ ಬಂಗ ಉಂಡು ಅತ್ತಿಯೇ ಮಹಿಳಾ ಸಂಘಕ್ಕೆ ಸೇರ್ದ ಡ್ಯಾನ್ಸ್ ನಾಟಕ ಪುರ ಸೇರರೆ ಪನ್ಪೇರಿಯೇ ಐಕದಾದ ಎರಡು ನಾಟಕ ಡ್ಯಾನ್ಸ್ ಮಲ್ಪೆರೆ ನಾಟಕಲ ಒಂಜಿ ಕಲೆ ಅತ್ತ ನಾಟಕ ಡ್ಯಾನ್ಸ್ ಮಲ್ಪೆರೆ ಒಂಜಿ ಯೋಗ್ಯತೆ ಬೋಡು ಅವತ್ತೊಂದು ಅಪದೀಪದ ಇಲ್ಲದಕ್ಲ ವಿಷಯ ಪಾತೆರ್ನೆ ಜೀವನಡು ದಾದಂಡ ಸಾಧನೆ ಮಲ್ಪೋಡು ಸಾಧನೆ ಪಣ್ಣಂಗ ನೆನಪಂಡು ಇನ್ನ ಮಗಳು ಡ್ಯಾನ್ಸ್ ಬಾರಿ ಸಾಧನೆ ಮಲ್ತೊಂದುಲ್ಲ ಅಲ್ಲಿ ಅಂದು ಆಲೆಗ ಡ್ಯಾನ್ಸ್ ಪಂಡ ಮಸ್ತ್ ಇಷ್ಟ ನೆಕ್ಸ್ಟ್ ಮಂತ್ ಅಲ್ಲಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಪೋಂದುಲ್ಲ
ಈನ ಮಗಳಿಗೆ ಇಷ್ಟ ಅಂಡ ರಮ್ಯಕ್ಕನ ಮಗಳಿಗೆ ಇಂಟ್ರೆಸ್ಟೇ ಇಜ್ಜಿ ಅಂಡಲ ಆ ಪೊಂಜವು ಮಗಳಿಗೆ ಡ್ಯಾನ್ಸ್ ಮಲ್ಪು ಬಂದು ಟಾರ್ಚರ್ ಕೊರೊಂದುಲ್ಲೆ ತಾಯಿಗವು ಇರ್ನ ಮಗಳು ಡ್ಯಾನ್ಸ್ಗೆ ಪೋಪಲತೆ ಅಂಚ ಆ ಅರ್ನ ಮಗಲ್ಲ ಡ್ಯಾನ್ಸ್ ಮಲ್ಪೊಡು ಬಂದು ಪೊಂಜೋನ ಹಠ ಆ ಪೊಂಜೋದಾನೆ ಮಂಡ್ಯ ಸಮಯ ಇಜ್ಜ ಜೋಕ್ಲೆಗೆ ಓ ಇಂಟ್ರೆಸ್ಟ್ ಉಂಡು ಐಕ್ ನಮ್ಮ ಸಪೋರ್ಟ್ ಕೊರೋಡು ಅವತ್ತಂದೆ ನಮ್ಮ ಜೋಕ್ಲೆ ಮಿತ್ತು ಫೋರ್ಸ್ ಮಲ್ಪೆರೆ ಬಲ್ಲಿ ಈರ್ನಾಥ ಬುದ್ಧಿ ಆ ಪೊಂಜೋಗು ಬೋಡೆ ದಾದಿತ್ತನೆಲ್ಲ ಪೊಂಜೋಗು ಬೋಡು ಸರಿ ಯಾನ್ ಆಲ್ ಇಲ್ಲಗಬಹುದು ಪಾತೇರ್ವೆ ಸರಿ ಯಾನ್ ಬರ್ಪೆ ನನೈ ಪೊಂಜ ಒಡೆಗೆ ಪೋ ದಾದ ಮಲ್ಪೇರ ರಮ್ಯಕ್ಕರ್ನ ಕಂಡನಿಯ ಪಾತೆರನೆ ಕೇನು ಜೇರು ನನ್ನ ಜಯಕ್ಕನ ಪಾತೆರ ಕೇನುವರ ಕೇಕಿ ಜೋರು ಪೊಯ್ ಪೊಯ್ ಈದೂರ ಅರ್ಜೆಂಟ್ ಅದು ಇತ್ತೆ ಆರು ಜಯಕ್ಕ ಪೋಯರತ್ತ ರಮ್ಯಕ್ಕನ ಇಲ್ಲಡೆ ಇತ್ತೆ ಅವಳು ದಾದಪುರ ಅಪ್ಪನ ಅದಾದನ್ನ ಬಲೆ ಪೊಯ್ 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 ಎನ್ನ ಮರ್ಯಾದೆ ದೆತ್ತ ನಿಂಗೆ ಸರಿಯಾಗಿ ಡ್ಯಾನ್ಸ್ ಮಲ್ಪರೆ ಗೊತ್ತಿಜ್ಜಿ ನಿಕ್ te ಕಾರ್ ಕೊಳ್ತದು ಕುಳ್ಳುದ ಎಂಗ ಡ್ಯಾನ್ಸ್ ಮಲ್ಪರೆ ಆತಿಜಿನ ಯಾನ್ ದಾದ ಮಲ್ಪೋಡು ಒಕ್ಕಡೆ ದಾಯಿಗೆ ಎಂಕಿ ಹಿಂಸೆ ಕೊಡ್ಪಾರು ಹಿಂಸೆ ಯಾನ್ ನಿಕ್ಕೆ ಹಿಂಸೆ ಕೊಡ್ಪೇನ ಲಕ್ ಈ ಜಾನ ಮಗಲ ಡ್ಯಾನ್ಸ್ ಮಲ್ಪಡಿ ಲಕ್ 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 ಮಲ್ಪು ನಿಕ್ಕದಾನೆ ಮರ್ಲಯ ಈರು ಎಣ್ಣ ಮಿತ್ತು ಕೈ ಮಲ್ತಾರ ಅಂದು ನಿನ್ನ ಮಿತ್ತು ಕೈ ಮಲ್ತೆ ಈದ್ ವರ್ಷ ನನ್ನ ಮಂಗೆ ಮಂಗೆ ಬಂಡಿದ್ದು ಸಸಾರ ಮಲ್ತುಂಡಲ್ಲ ಇನಿ ಸರಿಯಪ್ಪ ಎಲ್ಲೇ ಸರಿಯಪ್ಪ ಅಂದು ಯಾನ್ ಕಾತೊಂದಿತ್ತೆ ಆಂಡ ಈ ಸರಿಯಪ್ಪನ ತೋಜುಜಿ ಇಂದು ಎನ್ನ ಮಗಲ್ನ ಜೀವನದ ವಿಷಯ ಆಳು ಈರ್ನ ಮಾತ್ರ ಮಗಳಾಗ್ತು ಎನ್ನಲ ಮಗಳೇ ಈ ಮಗಲ್ಲಕ್ಕ ತೂತನೆಯ ಅಲ್ಲಿ ನಂಜಿ ವಸ್ತು ಲಕ್ಕ ಕ್ರಿಯೇಟ್ ಮಾಡ್ತೊಂದಲ್ಲ ಈರ್ ದಾಲ ಪಲ್ಲೆ ಆ ಜಯನ ಮಗಲ್ನ ದುರ್ಬ ಡ್ಯಾನ್ಸ್ ಕಾಂಪಿಟಿಷನ್ ಮನ್ಕೊಡೆ ಪ್ರೈಸ್ ಜೊತೆ ಬರೋಡೆ ಇಲ್ಲ ಎನ್ನ ಮಗಲ್ ಎದುರು ನಿನ್ನ ಮಗಲ್ ಡ್ಯಾನ್ಸ್ ಮಲ್ಪುಜಲು ಆಲ್ ಕಾಂಪಿಟಿಷನ್ ಕೊರೊಂದಿಜ್ಜಿ ಜಯ ಇಂದು ಇಂಕ್ಲ ಫ್ಯಾಮಿಲಿದ ವಿಷಯ ಇಂದು ತುಂಬ ನಿನ್ನ ಫ್ಯಾಮಿಲಿ ವಿಷಯ ಆದಿತ್ತಂಡು ಆಂಡ ಈ ಎನ್ನ ಎದುರು ಆಟ ಉಂಟು ಮಾಡಿದ ಇಡೀ ಊರಿಗೆ ಗೊತ್ತಾತಂಡು ಈ ಕಾಲೇಜ್ ರೂಪನೇ ಇಂಚ ಮಾತಗ ಹಠ ನಂಜಿ ಒಂದು ಯಾನ್ ಅಂಚನೆ ಜೋಕುಲು ಎಲ್ಲೊಬ್ಬನಾಗ ಅಕ್ಲೇನು ಫೋರ್ಸ್ ಮಲ್ಪೋಲಿ ಒಯ್ಕಾಂಡ ಆಂಡ ಜೋಕುಲು ಮಲ್ಲನಗ ಅಕ್ಲೇನು ಫ್ರೆಂಡ್ಸ್ನಾಗ ನಮ್ಮ ತೂಗೋಡು ಅಕ್ಲೆ ಇಂಟ್ರೆಸ್ಟ್ ನಮ್ಮ ಸಪೋರ್ಟ್ ಕೊರೋಡು ತುಲ ರಮ್ಯ ಕಂಡನೆಯಾದ ನಿಕ್ಕೆ ಅನ್ ಪನೊಂದುಲ್ಲ ನಿನ್ನ ಎನ್ನ ಬಾಲ್ಯದ ಮಿತ್ತದ ಅಧಿಕಾರಡಿ ಅನ್ ಪನೊಂದುಲ್ಲ ಜೋಕ್ಲೆಗ್ ಅಕುಲ್ನನೆ ಆಯ್ನ ಆಸೆ ಆಸಕ್ತಿ ಪೂರ ಉಪ್ಪುಂಡು ಐಕ್ ನಮ್ಮ ಸಪೋರ್ಟ್ ಮಲ್ಪೋಡು ಅಂದಿ ಆ ಬಾಲೆಂತುನಗ ಎಂಕ್ಲೆಗೆ ಬೇಜಾರಪ್ಪು ಅಮ್ಮ ಅದಿರ್ನ ಮನಸ್ಸಿಗೆ ಬೇನೆ ಅಪ್ಪಿಜಾ ರಮ್ಯಕ್ಕ ಕಾವ್ಯನ ಟ್ಯಾಲೆಂಟ್ ಡ್ರಾಯಿಂಗ್ ಪೇಂಟಿಂಗ್ ಆಲ್ನ ಡ್ರಾಯಿಂಗ್ ನೀಡಿ ಊರೇ ಪುಗರೊಂದುಂಡು ನೇನ್ ತುನಗೆರೆಗೆ ಹೆಮ್ಮೆ ಅಪ್ಪಿಜಾ ಹಾಲ್ ಚಿತ್ರ ಮಲ್ತಿನ ಪೊಟ್ಟದಿತ್ತಿಲ್ಲ ಕಪ್ಪುಂಡು ಅಮ್ಮ ಎಲ್ಲೆಡ್ದು ಮಲ್ಲಾಯ್ನ ಇಟ್ಟ ಇರ್ನ ಪಾತೆರೋಗು ಬೆಲೆ ಕೊಡ್ತು ಈರ್ ಬಂದಿನ ಪೂರ ಮಲ್ತೊಂದತ್ತೆ ಎಂಗ್ ಮಸ್ತ್ ಆಸೆ ಇತ್ತು ಅಂಡ ಅವೇ ನೋಲ ಇಡ ಪಂತಿಜಿ ಈರು ಡ್ಯಾನ್ಸ್ ಮಲ್ಪರೆ ಪಂಡ ಇಷ್ಟ ಇಜ್ಜಿನಲ ಮಂತೆ ಇತ್ತೆ ಎನ್ನ ಕಾರ್ಗ ತಾಗಡು ನಾನು ಅಂದ ಆದ ಮಲ್ಪೋಡು ತುಲ ರಮ್ಯ ಹಠ ಕೊಡ್ಲ ಈ ಬಾಲ್ಯದ ಮೋನೆ ತೂಲ ನಮ್ಮ ಜೋಕ್ಲೆಗ್ ಸಪೋರ್ಟ್ ಕೊರೋಡು ಫೋರ್ಸ್ ಮಲ್ಪುನತ್ತು ಎಂಕಿ ಇಷ್ಟ ಅರ್ಥ ಅಂಡಿ ಜಯ ಎಂಕಿತ್ತ ಅರ್ಥ ಅಂಡಿ ಜಯ ಗೆಂದೋಡು ಬನ್ಪುನ ಹಠ ಉಪ್ಪೋಡು ಆಂಡ ಒರಿಯನ ಸ್ವಲ್ಪ ಅದು ಗೆಂದೋಡು ಬನ್ಪುನ ಹಠ ಉಪ್ಪೆರೆ ಬಲ್ಲಿ ಎಂಕಿತ್ತ ಅರ್ಥ ಅಂಡಿ ಜಯ ಜೋಕ್ಲೆಗ್ ಇಂಟ್ರೆಸ್ಟ್ ಇದ್ರೆ ನಮ್ಮ ಐಕ್ ಸಪೋರ್ಟ್ ಕೊರೋಡು ಓ ಮಾತೆಲ್ಲ ಸೇರುವಂದರತ್ತೆ ಒಂಜಿ ಫೋಟೋ ತೆಪ್ಪುಗನ ಸೆಲ್ಫಿ ಸ್ಟೇಟಸ್ ಪಾಡ್ಯಾರೆ ಓ ಮಾತಿರ್ಲ ಸೇರಂದರತ ತಾನೆ ಓ ಮದಿಮಲ್ ದಾನಿಂಚಿ
ಅವು ರಮ್ಯನ ಮಗಳು ಮುರಣಿ ಎಂಕ್ಲ ಮದ್ಮೆಗೆ ಡ್ರಾಯಿಂಗ್ದ ಫೋಟೋ ಮಾಡಿ ತಗೊರ್ತಾಳೆ. ಅವೇನು ಎಂಕ್ಲ ಫ್ಯಾಮಿಲಿದ ಆಸ್ಟ್ರೇಲಿಯಾದ ಜನ ಒಂದು ಜನ ತೂಯೇರಿ ಅಂಚಿನ ಇತ್ತನೇ ಫೋಟೋ ಹಾಕ್ಲಿಕ್ಲ ಬೋರ್ಡಿಗೆ. ಕಾವ್ಯನ ಡ್ರಾಯಿಂಗ್ ಆಸ್ಟ್ರೇಲಿಯಾ ಮುಟ್ಟ ಫೇಮಸ್ ಅಂಡ. ತುಯನ ರಮ್ಯ ಎನ್ನ ಮಗಳು ಸ್ಟೇಟ್ ಲೆವೆಲ್ ಬತ್ತಲ್ಲ ಆಂಡ ನಿನ್ನ ಮಗಳು ಇಂಟರ್ನ್ಯಾಷನಲ್ ಡೇ ಫೇಮಸ್ ಆಯಲತ್ತ ಇತ್ತಂಡ ಸಮಾಧಾನ ಆಂಡ ನಿಕ್ಕ ಸಮಾಧಾನತ್ತು ಖುಷಿ ಆಪುಂಡು ಎಂಕಿತ್ತ ಅರ್ಥ ಅಂಡು ಜಯ. ನಾನು ಆ ಜೋಕ್ಲೆಗೆ ಓ ಇಂಟ್ರೆಸ್ಟ್ ಉಂಡ ಐಟ್ ನಮ್ಮ ಸಪೋರ್ಟ್ ಮಾಡ್ಕೊಡು. ಜೋಕ್ಲೆಗೆ ಅಧಿಕಾರ ಚಾಯಿಸ್ಯಾರ ಬಲ್ಲಿ ಅಂತೂ ಇಂತೂ ಇತ್ತನಿಕ್ಕ ಬುದ್ಧಿ ಬತ್ತಂಡತ್ತ ಅಂಚನೆ ಮಾತಾ ಅಮ್ಮೆ ಅಪ್ಪೆನ ಕುಲಲ ಅಕ್ಲ ಜೋಕುಲ್ನ ಮಿತ್ತು ಅಕ್ಲೆಗ್ ವಾ ಕಲೆಟ ಆಸಕ್ತಿ ಉಂಡು ಐನೇ ಅಕ್ಲೆಗ್ ಇನ್ನು ಮಲ್ಪೋಡು ಸಪೋರ್ಟ್ ಮಲ್ಪೋಡು. ಅಂಚಾಂಡ ಇತ್ತೆ ಮಾತೆರ್ಲು ಉಳ್ಳರತ ಒಂಜಿ ಫೋಟೋ ತೆತ್ತದು ಸ್ಟೇಟಸ್ಗೆ ಪಾಡುಗ ಈಗ ಇವತ್ತು ನೀಡೆ ಅವು ನಿಕ್ಕಲ್ಲ ಮದ್ಮೆದ ಆಲ್ಬಮ್ ರೆಡಿ ಒಂದುಂಡು ಅಂಚೆ ಒಂದು ಅಡ್ವಾನ್ಸ್ ತೆಪ್ಪುಗ ಬರ್ತೀನಿ ಐನಿಗೇನೆ ರೆಡಿಗೆ ಬರೋಡ ಅಂದೇ ಮದಿಮ್ಯಾನಗ ಮೇಲ್ಗು ಬುರ್ದು ಫೋಟೋ ತೆಪ್ಪೇರು ಐದು ಬೊಕ್ಕ ಆಲ್ಬಮ್ಲ ಬೊಡ್ಚಿ ಕಾಸ್ಲ ಬರ್ಪುಜೇರು ಎಂಕ್ಲ ಯಾಕಲ ಬಿರ ಕೊಡು. ಅಂತೂ ಇಂತೂ ಇನ್ನಿತ್ತೆ ಬೈತಾತ ಎಂಕಲ್ ಒಂಜಿ ಎಂಕಲ್ ಪೂರ ಎಲ್ಲ ಸೇರ್ದ ಬಲ ನಂಜಿಲ ಬುಡ್ತಾಲ್ ಎಂಕಲ್ ಒಂಜಿ ಫೋಟೋ ತೆಪ್ಪ ಅವ ಗ್ರೂಪ್ ಫೋಟೋ ಬಲ ಓಕೆ ಈ ಫೋಟೋದ ಕಾಸೇರು ಕೊರ್ಪೇರು ಆ ಜನ ಯಾಣ ಒತ್ತಡ ಹೇರಿಕೆ ಯಾವುದೇ ಬಂದಂಥ ಗಣ್ಯ ವ್ಯಕ್ತಿಗಳು ಕೆಲವರು ಊಟ ಮಾಡದೆ ಬೆಳಿಗ್ಗೆಯಿಂದ ಇಲ್ಲಿ ಕೂತಿದ್ದಾರೆ. ಅವರು ಊಟ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಊಟ ಮಾಡಿದವರು ಎಲ್ಲರೂ ಹೊರಗಿದ್ದರು. ಊಟ ಮಾಡಿ ಆದವರು ಎಲ್ಲರೂ ಒಳಗೆ ಬನ್ನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಿ. ನಮಗೆ 2 ಕೈಗಳಿದೆ ಅಲ್ವಾ, ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಿ. ಈಗ ಊಟ ಮಾಡಿದಾರಲ್ಲ, ಇನ್ನು ಗಟ್ಟಿಯಾಗಿ ಚಪ್ಪಾಳೆ ಹಾಕ್ಬಹುದು. ಊಟ ಮಾಡಿದ ಶಕ್ತಿ ಏನಿಲ್ಲ, ಶಕ್ತಿ ಇಲ್ಲ, ಚಪ್ಪಾಳೆಯ ಶಬ್ದವೇ ಇಲ್ಲ. ಕುಟುಂಬಶ್ರೀ ಅವರಿಂದ ಒಂದು ಹಾಡು. ಚಂದ್ರ ತಾರೆ ತೊಟ್ಟಿಲಲ್ಲಿ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ
ಹಸಿರ ಹುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ಇಳಿಸಿ ಹಸಿರ ಹುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ಇಳಿಸಿ ಬಯಲ ಹಸಿರ ನಗಿಸಿದಾಕೆ ಬಯಲ ಹಸಿರ ನಗಿಸಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಮರಗಿಡವು ಮುಂಗುರುಳನು ತಂಗಾಳಿಯ ಬೆರಳು ಸವರಿ ಮರಗಿಡವು ಮುಂಗುರುಳನು ತಂಗಾಳಿಯ ಬೆರಳು ಸವರಿ ಹಕ್ಕಿ ಗಿಲಕಿ ಇಳಿಸಿದಾಕೆ ಹಕ್ಕಿ ಗಿಲಕಿ ಇಳಿಸಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಥ್ಯಾಂಕ್ ಯು. ಸ್ತ್ರೀ ನಾವೆಲ್ಲರೂ ಸ್ತ್ರೀಗಳು ಹಾಗೆ ನಮಗೆ ತುಂಬ ಕೆಲಸಗಳಿವೆ ಮನೆಯಲ್ಲಿ ತಂದೆ ಮಕ್ಕಳನ್ನೆಲ್ಲ ನೋಡಿಕೊಂಡು ನಾವು ಪ್ರತಿನಿತ್ಯ ಅವರ ಚಾಕರಿಯನ್ನು ಮಾಡ್ತೇವೆ ಸಂತೋಷ ಸಹ ಪಡ್ತೇವೆ ಇದೇ ನಮ್ಮ ಹಕ್ಕು ಸಹ ಹಾಗೂ ಕರ್ತವ್ಯ ಸಹ ಅದನ್ನು ಈ ಕುಟುಂಬಶ್ರೀಯೊಟ್ಟಿಗೆ ಜೊತೆ ಜೊತೆಯಾಗಿ ಮೇಳೈಸಿಕೊಂಡು ನಾವು ಹೋಗ್ತೇವೆ ಅದೇ ನಮ್ಮ ಸ್ತ್ರೀ ಕುಲಕ್ಕೆ ಕುಟುಂಬ ಸ್ತ್ರೀಯ ಒಂದು ಹೆಮ್ಮೆ ಅಂತ ಹೇಳ್ತಾ ಈ ಸಮಾರಂಭವು ಹೀಗೆ ಮುಂದುವರಿಯಲಿ ಎಂದು ಬಲ್ಲೇನು ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಎನಗೆ ಗುರು ಇಲ್ಲ ಎಲೆ ಬಾಲೆ ಗೊತ್ತಿಲ್ಲ ಎನಗೆ ಗುರು ಇಲ್ಲ ಎಲೆ ಬಾರೆ ತೋರಿಸುಬಾರೆ ತವರೂರ ತೋರಿಸುಬಾರೆ ತವರೂರ ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ ಬಾಳಕ್ಕೆ ಬಿಡು ಸೀಮೆಯಾಡಕ್ಕೆ ಬಿಡು ಬಾಳಕ್ಕೆ ಬಿಡು ಸೀಮೆಯಾಡಕ್ಕೆ ಬಿಡು ನಟ ನಡುವೆ ನೀ ಹೋಗೋ ಬಳಿಗಾರ ನಟ ನಡುವೆ ನೀ ಹೋಗೋ ಬಳಿಗಾರ ಹಳ್ಳಿಹುದೆನ್ನ ತವರೂರು ಮುತ್ತೈದೆ ಹೆಲೆ ಹೆಣ್ಣೆ ತೋರು ಬಾನಂತವರೂರ ಮುತ್ತೈದೆ ಹೆಳೆ ಹೆಣ್ಣೆ ತೋರು ಬಾನಂತವರೂರ ಅಂಚಿನ ಮನೆ ಕಾಣೋ
ಕಂಚಿನ ಕದ ಕಾಣೋ ಅಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ ನಿಂತಲೆರಡು ಗಿನಿ ಕಾನು ಬಳಿಗಾರ ನಿಂತಲೆರಡು ಗಿನಿ ಕಾನು ಬಳಿಗಾರ ಅಲ್ಲಿ ಹುದಿನ್ನ ತವರೂರು ಅಲ್ಲಿ ಹುದಿನ್ನ ತವರೂರು ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾನಂತವರಿಗೆ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾನಂತವರಿಗೆ ಹಾಲೆ ಹಾಡುತ್ತವೆ ಬಾಣ ತಿರುಗುತ್ತವೆ ಹಾಲೆ ಹಾಡುತ್ತವೆ ಗಾಣ ತಿರುಗುತ್ತವೆ ನವಿಲು ಸಾರಂಗ ನಲಿತವೆ ಬಳೆಗಾರ ನವಿಲು ಸಾರಂಗ ನಲಿತವೆ ಬಳೆಗಾರ ಹಳ್ಳಿ ಹುದಿನ್ನ ತವರೂರು ಹಳ್ಳಿ ಹುದಿನ್ನ ತವರೂರು ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾನಂತವರಿಗೆ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾನಂತವರಿಗೆ ಮುತ್ತಿನ ಹಟ್ಟಿಲೆ ಮುತ್ತಿನ ಚಪ್ಪರ ಹಾಕಿ ಮುತ್ತಿನ ಹತ್ತಿಳೆ ಮುತ್ತಿನ ಚಪ್ಪರ ಹಾಕಿ ನಟ ನಡುವೇಲಿ ಪಗಡೆಯ ಹಡುತ್ತಾಲೆ ನಟ ನಡುವೇಲಿ ಪಗಡೆಯ ಹಳುತ್ತಾಲೆ ಅವಳೆ ಕಣೋ ನನ್ನ ಹಡೆದವ್ವ ಅವಳೆ ಕಾಣೆ ನನ್ನ ಹಡೆದವ್ವ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾನಂತವರಿಗೆ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾನಂತವರಿಗೆ ಅಂಚೆ ಕೆಂಪಿನ ಬಾಲೆ ಪಚ್ಚೆಗಿರಿನ ಬಾಲೆ ಅಂಚೆ ಕೆಂಪಿನ ಬಾಲೆ ಪಚ್ಚೆ ಹಸಿರಿನ ಬಾಲೆ ನನ್ನ ಹಡೆದವ್ಗೆ ಬಲುವಾಸೆ ಬಲೆಗಾರ ನನ್ನ ಹಡೆದವ್ಗೆ ಬಲುವಾಸೆ ಬಲೆಗಾರ ಕೊಂಡೋಗು ಎನ್ನ ತವರಿಗೆ ಕೊಂಡೋಗು ಎನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಊಟ ಮಾಡ್ತಾ ಇದ್ದಾರೆ. ಆದ ಕಾರಣ ಶಾರದಾ ಹರಿತಾ ಕರ್ಮಸೇನೆ ನೆಕ್ಸ್ಟ್ ಹಾಡು. ಶಾರದಾ ಹರಿತಾ ಕರ್ಮಸೇನೆ ರಂಗನಾಯಕ ಹಾಡನ್ನು ಶಾರದಾ ಅವರು ಹಾಡ್ತಾ ಇದ್ದಾರೆ. ಅರುಣಾನು ಬಂದು ಉದಯಾಚಲದಲ್ಲಿ ನಿಂದು ಅರುಣಾನು ಬಂದು ಉದಯಾಚಲದಲ್ಲಿ ನಿಂದು ಕಿರಣ ತೋರುವನು ಭಾಸ್ಕರನು ಶ್ರೀಹರಿಯೇ ಕಿರಣ ತೋರುವನು ಭಾಸ್ಕರನು ಶ್ರೀಹರಿಯೇ ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಗಾಯಿ ತೇಳೆನ್ನುತ್ತ ಪದುಮನಾಭನೆ ನಿನ್ನ ನಾಮಾಮೃತವನ್ನು ಪದುಮನಾಭನೆ ನಿನ್ನ ನಾಮಾಮೃತವನ್ನು ಪದುಮಾಕ್ಷಿಯರು ತಮ್ಮ ಗೃಹದೊಳಗೆ ಉದಯದೊಳೆದ್ದು ಸವಿದಾಡುತ್ತ ಪಾಡುತ್ತ ಉದಯದೊಳೆದ್ದು ಸವಿದಾಡುತ್ತ ಪಾಡುತ್ತ ದಧಿಯ ಕರೆವರೇಳು ಮಧುಸೂದನ ಕೃಷ್ಣ ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಗಾಯಿ ತೇಳೆನ್ನುತ್ತ ಮುರಮಾಥನನೆ ನಿನ್ನ ಚರಣಾಬ್ಜ ಸೇವೆಯ ಮುರಮಾಥನನೆ ನಿನ್ನ
ಚರಣಾಬ್ಜ ಸೇವೆಯ ಕರುಣಿಸಬೇಕೆಂದು ತರುಣಿಯರು ಪರಿಪಾರಿಯಿಂದಲೇ ಸ್ಮರಿಸಿ ಹಾರೈಪರು ಪರಿಪಾರಿಯಿಂದಲೇ ಸ್ಮರಿಸಿ ಹಾರೈಪರು ಪುರಂದರ ವಿಠಲ ನೀನೇಳು ಶ್ರೀಹರಿಯೇ ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಗಾಯಿ ತೇಳೆನ್ನುತ್ತ ಅಂಗನೇಲ ಕುಮಿತ ಪತಿಯ ನೆಬ್ಬಿಸಿದಳು ಅಂಗನೇಲ ಕುಮಿತ ಪತಿಯ ನೆಬ್ಬಿಸಿದಳು ಶೃಂಗಾರದ ನಿದ್ದೆ ಸಾಕೆನ್ನುತ್ತ ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಗಾಯಿ ತೇಳೆನ್ನುತ್ತ. ಶಾರದಾ ಅವರಿಗೆ ರಂಗನಾಯಕ ರಾಜೀವಲೋಚನ ರಮಣನೇ ನಿನಗೆ ಬೆಳಗಾಯಿತು ಏಳೆನ್ನುತ್ತಾ ಅಂದರೆ ಹಿಂದೆ ಕಾಲದಿಂದಲೂ ಸ್ತ್ರೀಯರು ತಮ್ಮ ಗಂಡನನ್ನು ಎಬ್ಬಿಸುವುದು ಈ ಹಾಡು ಶ್ರೀ ವಿಷ್ಣುವಿಗೆ ಲಕ್ಷ್ಮಿ ಹೇಳುವ ರೀತಿಯಲ್ಲಿ ಎಂದು ಹೇಳಿದ್ದಾರೆ. ಪ್ರತಿಯೊಂದು ಬೆಳಗ್ಗೆ ಏಳುವ ಮುಂಜಾನೆಯಿಂದಲೇ ಹಿಡಿದು ತನ್ನ ಪುರುಷನ ಸೇವೆಯನ್ನು ಮಾಡಿಕೊಂಡು ಹೇಗೆ ಲಕ್ಷ್ಮಿಯು ಹಾಡುದೆ ಎನ್ನುವುದನ್ನು ಈ ರಂಗನಾಯಕ ಸುಪ್ರಭಾತ ಹಾಡುದ ಮೂಲಕ ಶಾರದಾ ಅವರು ಹೇಳಿದ್ದಾರೆ. ಧನ್ಯವಾದಗಳು ನಿಮಗೆ. ಅವರಿಗೆ ಒಂದು ಕ್ಲ್ಯಾಪ್ ತಟ್ಟಿ. ನಿಮ್ಮ ಹಾಡುವವರಿದ್ದರೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಇಲ್ಲಿ ಗೇಮ್ಗಳೆಲ್ಲ ನಿಮಗಾಗಿ ಇಟ್ಟಿದೆ. ನಮ್ಮ ಮುಸ್ಲಿಂ ಬಾಂಧವರು ಒಪ್ಪನ ಹಾಡು ಇದ್ದರೆ ದಯವಿಟ್ಟು ಬಂದು ಹಾಡಿ. ಈಗ ಮುಂದಿನ ಹಾಡು ಶಾರದಾ ಪಂಚಾಯತ್ ಪ್ರೆಸಿಡೆಂಟಿಂದ ನಮಗಾಗಿ ಒಂದು ಹಾಡು. ವೆರಿ ಗುಡ್, ಕ್ಲ್ಯಾಪ್ ತಟ್ಟಿ. ನಮ್ಮ ಪಂಚಾಯತ್ ಪ್ರೆಸಿಡೆಂಟ್ ನಮಗೆ ಎಲ್ಲ ಒಂದು ಸ್ಫೂರ್ತಿದಾಯಕ ಭಾಷಣವನ್ನು ಹೇಳುವವರು. ಹೇಗೆ ಸ್ತ್ರೀಯರು ಮುಂದೆ ಪ್ರತಿ ಹೆಜ್ಜೆಯಲ್ಲೂ ಅವರು ತಮ್ಮ ಛಾಪು ಮೂಡಿಸಿದ್ದಾರೆ. ಶಿ ಈಸ್ ಐ ರಿಕ್ವೆಸ್ಟ್ ಮ್ಯಾಮ್. सुरांगनी सुरांगनी का माल जनेवा माल 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 सुरांगनी का माल सुरांगनी का माल जनेवा सुरांगनी 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 का माल जनेवा माल 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 सुरांगनी का माल सुरांगनी का माल जनेवा. This is a fight. Once a papa met the mama under a mango tree. Said the papa to the mama, will you marry me? Said the mama to the papa, I won't marry you. Angry papa said the mama, I was loving you. Surangani, Surangani. Said the papa to the mama, will you marry me? Said the mama to the papa, I will marry you. Angry papa said the mama, I will suffer you. Surangani, Surangani, Surangani ka mal jadeva. Mal mal mal, Surangani ka mal, Surangani ka mal jadeva. My daddy will be with a double barrel gun. If you want to meet me, darling, do not come at two. My mommy will be waiting with a mobile kitchen. If you want to meet me, darling, do not come at one. My daddy will be waiting with a double
better girl. If you want to meet me, darling, do not come at two. My mommy will be waiting with a homework issue. Surangani, Surangani, Surangani Kamalagani va. Mal, 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 Surangani Kamal, Surangani Kamalagani va. If you want to marry, darling, come on proper way. Peeping to the window, darling, what the people say. Come on! If you want me fast, darling, I don't have to say. I'll be going to you, darling, who is want to pay? If you want to marry me, darling, come on, paper way. Peeping to the window, darling, what the people say. If you want me waiting, darling, I don't want to stay. I'll go and anyone, darling, who wants to pay. Surangani, Surangani, Surangani Kamalagani va. Mal, 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 Surangani Kamal, Surangani Kamalagani va. Wow, very good. Dance party. I just sing this song only for a fun. It is not to any other one. ಹೆಣ್ಣು ಒಬ್ಳು ಮನೆಯಲ್ಲಿದ್ರೆ ಕುಟುಂಬ ಸುಂದರ, ಅರಿತುಕೊಂಡ ಪುರುಷರೆಲ್ಲ ಸದಾ ಸುಖಕರ. ಹೆಣ್ಣು ಗಂಡು ಭೇದ ಭಾವ ನಾವು ಮಾಡದೆ ಒಂದೇ ಅಂತ ನೋಡಿದರೆ ಸಮಾಜ ಸುಸ್ಥಿರ. ಸುರಾಂಗನಿ, ಸುರಾಂಗನಿ, ಸುರಾಂಗನಿ ಕಮಾಲಗನೆ ವಾ. ಮಾಲು ಮಾಲು ಮಾಲು, ಸುರಾಂಗನಿ ಕಮಾಲ, ಸುರಾಂಗನಿ ಕಮಾಲಗನೆ ವಾ. ಸುರಾಂಗನಿ. 15ನೇ ವಾರ್ಡಿನ ಗೀತ ಆದಷ್ಟು ಬೇಗ ಬನ್ನಿ, ಸಮಯದ ಅಭಾವ ಇದೆ. ಹೇಳಿದರೆ ಮತ್ತೆ ಕ್ಲೀನ್ ಮಾಡಿಯೇ ನಾವು ಶಾಲೆ ಕೊಡಬೇಕಾಗ್ತದೆ. ಯಾರು ಸಹ ಓಡಲಿಕ್ಕಿಲ್ಲ. ಎಲ್ಲರೂ ಶಾಲೆಯನ್ನು ಕ್ಲೀನ್ ಮಾಡಿ ಅವರು ನಮಗೆ ಹೇಗೆ ಶಾಲೆ ಕೊಟ್ಟಿದ್ದಾರೆ ಹಾಗೆ ನಾವು ಅವರಿಗೆ ತಿರುಗಿಸಿ ಕೊಡಬೇಕು. ಹರಿತ ಕರ್ಮಸೇನೆಯವರ ಸಹಕಾರ ನಮಗೆ ಬೇಕು. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಭರಿದಾದ ಮನದಲ್ಲೇ ಮಿನುಗು. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲೇ ಮಿನುಗು. ನಮ್ಮೂರ ಮಂದಾರ ಹೂವೇ, ಕಣ್ಣಲ್ಲಿ ಕರೆದು ಹೊಂಗನ ಸಾ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು ಸನ್ಮೋಹ ಸಂಬಂಧ ಮಿಡಿದೆ, ಮೂಡಿದ ಪ್ರೇಮದ ಸೊಗಸಾದ ಕಾರಂಜಿ ಬಿರಿದೆ, ಸೊಗಸಾದ ಕಾರಂಜಿ ಬಿರಿದೆ. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲೇ ಮಿನುಗು. ನಮ್ಮೂರ ಮಂದಾರ ಹೂವೇ, ಒಡಲಾಳ ಮೆರೆದು ಒಡನಾಟ ಮೆರೆದು ಒಡನಾಗಿ ಬಾಂಧವ್ಯ ಕಂಡೆ, ಋತುಗಾನ ಮೀರಿ ಹೊಸಗಾನ ತೋರಿ ಹಿತವಾದ ಮಾಧುರ್ಯ ಮಿಂದೆ, ತೀರದ ಮೋಹದ ನಮಗ್ ಹಿರಿದಾದ ಆನಂದ ತಂದೆ, ಹಿರಿದಾದ ಆನಂದ ತಂದೆ. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು
ನುಡಿದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲೇ ಮಿನುಗು ಹಲಮತಿ ಹಬೀಬು ಹಲಮತಿ ಹಬೀಬಂದ ಹಲಮತಿ ಹಬೀಬು ಹಲಮತಿ ಹಬೀಬಂದಾಲೆ ಹಲಮತಿ ಹಬೀಬು ಹಲಮತಿ ಹಬೀಬು ಹಲ್ವಾ ಈ ಬಲುವ ಬಿದಾದೆ ಈ ಬಲುವ ಬಿದ ಹಲ್ವಾ ಈ ಬಲುವ ಬಿದಾದೆ ಏ ಬತ್ತಾದೆ ಹಲ್ವಾ ಈ ಬಲುವ ಬಿದಾದೆ ಈ ಬಲುವ ಬಿದ ಹಲ್ವಾ ಈ ಬಲುವ ಬಿದಾದೆ ಏ ಬತ್ತಾದೆ ಹೋಲಿ ಹೋಲಿ ಪಕ್ಕத்துல சிரிப்பு ரங்கோலி ஜாலி ஜாலி பக்கத்துல மயங்குற டோலி ಗಾಲಿ ಗಾಲಿ ಮುತ್ತத்துல ಅವನುಂದ ಗಾಲಿ ಜಾಲಿ ಜಾಲಿ ಹಡಿತೋಳಿ ಹಲಮತಿ ಹಬೀಬು ಹಲಮತಿ ಹಬೀಬಂದಾಲೆ ಹಲಮತಿ ಹಬೀಬು ಹಲಮತಿ ಹಬೀಬಂದ ಹಲಮತಿ ಹಬೀಬು ಹಲಮತಿ ಹಬೀಬಂದಾಲೆ ಹಲಮತಿ ಹಬೀಬು ಹಲಮತಿ ಹಬೀಬು ಈಗ ಡ್ಯಾನ್ಸ್ ಮಾಡಿದವರು ಪ್ರಾಕ್ಟೀಸ್ ಮಾಡದೆ ಡ್ಯಾನ್ಸ್ ಮಾಡಿದೆ ಆಯಿತಾ, ಅದಕ್ಕೊಂದು ಕ್ಲ್ಯಾಪ್ ಕೊಡಿ ಅವರಿಗೆ. ಕ್ಲ್ಯಾಪ್ ಚೆಂದಾಗಿ ಕೊಟ್ಟರೆ ತುಂಬ ಬ್ಯೂಟಿ ಆಗ್ತಾರೆ ಹೇಳಿ ನಮಗೆ ಮೆಸೇಜ್ ಬಂದಿದೆ. ಆಗ ತುಂಬ ಚೆಂದಾಗಿ ಕ್ಲ್ಯಾಪ್ ಕೊಡಿ ಕುಟುಂಬಶ್ರೀಗೆ ಬಂದು, ಆಗ ಬಂದ ಹೆಂಗಸರೆಲ್ಲ ಬ್ಯೂಟಿ ಆಗ್ತಾರೆ ಆಯಿತಾ. ಲವಿನ ಟೀಮು ನಾಡೋಡಿ ಪಾಟ್ ಅಲ್ಲ ನಾಡೋಡಿ ಪಾಟ್ ಅದು ಮೈಕ್ വെച്ച്
ನಾವು ಹಾಡಾಡುವಾಗ ಚಪ್ಪಾಳೆ ಕೊಡಿ ಆಯ್ತು. ನಮ್ಮ ಹಾಡಿಗೆ ತಾಳ ನೀವಾಗಿ. കേൾക്കണോ പ്രിയ കൂട്ടരെ, അവൾ കൊഞ്ചി പറഞ്ഞ കഥ, അവൾ കൊഞ്ചി കൊഞ്ചി പറഞ്ഞ കഥ. കേൾക്കണോ പ്രിയ കൂട്ടരെ, അവൾ കൊഞ്ചി പറഞ്ഞ കഥ, അവൾ കൊഞ്ചി കൊഞ്ചി പറഞ്ഞ കഥ. പറമ്പിലിന്നു ഒരു പഞ്ചവർണ്ണ കിളി പറഞ്ഞേ, കുഞ്ചൽ പറമ്പിലിന്നു ഒരു പഞ്ചവർണ്ണ കിളി പറഞ്ഞേ. കേൾക്കണോ പ്രിയ കൂട്ടരെ, അവൾ കൊഞ്ചി പറഞ്ഞ കഥ, അവൾ കൊഞ്ചി കൊഞ്ചി പറഞ്ഞ കഥ. കേൾക്കണോ പ്രിയ കൂട്ടരെ, അവൾ കൊഞ്ചി പറഞ്ഞ കഥ, അവൾ കൊഞ്ചി കൊഞ്ചി പറഞ്ഞ കഥ. കൊച്ചി കണ്ണ് കോട്ടി കണ്ണ് കൊച്ചിയില ഈ മുഖ കണ്ടേ, ഒരു കൊച്ചിക്കാരി പെണ്ണിനെ കണ്ടേ. കൊച്ചി കണ്ണ് കൂട്ട കണ്ണ് കൊച്ചിയില ഈ മുഖ കണ്ടേ, ഒരു കൊച്ചിക്കാരി പെണ്ണിനെ കണ്ടേ. കേൾക്കണോ പ്രിയ കൂട്ടരെ, അവൾ കൊഞ്ചി പറഞ്ഞ കഥ, അവൾ കൊഞ്ചി കൊഞ്ചി പറഞ്ഞ കഥ. കേൾക്കണം കണ്ണി മുത്ത് കണ്ട് ചിപ്പി കണ്ട് മുത്തോളം കുടിയേറി കണ്ടേ, ഓരോ മുത്ത് വെക്കുന്ന പെണ്ണിനെ കണ്ടേ. മുത്ത് കണ്ണ് ചിപ്പി കണ്ണ് മുത്തോളായി കൊടിയേറി കണ്ടേ, ഒരേ മുത്ത് വെക്കുന്ന പെണ്ണിനെ കണ്ടേ. കേൾക്കണോ പ്രിയ കൂട്ടരെ, അവൾ കൊഞ്ചി പറഞ്ഞ കഥ, അവൾ കൊഞ്ചി കൊഞ്ചി പറഞ്ഞ കഥ. കേൾക്കണോ പ്രിയ കൂട്ടരെ, അവൾ കൊഞ്ചി പറഞ്ഞ കഥ, അവൾ കൊഞ്ചി കൊഞ്ചി പറഞ്ഞ കഥ. ಥ್ಯಾಂಕ್ ಯು. ಮರದಡಿಯಲ್ಲಿ ಕಲಿತ ಪದ್ಯ ನೋಡ್ತಾ ಇದ್ದೆ, ಆದರೂ ಇಷ್ಟು ಚೆನ್ನಾಗಿ ಆಡಿದ್ದಾರೆ. ಅವರಿಗೆ ಬಿಗ್ ಕ್ಲಾಪ್. ಬೇಬಿ ಬಾಯ್ದೆ ತನ್ನತನವ ತೊರೆದರೇನು ಸೊಗಸಿದೆ, ನಿನ್ನ ನೀನು ಮರೆತರೇನು ಸುಖವಿದೆ. ತನ್ನತನವ ತೊರೆದರೇನು ಸೊಗಸಿದೆ, ನಿನ್ನ ನೀನು ಮರೆತರೇನು ಸುಖವಿದೆ. ಹಾಡುವುದನ್ನು ಕೋಗಿಲೆಯೂ ಮರೆಯುವುದೇ, ಹಾರುವುದನ್ನು ಬಾನಾಡಿ ತೊರೆಯುವುದೇ. ಹಾಡುವುದನ್ನು ಕೋಗಿಲೆಯೂ ಮರೆಯುವುದೇ, ಹಾರುವುದನ್ನು ಬಾನಾಡಿ ತೊರೆಯುವುದೇ. ಮೀನು ಈಜದಿರುವುದೇ, ದುಂಬಿ ಹೂವ ಮರೆಯುವುದೇ. ಮೀನು ಈಜದಿರುವುದೇ, ದುಂಬಿ ಹೂವ ಮರೆಯುವುದೇ. ಮುಗಿಲ ಕಂಡು ನವಿಲು ನಲಿಯದೆ, ನಿನ್ನ ನೀನು ಮರೆತರೇನು ಸುಖವಿದೆ. ತನ್ನತನವ ತೊರೆದರೇನು ಸೊಗಸಿದೆ, ನಿನ್ನ ನೀನು ಮರೆತರೇನು ಸುಖವಿದೆ. ಗಾಳಿ ತನ್ನ ಚಲನೆಯನ್ನು ಮರೆಯುವುದೇ, ಬೆಳ್ಳಿ ಮೋಡ ತೇಲದೆ ತೊರೆಯುವುದೇ. ಗಾಳಿ ತನ್ನ ಚಲನೆಯನ್ನು ಮರೆಯುವುದೇ, ಬೆಳ್ಳಿ ಮೋಡ ತೇಲದೆ ತೊರೆಯುವುದೇ. ತಾರೆ ಮಿನುಗದಿರುವುದೇ, ಮಿಂಚು ಹೊಳೆಯದಿರುವುದೇ. ತಾರೆ ಮಿನುಗದಿರುವುದೇ, ಮಿಂಚು ಹೊಳೆಯದಿರುವುದೇ. ನದಿಯು ಕಡಲ ಸ್ನೇಹ ಮರೆಯುವುದೇ, ನಿನ್ನ ನೀನು ಮರೆತರೇನು ಸುಖವಿದೆ. ತನ್ನತನವ ತೊರೆದರೇನು ಸೊಗಸಿದೆ, ನಿನ್ನ ನೀನು ಮರೆತರೇನು ಸುಖವಿದೆ.
ಥ್ಯಾಂಕ್ ಯು. ಚಂದ್ರಚೂಡಪಾದಂ ಪ್ರಣಾಮಂ 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 ಚಂಚಲಿತ ಚಂಚಲಿತ ಚಲಿತ ಚಲಿತ ಪಾದಂ ചന്ദ്രചൂഡപാദം. ഒന്നും ഓർമ്മയില്ല കേട്ടാ. ആഷാഢമാസം ആത്മാവിൽ മോഹം അനുരാഗമധുരമാം അന്തരീക്ഷം വിതുരയാം രാധയെപ്പോലെനിക്കെന്നിട്ടും വിലപിക്കാൻ മാത്രമാണ് യോഗം. മന്ദസ്മിതത്തിനുള്ളിൽ നീ ഒളിപ്പിച്ച മൗന നൊമ്പരം ഞാൻ വായിച്ചു. മറക്കുക മനസ്സിൽ പുതിയ വികാരത്തിൻ മദന പല്ലവികൾ നീ എഴുതി വയ്ക്കൂ. ആഷാഢമാസം ആത്മാവിൽ മോഹം അനുരാഗമധുരമാം അന്തരീക്ഷം. അമ്മനെ പറ്റിയിട്ടൊരു പാട്ട് പാടാം. അമ്മ കുട്ടികൾ പാടുന്നൊരു പാട്ട് എന്തപ്പാ മറന്നു വന്നില്ല, അത് ഓർമ്മയില്ല. അല്ല അല്ല അല്ലല്ല അല്ല മ്യാണിപ്പാരിടത്തിലെന്നും എൻ്റെ ജീവനുള്ള കാര്യം ഓടിയെത്തും നേരമെന്നെ ഓമനിക്കും അമ്മ. പാലു തരും പീപ്പി തരും പാവ തരും അമ്മ. പട്ടുറുമാൽ തുന്നിത്തരും നിത്യവും എൻ്റെ അമ്മ. അമ്മയാണി പാരിടത്തിൽ എന്നും എൻ്റെ ദൈവം. അമ്മയെ മറക്കുമോ ഞാൻ ജീവനുള്ള കാലം. ഒപ്പന പാട്ട് കണ്ടില്ലേ ഇനി. സഭയെല്ലാം അനുവാദം തരവേണം നമുക്കിപ്പോൾ. ചമയിച്ച പുതുനാരി ഇതാ വരുന്നേൻ. ഇതാ 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 വരുന്നേ. മുഖം പൊത്തി ഒളിക്കുന്ന ജമീലക്കുട്ടി ജമീലക്കുട്ടി മണിമരൻ ನನಗರಿಯಾರ. ರಜನಿ ಆದ ನಂತರ ಯೋಗಿತ ರೆಡಿಯಾಗಿ ನಿಲ್ಲಿ. ಮಲ್ಲ ಇಲ್ಲಿ ಬಂದಿರಿ ಬೀಣಂದಿ.
ಬಿತ್ತೇರು ಪಾತೋದ ಬಾಲನ್ನೆ ಕೊಂಡಿ ಬಾರು ಬಿತ್ತೇರು ಕಾರಿಂಜದ ಕಾರಿ ಕಣ್ಣೆ ಮುರುಗುತ್ತ ತಂದಿತ್ತೇರು ಕತ್ತಿ ಮುಟ್ಟಾಲ ಕತ್ತಿ ಮಾತೆಲ್ಲ ಕೈ ತುಂಬೇರ ಪೋಯಿ ಸೀತಕ್ಕ ಸೂಡಾದ ಸೆಸಮಕ್ಕ ಸಂಪಾದ್ಯದ ಸರಸಕ್ಕ ಸಂಜೋಯ್ದ ಶಿಶಿರಕ್ಕ ಮುಲ್ಕಿದ ಮಾಲಕ್ಕ ಕಿರಿಗೊಳಿದ ಕಮಲಕ್ಕ ಕಟ್ಪಡಿದ ಕಾಳ್ಯಕ್ಕ ಕಾಡ್ಲಾದ ಕೂಸಕ್ಕ ಕಣ್ಮಣ್ಣದ ಬಾಲಕ್ಕ ಬಸೂದ ಪವನಕ್ಕ ಮಿಟ್ಲೆದ ನೀಲಕ್ಕ ಪಟ್ಲೆದ ಪಾಚಕ್ಕ ಕತ್ತಿ ಮುಟ್ಟಾಲ ಕತ್ತಿ ಮಾತೆಲ್ಲ ಕೈ ತುಂಡೆರ ಪೋಯಿ कोई सेवले परवेल कंडोद की कोयर कोई सुखी कोयर कोई सेवले परवेल कंडोद की कोयर कोई कत्ती मुट्टाल कत्ती मातेल की तुम्बेर कोई कत्ती मुट्टाल कत्ती मातेल की तुम्बेर कोई सुखी कोयर कोई ಸೇರುಲೆ ಪರಬೇಲು ಕಂಡೋದ ಕೈ